ಪುತ್ರಕ ಕರದೋಳಂಕುಶ ಪಾಶಧಾರ ಗಣಪ ಕರದೊಳಂಕುಶ ಪಾಶಧಾರ ಪರಮ ಮೂಷಕ ಧ್ವಜನೇ ಪಾವನ ಶರಣು ಶರಣು ಅಂಬಿಕಾ ಕಮಲಕೀರನೆ ಶಂಭುಮನ ಸಂತೋಷಕಾರಕ ಅಂಬಿಕಾ ಕಮಲಕೀರನೆ ಶಂಭುಮನ ಸಂತೋಷಕಾರಕ ಸ್ತಂಭದೊಳು ನೆಲೆಸಿದ ಗಣಪನೆ ಪಾವನ ಶರಣು ಶರಣು ಸ್ತಂಭದೊಳು ನೆಲೆಸಿದ ಗಣಪನೆ ಪಾವನ ಶರಣು ಕರಿವದನ ಗಿರಿಜಾಸುಪುತ್ರಕ ಕರದೋಳಂಕುಶ ಪಾಶಧಾರ ಗಣಪ ಗಣಪ ಅಂಬುಹರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಪೂಜೆಗೆ ಕೊಡಮಡುತ್ತ ಭರಣಿ ಭರಣಿ ಕಥಾಮೃತವರವ ಅಮಾತ್ಯ ಮುಚ್ಚರಿಯಿಂದ ಜಗಲಿಯೇ ಇತ್ತ ಅದರ ಸಭೆಯೊಳು ಪ್ರಾಗದಿಂದ ಅಮಾತ್ಯ ಮುಚ್ಚರಿಯಿಂದ ಜಗಲಿಯೇ ಸತ್ವಭವನು ತಾನೇನು ಕೀರ್ತಿಯನು ಸತ್ಸವನು ತಾನೇನು ಸತ್ಕೀರ್ತಿಯನು ಗೊತ್ತಿರುವೆ ಇದಿರಿಲ್ಲವೆನಗೆ ಇತ್ತ ಹೌದದು ನೀವು ಹೇಳಿದ್ದು ಸರಿಯಾದುದ್ದೇ.
ಹಲದರ ಸಭೆಯೊಳಗೆ ಇದ್ದ ಉತ್ಸಾಹದಿಂದಲೇ. ನಮ್ಮ ಸಭೆ ಅಂದರೆ ಹಾಗೆ, ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಂದೊಂದು ವಿಧವಾದಂತಹ ಉತ್ಸಾಹ. ಹೇಗಿತ್ತು ನಮ್ಮ ಯದುವಂಶ, ಇಂದು ಯಾವ ಸ್ಥಾನದಲ್ಲಿದೆ, ಯಾವ ಎತ್ತರದಲ್ಲಿದೆ. ಈ ಸತ್ಕೀರ್ತಿ ಇದನ್ನು ಗಳಿಸಬೇಕು ಅಂತಾದರೆ ನಾವು ಪಟ್ಟಂತಹ ಶ್ರಮ ಎಷ್ಟು, ನಾವು ಕೊಟ್ಟಂತಹ ಕೊಡುಗೆ ಏನು ಹೇಳಿ ಕೇಳಿ ಶಾಪಗ್ರಸ್ತವಾದಂತಹ ಯದುವಂಶ ಪ್ರಶ್ನೆ ಮಾಡುವುದಕ್ಕೆ ತೊಡಗುತ್ತಾರೆ ನಮ್ಮವರೆಲ್ಲರೂ. ಪ್ರಪಂಚ ಮುಖದಲ್ಲಿ ಪ್ರಶ್ನೆ ಉಂಟು, ಯದುಗಳಿಗೆ ರಾಜತ್ವ ಎಲ್ಲಿ? ಅದು ಶಾಪಗೊಳಪಟ್ಟಂತಹ ವಂಶ. ಆ ವಂಶದಲ್ಲಿ ಹುಟ್ಟಿದವರಿಗೆ ರಾಜತ್ವ ಹೇಗೆ ಸಿದ್ಧಿಸುತ್ತದೆ? ಹೀಗೆ ಪ್ರಶ್ನೆ ಮಾಡುವುದಕ್ಕೆ ಹೊರಟವರಿದ್ದಾರೆ. ಆದರೆ ಯದುವಂಶದಲ್ಲೇ ಹುಟ್ಟಿದಂತಹ ಕಾರ್ತವೀರ್ಯ ಅಖಂಡವಾದಂತಹ ಭೂಮಂಡಲವನ್ನು ಆಳಿದಂತಹ ಕತೆ ಇತಿಹಾಸ ಇರುವಾಗ ಕೆಲವರಿಗೆ ಅದು ಗೊತ್ತೇ ಇಲ್ಲ. ಆ ಕಾರಣದಿಂದಲಾಗಿ ಈಗಲೂ ಪ್ರಶ್ನೆ ಮಾಡುವುದಕ್ಕೆ ಹೊರಟಿದ್ದಾರೆ, ಯದುಗಳಿಗೆ ರಾಜತ್ವ ಎಲ್ಲಿ ಅದು ಎನ್ನುವ ಹಾಗೆ. ಇರಲಿಲ್ಲ ನಮಗೆ. ನಾವು ಅತಂತ್ರವಾದಂತಹ ಸ್ಥಿತಿಯಲ್ಲಿ ಬದುಕು ಹೇಗೆ ಕಟ್ಟಿಕೊಳ್ಳುವುದು ಎನ್ನುವ ಹಾಗೆ ಹೆಣಗಾಡಿದವರು. ಮಥುರೆಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಾ ಮಧುರಾ ಮಹೀಂದ್ರನಾದಂತಹ ಕಂಸನ ದುರಾಡಳಿತಕ್ಕೆ ಸಿಕ್ಕಿ ಯಾದವರೆಲ್ಲರೂ ನಲುಗಿದಂತಹ ಸ್ಥಿತಿ ಇತ್ತು ನಮಗೆ. ವಸುದೇವ ದೇವಕಿಯರನ್ನು ಕಾಲಿಗೆ ನಿಗಳವನ್ನು ಬಂಧಿಸಿ, ಸರಪಳಿಯನ್ನು ಬಂಧಿಸಿ ಕಾರಾಗೃಹದಲ್ಲಿ ಹಾಕಿದಂತಹ ಸ್ಥಿತಿ. ಆ ಸಂದರ್ಭದಲ್ಲಿ ದುರುಳನಾದಂತಹ ಕಂಸನನ್ನು ಅನಿವಾರ್ಯವಾಗಿ ಮರ್ದಿಸಲೇಬೇಕಾದಂತಹ ಸ್ಥಿತಿ ನಮಗೊದಗಿತ್ತು. ಕಂಸನ ವಧಾನಂತರದ ಬಳಿಕ ಯಾದವರಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನ ಅಂದರೆ ಕೃಷ್ಣ ಬಲರಾಮರು ಹುಟ್ಟಿದ ಬಳಿಕ ಒಂದು ಯದುಗಳಿಗೆ ಒಂದು ಉನ್ನತವಾದಂತಹ ಮೇಲ್ಮೈ ದೊರೆತದ್ದು. ಕಂಸನ ವಧೆಯನ್ನು ತಿಳಿದುಕೊಂಡಂತಹ ಮಗಧ 17 ಬಾರಿ ಮಥುರೆಗೆ ದಾಳಿ ಮಾಡಿದ. ಈ 17 ಬಾರಿ ದಾಳಿ ಮಾಡಿದಂತಹ ಸಂದರ್ಭದಲ್ಲೂ ನಾವು ಓಡಿದ್ದೇ ಹೆಚ್ಚು. 17ನೆಯ ಬಾರಿ ಕೇಳಿದೆ ಕೃಷ್ಣನಲ್ಲಿ, ಓಡುವುದಕ್ಕೆ ಇನ್ನು ಓಡಿದ್ದು ಸಾಕು, ಅವನನ್ನು ಕೊಂದು ಮುಗಿಸುವ ಅಂತ. ಆವಾಗ ಕೃಷ್ಣ ಹೇಳಿದ್ದು, ಬೇಡ, ಓಡುವ, ಈ ಸಲ ಓಡುವ ಅಂತ. ಒಮ್ಮೊಮ್ಮೆ ಅರ್ಥ ಆಗುವುದಿಲ್ಲ ನನಗೆ ಅವನದ್ದು. ನಾವು ಓಡುವ ಅಂತ ಹೇಳುವಾಗ ಅವ ಕೊಲ್ಲುವ ಅಂತ ಹೇಳುವುದು, ನಾನು ಕೊಲ್ಲುವ ಅಂತ ಹೇಳುವಾಗ ಅವ ಓಡುವ ಅಂತ ಹೇಳುವುದು. 17ನೆಯ ಬಾರಿ ಓಡಿದವರು ನಾವು ಗೋಮಂತಕ ಪರ್ವತವನ್ನು. ಆ ಪರ್ವತದ ತುತ್ತ ತುದಿಯನ್ನು ಏರಿದಂತಹ ಹೊತ್ತಿಗೆ ಪರ್ವತದ ಸುತ್ತಲೂ ಕಾಣಿಸಿಕೊಂಡದ್ದು ಬೆಂಕಿ. ಜರಾಸಂಧ ಬೆಂಕಿ ಕೊಟ್ಟ. ಏನು ಮಾಡುವುದು? ಕೃಷ್ಣ ಬಲರಾಮರು ನಾವು ಈರುವರು ಕೈ ಕೈ ಹಿಡಿದುಕೊಂಡು ಕೆಳಗೆ ಕಾಣುತ್ತಿರುವಂತಹ ಸಮುದ್ರಕ್ಕೆ ಧುಮುಕಿದ್ದು. ಮತ್ತೆ ಅಲ್ಲಿಂದ ಈಜಿ ದಡ ಸೇರಿದಂತಹ ಹೊತ್ತಿಗೆ ಭವ್ಯವಾದಂತಹ ಒಂದು ನಗರ, ಅದೇ ದ್ವಾರಾವತಿ. ಈ ದ್ವಾರಾವತಿಯ ನಿರ್ಮಾಣ ಆದದ್ದು ಹಾಗೆ. ಕೃಷ್ಣನಲ್ಲಿ ಕೇಳಿದೆ, ಈ ಸಕಲವಾದಂತಹ ವೈಭವದಿಂದ ನಿರ್ಮಿತವಾದಂತಹ ಈ ಪಟ್ಟಣ ಇದು ಹೇಗೆ ಸಾಧ್ಯ ಆಯಿತು? ಆವಾಗ ಹೇಳಿದದು, ಸಮುದ್ರ ಮಧ್ಯದಲ್ಲಿತ್ತು, ಗರುಡನನ್ನು ಹುಡುಕಿ ಮಯ ವಿಶ್ವಕರ್ಮರಿಂದ ಈ ಭವ್ಯವಾದಂತಹ ಒಂದು ಪುರವನ್ನು ನಿರ್ಮಾಣ ಮಾಡಿದ್ದೇನೆ ಅಂತ. ಎಲ್ಲಿ ನೋಡಿದರೂ ದ್ವಾರವೇ. ಆದುದರಿಂದಲೇ ದ್ವಾರಾವತಿ. ಇಲ್ಲಿಗೆ ಬರುವವರಿಗೆಲ್ಲರಿಗೂ ಮುಕ್ತವಾದಂತಹ ಪ್ರವೇಶ. ಆ ಕಾರಣದಿಂದಲೇ ದ್ವಾರಾವತಿಯನ್ನು ನಿರ್ಮಾಣ ಮಾಡಿದ್ದು. ಏನು ಮಾಡೋಣ ಹೇಳಿ? ನನ್ನ ತಮ್ಮ ಒಬ್ಬ ಇದ್ದಾನೆ, ಹೇಳಿ ಪ್ರಯೋಜನ ಇಲ್ಲ ಅವನ ಕುರಿತಾಗಿ. ನೋಡಿ, ಈಗ ಸಭೆಯನ್ನು ವೈಭವದಿಂದ ಕೊಟ್ಟಿದ್ದೇನೆ, ಇದ್ದಾನೋ? ಅವ ಸಭೆಯಲ್ಲಿಲ್ಲ. ಈಗ ಇದ್ದಾನೋ? ಹಾಗಂತ ನಿನ್ನೆ ಇದ್ದಾನೋ? ನಿನ್ನೆಯೂ ಇಲ್ಲ. ಇನ್ನು ನಾಳೆ ಇದ್ದಾನೋ? ಇಲ್ಲ, ಅವನದ್ದು ಅದೇ ಪ್ರಚಾರ. ಇನ್ನು ನಾಳೆ ಇರ್ತಾನೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಅವ ಯಾವಾಗ ಬರುತ್ತಾನೆ, ಯಾವಾಗ ಹೋಗುತ್ತಾನೆ, ಅದೆಲ್ಲ ಅವನ ಸ್ವಾತಂತ್ರ್ಯಕ್ಕೆ ಬಿಟ್ಟಂತಹ ವಿಚಾರ. ಅವನನ್ನು ಕಟ್ಟಿ ಹಾಕುವುದಕ್ಕಾಗುವುದಿಲ್ಲ. ಅವನನ್ನೊಂದು ಸರಿ ಮಾಡುವುದಕ್ಕೆ ಬೇಕಾಗಿ ನಾನು ತಾಳೆ ಮರದ ಬುಡದಲ್ಲಿ ಕುಳಿತು ಕುಡಿದು ಯೋಚಿಸಿದ್ದೇನೆ. ನಾನು ಕುಡಿದದ್ದೇ ಬಂತು, ಅವನನ್ನು ಸರಿ ಮಾಡುವುದಕ್ಕೆ ನನಗೆ ಆಗಲೇ ಇಲ್ಲ. ಏನು ಮಾಡೋಣ? ಬಲರಾಮ ಅಂತ ಒಂದು ಹೆಸರುಂಟು, ನಾವು ಧರಿಸಿದಂತಹ ಕೀರ್ತಿ ಉಂಟು. ಕೀರ್ತಿ ಸಂಪಾದನೆ ಮಾಡುವುದು ದೊಡ್ಡದಲ್ಲ, ಮಾಡಿದಂತಹ ಸತ್ಕೀರ್ತಿ ಏನುಂಟು ಅದನ್ನು ಉಳಿಸಿ ಬೆಳೆಸಿ ಜತನದಿಂದ ಕಾಪಾಡುವುದು ದೊಡ್ಡದು. ಈ ಪ್ರಪಂಚದಲ್ಲಿ 3 ಮಂದಿ ರಾಮರು. ಒಬ್ಬ ಭಾರ್ಗವ ರಾಮ, ಭೃಗುವಂಶ ಸಂಜಾತ. ಪರಶುರಾಮ ಎನ್ನುವಂತಹ ನೆಗಲ್ತೆಯನ್ನು ಹೊಂದಿದವ, ಬಿಸಿ ನೀರನ್ನು ಬಿಸಿ ಮಾಡಿ ಕುಡಿದವ. 21 ಬಾರಿ ಭೂಪ್ರದಕ್ಷಿಣೆ ಬಂದು ಕ್ಷತ್ರಿಯ ಕುಲದ ಸಂಹಾರವನ್ನು ಮಾಡಿ ಕ್ಷತ್ರಿಯ ಕುಲ ಕುಟಾರಕನೆಂದೆನಿಸಿದವ. ಆ ಬಳಿಕ ಕೋದಂಡರಾಮ, ಮರ್ಯಾದೆಯ ಸೀಮೆಯ ಒಳಗೆ
ಆದರ್ಶವನ್ನೇ ಮೈಯಲ್ಲ ಅಂತೂ ಮರ್ಯಾದಾ ಪುರುಷೋತ್ತಮನಾಗಿ ಬಾಳಿದವ, ಜಗತ್ತಿಗೆ ಆದರ್ಶವನ್ನು ಬೋಧಿಸಿದವ, ತಣ್ಣೀರನ್ನು ತನಿಸಿ ಕುಡಿದವ. ಮತ್ತೊಬ್ಬ ಇವ ಬಲರಾಮ, ತಣ್ಣೀರನ್ನು ಬಿಸಿ ಮಾಡಿ ಬಿಸಿ ನೀರನ್ನು ತಣ್ಣಗೆ ಮಾಡಿ ಕುಡಿದವನು ನಾನು. ನೇಗಿಲು ಹಿಡಿದು ಉಳುಮೆ ಮಾಡಿದ್ದೇನೆ, ಈ ಭೂಮಿ ಕೃಷಿಗೆ ಯೋಗ್ಯವಾದುದು ಎನ್ನುವುದನ್ನು ಸಾಧಿಸಿ ತೋರಿಸಿಕೊಟ್ಟಿದ್ದೇನೆ. ಬಲರಾಮನ ಆಡಳಿತ ಯಾವ ಕಾರಣಕ್ಕೂ ಮತ್ತೊಬ್ಬರಿಗೆ ಧಕ್ಕೆಯನ್ನು ತರುವುದಲ್ಲ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟಿದ್ದೇನೆ. ಆದರೂ ಅಪವಾದ ಬಿಡುವುದಿಲ್ಲ. ಪ್ರಚಾರ ನಮ್ಮ ಕುರಿತಾಗಿ ಮಾಡುವವರು ಬಹಳಷ್ಟು ಮಂದಿದ್ದಾರೆ. ಒಂದು ಪ್ರಚಾರ ಉಂಟು, ಬಲರಾಮನು ಮುದುಕಿಯ ಗಂಡ. ಹೌದು, ನನ್ನ ಹೆಂಡತಿ ನನಗಿಂತಲೂ ಸ್ವಲ್ಪ ವಯಸ್ಸಿನಲ್ಲಿ ಹೆಚ್ಚು. ಕೆಲವರೆಲ್ಲ ಹೇಳುವುದುಂಟು, ಹೆಂಡತಿಗೆ ವಯಸ್ಸು ಕಡಿಮೆ ಆಗಬೇಕಂತೆ ಗಂಡನಿಗಿಂತ, ಸ್ವಲ್ಪ ಕಾಣುವುದಕ್ಕೆ ನನಗಿಂತಲೂ ಸ್ವಲ್ಪ ಗಿಡ್ಡ ಆಗಿರ್ಬೇಕಂತ. ನೀವು ನೋಡಿದ್ದೀರಾ ಮದುವೆ ದಿವಸ ನಮ್ಮನ್ನು? ನನ್ನನ್ನೇ ಎಲ್ಲರೂ ತಲೆ ಎತ್ತಿ ನೋಡುವುದು, ನನ್ನ ಹೆಂಡತಿಯನ್ನು ನಾನೇ ತಲೆ ಎತ್ತಿ ನೋಡಿದ್ದು. ಹೌದು, ಅದೊಂದು ಕಥೆಯಾಗಿದೆ. ರೈವತ ಮಹಾರಾಜ ತನ್ನ ಮಗಳಾದಂಥ ರೇವತಿಗೆ ಮದುವೆ ಮಾಡುವುದಕ್ಕೆ ಬೇಕಾಗಿ ಗಂಡು ಹುಡುಕಿದನಂತೆ. ಎಲ್ಲಿಯೂ ಇರಲಿಲ್ಲ, ಭೂಮಂಡಲದಲ್ಲಿ ಎಲ್ಲಿಯೂ ಇಲ್ಲದೆ ಇದ್ದಂಥ ಹೊತ್ತಿಗೆ ಸೃಷ್ಟಿ ಮಾಡಿದಂಥ ಬ್ರಹ್ಮದೇವನ ಬಳಿಗೆ ಹೋದನಂತೆ, ನನ್ನ ಮಗಳಿಗೆ ಗಂಡ ಯಾರು ಅಂತ. ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಯಾರೋ ಚಂದಕ್ಕೆ ಹಾಡುವವರು ಇದ್ದರು. ಅವರ ಗಾನವನ್ನು ಕೇಳಿ ಇವ ಮೈ ಮರೆತ, ಗಾನ ವೈಭವಕ್ಕೆ ಮನಸೋತ. ಹೊತ್ತು ಹೋದದ್ದೇ ಗೊತ್ತಾಗ್ಲಿಲ್ಲ. ಬ್ರಹ್ಮದೇವ ಕೇಳಿದ್ರಂತೆ, ಏನು ಬಂದದ್ದು? ನನ್ನ ಮಗಳಿಗೆ ಒಂದು ಗಂಡು ಆಗಬೇಕಿತ್ತು, ಎಲ್ಲಿ ಉಂಟು? ಅಯ್ಯೋ, ನೀನು ಬಂದು ವರ್ಷ 5 ಕಳೆದು ಹೋಯಿತು. ಇದ್ದದ್ದು ಒಂದು ಗಾನ ವೈಭವಕ್ಕೆ, ಅದು 5 ವರ್ಷ ಕಳೆದು ಹೋಯಿತು. ಈಗ ನೀನು ಬಂದಂಥ ಈ ಸಂದರ್ಭದಲ್ಲಿ ಯಾರೂ ಇಲ್ಲ, ಈಗ ಒಬ್ಬ ಇದ್ದಾನೆ ಬಲರಾಮ ಅಂತ, ಅವನಿಗೆ ಕೊಡು ನಿನ್ನ ಮಗಳನ್ನು ಅಂತ ಹೇಳಿದ. ನೇರವಾಗಿ ಬಂದ ರೈವತ, ನನ್ನ ಮಗಳನ್ನು ಮದುವೆ ಆಗಬೇಕು ಅಂತ ಕೇಳಿದ. ಅದ್ಯಾಕೆ ನಿನ್ನ ಮಗಳನ್ನು ನಾನೇ ಮದುವೆ ಆಗಬೇಕು? ಅದು ವಿಧಿ ಸಂಕಲ್ಪ. ಈ ಪ್ರಪಂಚದಲ್ಲಿ ವಿಧಿ ಸಂಕಲ್ಪ ಇಲ್ಲದೆ ಏನಾಗುವುದು? ಎಲ್ಲವೂ ದೈವ ಸಂಕಲ್ಪವಲ್ಲ ಅಲ್ಲ. ಅದು ಬ್ರಹ್ಮದೇವರು ಹೇಳಿದರು. ಬ್ರಹ್ಮದೇವರು ಹೇಳಿದರು ಅಂತ ಆದರೆ ಮತ್ತೆ ದೈವ ಸಂಕಲ್ಪವನ್ನು ಮೀರುವುದಕ್ಕೆ ನಾವು ಯಾರು? ಆದೀತು ಅಂತ ನಾ ಮದುವೆ ಆದೆ. ಮದುವೆಗೆ ಮೊದಲು ನಾನು ಹೆಣ್ಣು ನೋಡಿದ್ದೇ ಇಲ್ಲ, ಮದುವೆ ಮಂಟಪದಲ್ಲೇ ನೋಡಿದ್ದು. ನೋಡುವಾಗ ನನಗಿಂತಲೂ ಉದ್ದ, ಮತ್ತೇನು ಮಾಡುವುದು? ಕೈಯಲ್ಲಿ ನೇಗಿಲಿತ್ತು, ಅವಳ ತಲೆ ಮೇಲೆ ಇರಿಸಿದ್ದು, ಅಲ್ಲಿಗೆ ಗಿಡ್ಡ. ಆದುದರಿಂದಲೇ ಬಲರಾಮ ಈ ಹೊತ್ತಿಗಾಗುವ ಅಲ್ಲ, ಅದು ಬಿಟ್ಟು ಹೋಗುವುದಿಲ್ಲ. ಕೆಲವರು ಹೇಳುವುದುಂಟು, ಈಗಲೂ ಮುದುಕಿಯ ಗಂಡ ಅಂತ. ನನಗೊಂದು ಉಪಕಾರ ಆಗಿದೆ, ಈಗ ನಾನು ಹೆಚ್ಚು ಅಧ್ಯಯನ ಮಾಡುವುದಿಲ್ಲ, ಅವಳಲ್ಲೇ ಕೇಳುವುದು. ಅವಳಿಗೆ ಯಾವ ಯುಗದ್ದು ಬೇಕಾದರೂ ಗೊತ್ತುಂಟು, ಅವಳಲ್ಲೇ ಕೇಳಿ ಹೋಗುದು. ಎಲ್ಲಿಗೆ ಹೋಗುದಿದ್ರು ಪ್ರಯೋಜನ ಆಗುತ್ತದೆ. ಅದೊಂದು ಅಧ್ಯಯನ ಮಾಡುವುದು ಒಂದು ಸ್ವಲ್ಪ ಕಡಿಮೆ ಆಗಿದೆ. ಈ ದ್ವಾರಾವತಿಯನ್ನು ಸೇರಿಸಿಕೊಂಡು ಸಭೆಯನ್ನು ಸೇರಿಸಿದಂತಹ ಹೊತ್ತಿಗೆ ನೋಡಿ, ಅವ ಇಲ್ಲ, ಯಾವಾಗಲೂ ಇದ್ದದ್ದೇ ಸಭೆ. ಯಾವಾಗಲೂ ನಮ್ಮದು ಹೀಗೆ ವೈಭವದಿಂದ ರಾಜ್ಯಭಾರವನ್ನು ನಡೆಸುತ್ತಾ ಸಭೆಯನ್ನು ನಡೆಸುತ್ತಿರುವಂತಹ ಹೊತ್ತಿಗೆ ಏನದು ಕೇಳುತ್ತಾ ಇರುವುದು? ನಾರಾಯಣ ನೀರಜ ಕ್ಷೀರಾರ್ಣವಶಯನ ನಾರಾಯಣ ನೀರಜ ದಳನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿತ ಮಾರಣ ನಾರಾಯಣ ಘೋರ ದುರಿತ ಸಂಹಾರಣ ದೀನೋದ್ಧಾರಿತ ಮಾರಣ ನಾರಾಯಣ ಕ್ಷೀರಾರ್ಣವಶಯನ ನಾರಾಯಣ. ಈ ಮೆಹತಿ ಎನ್ನುವಂತಹ ವೀಣೆಯನ್ನು ನುಡಿಸುತ್ತಾ ಸಾಗುತ್ತಾ ಇರುವುದು ಎತ್ತ ಕಡೆಗೆ ಅಂತ ನನಗೆ ಕೆಲವೊಂದು ಬಾರಿ ಅರಿವಿಲ್ಲ. ಕಾರಣವೂ ಉಂಟು ಅದಕ್ಕೆ. ಬ್ರಹ್ಮದೇವನ ಮಗನಾಗಿದ್ದರೂ ಕೂಡ ದಕ್ಷನ ಮಕ್ಕಳನ್ನು ನಾನು ಹಾದಿಗೆ ತಪ್ಪಿಸಿದೆ ಎನ್ನುವ ಕಾರಣಕ್ಕಾಗಿ ನಾನವರಿಗೆ ಒಳ್ಳೆಯ ಬೋಧನೆಯನ್ನು ಮಾಡಿದ್ದು, ಒಳಿತಾಗಲಿ ಎನ್ನುವ ಹಾಗೆ
ಅವರಿಗೆ ಸನ್ಯಾಸದ ದೀಕ್ಷೆಯನ್ನು ಕೊಟ್ಟೆ ಎನ್ನುವ ಕಾರಣಕ್ಕೆ ನನಗೆ ದಕ್ಷ ಶಾಪವನ್ನು ಕೊಟ್ಟ. ನಿಂತಲ್ಲಿ ನಿಲ್ಲಬೇಡ ನಾರದ, ನೀನು ಒಂದು ಕ್ಷಣವೂ ನೀನು ನಿಲ್ತಲ್ಲಿ ನಿಲ್ಲಕೂಡದು, ಹೆಚ್ಚು ಹೊತ್ತು ಅಂತಲೇ ಹೇಳಿದ್ದು. ಏನು ಮಾಡೋಣ, ಶಾಪವನ್ನೇ ಹಿಡಿದುಕೊಂಡು ನನ್ನಯ್ಯನ ಬಳಿಗೆ ನಾನು ಸಾಗಿದೆ. ಆ ಶಾಪವನ್ನೇ ನನಗೆ ವರವನ್ನಾಗಿಸಿದರು. ಎಲ್ಲಿಯೇ ನೀನು ಸಾಗಿದ್ರು ಆ ನಿನ್ನದಾದಂತಹ ಸಾಗುವಿಕೆ ಶ್ರೀಹರಿಯ ಯಾವ ಲೋಕ ಕೈಕರ್ಯ ಇದೆ ಅದಕ್ಕೆ ಪೂರಕವಾಗುವ ಹಾಗೆ ನಡೆದುಕೋ ಮಗನೇ ಅಂತ ಹೇಳಿದರು. ಧನ್ಯನಾದೆ ಅಂತ ಹೊರಡುವಾಗ ಶಾರದೆಯು ಅಮ್ಮ ನನಗೊಂದು ಇತ್ತಿದ್ದು ಇದೇ ಮಹತಿ ವೀಣೆಯನ್ನು ಇದೆಯನ್ನು ನುಡಿಸುತ್ತಾ ಯಾಗುತ್ತೋ ಸಾಗುತ್ತಾ ಇರುವ ಹಾಗೆ ಕಾಲ ಘಟಿಸಿ ಹೋಗುತ್ತಾ ಇದೆ. ಯುಗ ಸರಿದು ಇನ್ನೆಷ್ಟೋ ಯುಗಗಳು ಹೋಗಿ ಆಯಿತು. ಈಗ ಇರುವ ಯುಗದಲ್ಲಿ ನನ್ನ ದೇವರನ್ನು ಕಾಣಬೇಕು ಅಂತ ನಾನು ಯಾವಾಗಲೂ ದ್ವಾರಕೆಗೆ ಹೋಗು. ಈಗಲೂ ಹಾಗೆ ನನ್ನತನವನ್ನು ನಾನು ದೇವರಲ್ಲಿ ಕೃಷ್ಣಾರ್ಪಣ ವಸ್ತು ಎನ್ನುವ ಹಾಗೆ ನಾನು ಭಾವಿಸಿದ್ದೇನೋ ಎಂದೋ ಹರಿಯಲ್ಲಿ ಇಂದೂ ಕೂಡ ಹಾಗೆ ಸಮರ್ಪಿಸಿ ಲೋಕದ ಜನರು ಹಾಗೇ ಇರಬೇಕು ಅಂತ ನಾನು ನುಡಿ. ತನ್ನನ್ನು ಎಲ್ಲವೂ ಹರಿಗೆ ಅರ್ಪಣೆ ಅಂತ ಭಾವಿಸಿದರೆ ಎಲ್ಲವೂ ಸುಗಮವಾಗಿ ಸಾಗುತ್ತದೆ ಅಂತ ಭಾವನೆ. ಅದನ್ನು ಪಾಲಿಸಿಕೊಂಡು ಹೋಗುವವರ ಕಾರ್ಯ ಒಂದು, ಹೊರತಾದವರ ಕಾರ್ಯ ಇನ್ನೊಂದು. ಏನೇ ಇರಲಿ ಬಂದು ಸಾಗಿ ಬರುತ್ತಾ ಇಳಿದಿದ್ದೇನಲ್ಲ, ದ್ವಾರಕೆಗೆ ಬಂದು ಇಳಿದಿದ್ದೇನಲ್ಲ, ನಡೆಯುತ್ತೇನೆ ಅಂತ ಕಡೆಗೆ. ಯಾರದು? ನಾರದ ಮುನಿ. ದೂರದೊಳೈತಕ ವ್ರತಿಯ ಕಾಡುತ್ತ ರಾಮ ದೂರದೊಳೈತಕ ವ್ರತಿಯ ಕಾಡುತ್ತ ರಾಮ ಸಾರಿ ಬಂದನೀಗ ಭೀಮಿಗೆ ಭೂರಿ ದೋಷದಿ ಹವಿ ಪೂಜಿಸುತ್ತಾಗ ಭೂರಿ ದೋಷದಿ ಹವಿ ಪೂಜಿಸುತ್ತಾಗ ಸ್ವಾರಿ ಋಷಿಗಳು. ಹೌದು ಸ್ವಾಮಿ, ಹೀಗೆ ಬರಬೇಕು ಸ್ವಾಮಿ. ಇದು ಉತ್ತಮವಾದಂತಹ ದರ್ಭಾಸನವನ್ನು ಇರಿಸಿದ್ದೇನೆ ನಿಮಗೆ. ಸರಿ, ಸ್ವೀಕರಿಸಬೇಕು. ಸ್ವೀಕರಿಸಿದ್ದೇನೆ. ನಿಮ್ಮ ಪಾದವನ್ನು ತೊಳೆದು ಅದನ್ನು ತೀರ್ಥ ಎನ್ನುವ ಹಾಗೆ ಸ್ವೀಕರಿಸಿದ್ದೇನೆ. ದಿವ್ಯವಾದಂತಹ ಮಂಗಲಕರವಾದಂತಹ ಮುಖಕ್ಕೆ ಮಂಗಲಾರತಿಯನ್ನು ಬೆಳಗಿದ್ದೇನೆ. ನಾರದರೆ, ತ್ರಿಲೋಕ ಸಂಚಾರಿಗಳು ತಾವು. ಹೌದು. ದಕ್ಷನ ಶಾಪವನ್ನೇ ವರವನ್ನಾಗಿಸಿ ಸರಸ್ವತಿಯಿಂದಲೇ ಅನುಗ್ರಹಿತವಾದಂತಹ ಮಹತಿ ಎನ್ನುವಂತಹ ವೀಣೆಯನ್ನು ನುಡಿಸುತ್ತಾ 3 ಲೋಕವನ್ನು ಸಂಚರಿಸುತ್ತಾ ಲೋಕ ಕಲ್ಯಾಣ ಕಾರ್ಯದಲ್ಲಿ ನೆರವಾಗುವವರು. ಹೌದು. ನೀವು ಯಾವಾಗಲೂ ಬರ್ತೀರಿ ಅನ್ನುವಂಥದ್ದು ಗೊತ್ತುಂಟು. ಯಾವಾಗಲೂ ಬಂದು ಹೋಗುವವನೇ. ಬಂದರೆ ನೀವು ಬರುವುದು ಕೃಷ್ಣ ಭವನಕ್ಕೆ. ಹೌದು. ಕೃಷ್ಣ ಭವನದಿಂದಲೇ ನೀವು ನೇರ ಹೋಗುವುದು. ಅಲ್ಲಿಂದ ಹೊರಡ್ತೇನೆ, ನಿನ್ನನ್ನು ಕಂಡು ಹೋಗಬೇಕು ಅಂತ ಕಾಣುವಾಗ ನಿನ್ನ ಭವನದಲ್ಲಿ ನೀನಿರುವುದಿಲ್ಲ, ರಾಮಭವನದಲ್ಲಿ ನೀನಿರುವುದಿಲ್ಲ. ನಾನೇನು ಮಾಡಲಿ, ಹೋಗುವುದು ಕೆಲವು. ಈ ಸಲ ರಾಮಭವನಕ್ಕೆ ಬಂದಿದ್ದೀರಿ. ಹೌದು. ಕೃಷ್ಣ ಭವನಕ್ಕೆ ಹೋಗಿ ಬಂದದ್ದ ಅಲ್ಲ, ಇನ್ನು ಹೋಗುವುದಕ್ಕುಂಟು? ಅಲ್ಲ, ಈಗ ನಿನ್ನಲ್ಲಿಗೆ ಅಂತಲೇ ಬಂದದ್ದು, ನಿಮ್ಮ ಸೌಕರ್ಯಕ್ಕೆ. ಈಗ ಯಾವಾಗಲೂ ಬರುವಾಗ ನನ್ನ ದೇವರಲ್ಲಿ ನಾನು ಮಾತನಾಡಿ ಹೋಗ್ತೇನೆ. ನೀನಾಗಿ ಈಗ ಇಂತಹುದನ್ನು ಸತ್ಕರಿಸುವಾಗ ನಿನ್ನ ಮನಸ್ಸಿಚ್ಛೆ ಪೂರೈಕೆ ಆಗಲಿ ಅಂತ ನಾನು ಸ್ವೀಕರಿಸಿದ್ದು. ನನಗೂ ಇಲ್ಲ ಇದೆಲ್ಲ ಬೇಕು ಅಲ್ಲ. ನಮ್ಮ ಯೋಗ್ಯತೆ ಏನುಂಟು ಅದನ್ನು ನಾವು ತೋರಿಸುವುದಕ್ಕೆ ನಾವು ಇದನ್ನು ಮಾಡಬೇಕು ಬೇಡವೋ? ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು. ಹೌದು. ಸ್ವೀಕರಿಸುವುದು ಹೇಗೆ ಅಂತ ಅವರವರಿಗೆ ಬಿಟ್ಟಿದ್ದು. ಅತಿಥಿಗಳು ದೇವರಿಗೆ ಸಮಾನ. ದೇವರೇ ಅತಿಥಿಯಾಗಿ ಬಂದ್ರೆ ಹೌದು ಅಲ್ವೋ? ಹೌದು. ಹಾಗಾಗಿ ದೇವರೇ ನಿನ್ನ ಮನೆಯಲ್ಲೇ ಇರುವುದು. ಹೌದು. ನಾನು ಮುನಿಗು. ಹೌದು ಅಲ್ಲ, ನೀವು ಬ್ರಹ್ಮದೇವರ ಮಾನಸ ಪುತ್ರರಲ್ವೋ? ನೀನು ಹಾಗೆ ಭಾವಿಸಿದ್ರೆ ನಿನ್ನ ದೊಡ್ಡತನ. ನಾರದರೆ, ಕಾರಣ ಇಲ್ಲದೆ ನಾರದರು ಎಲ್ಲಿಗೂ ಹೋಗುವವರಲ್ಲ. ನಾರದರು ಹೋದರೂ ಅಲ್ಲಿ ಒಂದು ಕಾರಣ ಉಂಟು ಅಂತಲೇ ಅರ್ಥ. ಅಥವಾ ನೀವು ಕಾರಣ ಇದ್ದು ಹೋಗುವುದು, ಅಥವಾ ನೀವು ಹೋದ ಬಳಿಕ ಒಂದು ಕಾರಣ ಸೃಷ್ಟಿಯಾಗುತ್ತದೆ. ಎಲ್ಲ ನಾನು ಹೋಗುವುದು ಕಾರಣ ಉಂಟು ಅಂತ ಹೋಗುವುದೇ ಇಲ್ಲ. ಹೋದ ಮೇಲೆ ನಾನು ಹೋದದ್ದೇ ಒಂದು ಕಾರಣ ಆಗ್ತದೆ. ಹೌದು. ಬಂದವರನ್ನು ಮತ್ತೆ ಯಾಕೆ ಬಂದದ್ದು ಅಂತ ಕೇಳುವುದಕ್ಕಿಲ್ಲ.
ಆದ್ರೂ ಕೇಳದೆ ನಿರ್ವಾಹ ಇಲ್ಲ. ಯಾಕಂದ್ರೆ ನಿಮ್ಮಂಥವರು ಬರುವಾಗ ಏನಾದರೂ ಒಂದು ಹೊಸತನವನ್ನು, ಒಂದು ವಾರ್ತೆಯನ್ನು ಒತ್ತು ತಂದಿದ್ದೀರಿ ಅನ್ನುವುದು ಸ್ಪಷ್ಟ. ಹಾಗಾಗಿ ಸ್ವಾಮಿ, ನಾನು ಮಾಡಿದಂಥ ಪೂಜೆಯಲ್ಲಿ ಏನಾದರೂ ದೋಷ ಉಂಟು ಅಂತ ಆದರೆ ಕ್ಷಮಿಸಬೇಕು ನೋಡಿ. ಇಲ್ಲವೇ ಇಲ್ಲ. ಹಾಗಾಗಿ ಅಂಥದ್ದು ಯಾಕೆ ಅಂತ ಕೇಳುವುದಿಲ್ಲ. ಏನು ವಿಜಯಂಗೆ ಇದ್ದೀರಿ ಹೇಳ್ಬೋದು. ಹಾಗೆ ಬಲರಾಮ ಕೇಳು ಹಲಧರ ಅರಿತುದನು ಹಲಧರ ಬೇಳೆನರಿನರಿನು ಶ್ರೀಕೃಷ್ಣನಿ ಜಗಪಾಲನಿಗೆ ಅವತಾರಗಿರಿಗಿದನು ಬೇಳಲಾರೆನು ಸರ್ವ ಜನರನ್ನು ತಾಳಿ ದ್ವೇಷವ ಬೇಳಲಾರೆನು ಸರ್ವ ಜನರನ್ನು ತಾಳಿ ದ್ವೇಷವ ಬರಿದರಿಸುರ ವ್ಯಾಳಯನ ಯೋಗ್ಯವೇ ಬೇಳು ಬುದ್ಧಿಗಳನ್ನು ದಯೆಯೇ ಹಲಧರ ಬೇಳೆನರಿತುದನು ಶ್ರೀಕೃಷ್ಣನೇ ಜಗಪಾಲನಿಗೆ ಅವತಾರಗಿರಿಗಿದನು. ಹಳಧರ ನಾರದರೆ, ಕಾಣುತ್ತಿರುವಂತಹ ಈ ದ್ವಾರಕ್ಕೆ ಇದೇ ಒಂದು ಐತಿಹ್ಯ. ಮೊದಲಿತ್ತೋ ಅಂತ ಕೇಳಿದರೆ ಇಲ್ಲ, ಮುಂದಕ್ಕೆ ನೋಡುಗರಿಗೆ ಇದು ಉಂಟೋ ಅಂತ ಕೇಳಿದರೆ ಇನ್ನೂ ಯೋಚಿಸಬೇಕಷ್ಟೆ. ಆದರೂ ಇಂತಹ ಭವ್ಯವಾದ ಸುಂದರವಾದ ಈ ಅರಮನೆಯನ್ನು ನಿರ್ಮಿಸುವಲ್ಲಿ ನಿಮ್ಮದಿಬ್ಬರದ್ದು ಅಂತಲೇ ಹೇಳೋದು, ಶ್ರಮ ಏನು ಅಂತ ನಾನು ಹೇಳಬೇಕಾದುದಿಲ್ಲ. ನಿನ್ನದೇ ಎಷ್ಟೋ ಒಳಗದಲ್ಲಿ ನೀನು ಹೇಳಿರಬಹುದು, ಅಥವಾ ನಿನ್ನ ಜನರು ಅದನ್ನು ಕೊಂಡಾಡಿರಬಹುದು. ಅಂತಹುದರಲ್ಲಿ ಬಲರಾಮ ಕೃಷ್ಣರು ಈ ಯಾದವರನ್ನು, ನಿಮ್ಮ ಕುಲವಾದಂತಹ ಯಾದವರನ್ನು ಉದ್ಧರಿಸುವಲ್ಲಿ ಎಷ್ಟು ಶ್ರಮಿಸಿದ್ದೀರಿ ಎನ್ನುವಲ್ಲಿ ನೋಡಿದಾಗ ನಿನ್ನ ಪಾತ್ರ ಮಹತ್ವರದ್ದೇ ಉಂಟು ಸ್ವಾಮಿ. ನಾವು ಹಾಲು ಮಾರಿದ್ದೇವೆ, ಬೆಣ್ಣೆ ಮಾರಿದ್ದೇವೆ, ಮೊಸರು ಮಾರಿದ್ದೇವೆ. ಸಿಕ್ಕಿದ್ದನ್ನೆಲ್ಲವನ್ನು ಮಾರಾಟ ಮಾಡಿ ಬದುಕಿನಲ್ಲಿ ಒಂದು ನೆಲೆಗೆ ಬರಬೇಕು ಅಂತ ಆದರೆ ಸತ್ಯ ಹೇಳಬೇಕು, ಈ ಯಾದವ ವಂಶವನ್ನು ಉದ್ಧರಿಸುವುದಕ್ಕೆ ನಾನು ಮಾಡಿದ ಖರ್ಚು ಎಷ್ಟು ಗೊತ್ತುಂಟು? ಹೌದು. ಆದರೆ ಏನು ಗೊತ್ತೋ, ಸಾಮಾನ್ಯರೆಲ್ಲ ನೋಡುವಾಗ ಅವರ ಕಲ್ಪನೆಗೆ ಬಲರಾಮಕೃಷ್ಣರು ಏನು ಗೋಗಳನ್ನು ಸಾಕಿಕೊಂಡಿರುವವರು ಅವರು ಮಾಡಿದ್ದಾರೆ ಅಂತ. ಅದಲ್ಲ, ಅಂತಹ ಗೋವುಗಳನ್ನು ಸಾಕಿಕೊಂಡಿರುವವರು ಕೂಡ ಇಂತಹ ಉದಾತ್ತವಾದಂತಹ ಕಾರ್ಯವನ್ನು ಮಾಡ್ತಾರೆ ಅಂತ ಆದರೆ ಅದು ಸಾಮಾನ್ಯವೇ? ಅಷ್ಟು ಮಾತ್ರವಲ್ಲ, ನಾನು ಅದನ್ನು ನೆನಪಿಸುವುದಕ್ಕೆ ಹೊರಟಿದ್ದು. ಹಿಂದೆಯೇ ನಿಮ್ಮವರಿಗೆ ಇದ್ದಂತಹ ಶಾಪ ಏನಿದೆ, ಯಯಾತಿಯಿಂದ ಬಂದಂತಹ ಶಾಪ ಅಲ್ಲ. ಮೊದಲಿನವರು ಒಂದೆರಡು ಜನ ಅದಕ್ಕೆ ಅಪವಾದ ಎನ್ನುವ ಹಾಗೆ ಆಳಿರ್ದಿರಬಹುದು ರಾಜ್ಯವನ್ನು. ಅಂತಹ ಶಾಪವು ಇಲ್ಲವಾಗಿಸುವಲ್ಲಿಯೇ ನೀನು ರಾಜ್ಯವನ್ನು ಆಳುತ್ತಾ ಇದ್ದಿ ಅಂತ ಆದರೆ ಅದು ನೆಗಲ್ತೆಗೆ ಪಾತ್ರವಾಗುವಂತಹುದೇ ಅಲ್ವೇ? ಆ ನಿಟ್ಟಿನಲ್ಲಿ ನಾನು ನೊಡಗಿಕೊಂಡಾಗ ನಿನ್ನದಾದಂತಹ ಈ ಪರಿಶ್ರಮವನ್ನು ನೋಡುತ್ತಾ ಇರುವ ಹಾಗ, ನಿಮ್ಮೀರ್ವರನ್ನು ಅವಲೋಕಿಸುವಾಗ ಜನರಾಡಿಕೊಳ್ಳುವುದು, ಋಷಿಮುನಿಗಳಾಡಿಕೊಳ್ಳುವುದು ಏನು, ತಿಳಿದವರು ಬಲ್ಲವರೆಲ್ಲವೂ ಹೇಳುವುದೇನು? ಶ್ರೀಕೃಷ್ಣ ಪರಮಾತ್ಮ ಲೋಕವನ್ನು ಉದ್ಧರಿಸುವುದಕ್ಕಾಗಿ ಅವತರಿಸಿದ್ದಾನೆ ದರೆಗೆ ಅಂತ ಅಲ್ಲವೇ? ಅದು ಹೇಳುತ್ತಾರೆ ಅಲ್ಲ, ಹೌದದು. ಜಗತ್ತಿನ ಪಾಲನೆಗೆ ಬೇಕಾಗಿ ಅವತಾರವನ್ನು ಗೈದವನು, ಹೌದದು ಹೇಳ್ತಾರೆ. ಹೌದು, ಭೂಮಿ ಭಾರವನ್ನು ಇಳಿಸುವುದಕ್ಕಾಗಿಯೇ ಮಾನವ ರೂಪಿಯಾಗಿಯೇ ಹೊಂದಿದ್ದಾನೆ ಅಂತ. ಮುಂದೊಮ್ಮೆಗೆ ಅವರನ್ನು ಕೊಂಡಾಡಲೂಬಹುದು, ಲೀಲಾಮಾನುಷ ವಿಗ್ರಹ ಅಂತ ಹೇಳಲೂಬಹುದು. ಅದರಲ್ಲಿ ತಪ್ಪೂ ಇಲ್ಲ. ಆ ಜನರ ಕಲ್ಪನೆಗೆ ಗೋಚರಿಸುವ ಹಾಗೆ ಅವರು ದೇವರನ್ನು ಉದ್ಧರಿಸ್ತಾರೆ, ದೇವರನ್ನು ಸ್ಮರಿಸುತ್ತಾರೆ. ಅದು ದೊಡ್ಡದಲ್ಲ. ಆದರೆ ಹೀಗಿರುವಂತಹ ಸ್ಥಿತಿಯಲ್ಲಿ ಬಂದ ಕಾರ್ಯ ಯಾವುದು? ಅದನ್ನು ಮಾಡದೆ ಈಗ ಎಲ್ಲರಲ್ಲಿಯೂ ಅಪಕೀರ್ತಿಯನ್ನು ಪಡೆಯುವಂತಹ, ಅಪವಾದಗಳನ್ನು ಹೊತ್ತು ತರುವಂತಹ, ಎಲ್ಲರೊಂದಿಗೆ ಜಗಳ ಕಾಯುವಂತಹ ಕೆಲಸಕ್ಕೆ ನಿನ್ನ ತಮ್ಮನಾದಂತಹ ಕೃಷ್ಣ ಈ ಹೊತ್ತಿಗೆ ಹೊರಡ್ತಾರೆ ಅಂತ ಆದರೆ ಅದನ್ನು ತಡೆಯಬೇಕಲ್ಲ ನೀನು. ಅಥವಾ ಅದನ್ನು ನೀನು ತಮ್ಮ ಇದು ಸರಿಯಲ್ಲ ಎನ್ನುವ ಹಾಗೆ ಹೇಳಬಹುದಲ್ಲ ನೀನು.
ಈಗ ಬುದ್ಧಿ ಹೇಳಬೇಕು ಅಂತ ಆದ್ರೆ ಅವ ತಪ್ಪು ಮಾಡಿದ್ದು ಎಂತದ್ದು ಅಂತ ಆಗಬೇಕಲ್ಲ. ನೀವು ಅಡ್ಡಗೋಡೆಯಲ್ಲಿ ದೀಪ ಇಟ್ಟಾಗೆ ಮಾತಾಡಿದರೆ ನನಗೆ ಅರ್ಥ ಆಗುದು ಹೇಗೆ? ಬಂದು ಎಂತದ್ದು ಎಲ್ಲರಲ್ಲಿಯೂ ನಿಷ್ಠೂರ ಜಗಳ. ಹೌದು, ಎಂತದ್ದು ಪ್ರಕರಣ ಏನೂ ಇಲ್ಲದೆ ಹಿಂದೆ ಮುಂದೆ ಯಾವುದೂ ಇಲ್ಲದೆ ನಾನು ಏನು ಅಂತ ಅರ್ಥ ಮಾಡಿಕೊಳ್ಳುದು. ನೇರವಾಗಿ ಕೇಳುವಾಗ ಹಾಗೆ ನಿನಗೇನು ಗೊತ್ತಿಲ್ವೋ ಅಂತ, ಗೊತ್ತಿಲ್ಲದೆ ಇರುವುದನ್ನು ನಾನು ಹೇಳುವುದು ಅಲ್ಲ. ಅಂದ್ರೆ ಈಗ ನಿನಗೆ ಗೊತ್ತಿಲ್ವೋ ಅಲ್ಲ, ನೀನು ಗೊತ್ತಿಲ್ಲದೆ ಹಾಗೆ ಸುಮ್ಮಗೆ ಇರೋದು. ಈಗ ಗೊತ್ತಿಲ್ಲ ಅಂತ ಹೇಳಬೇಕು ಅಂತಾದ್ರೆ ಗೊತ್ತುಂಟು ಅಂತ ಆಯ್ತಲ್ಲ. ಹೌದು, ಈಗ ಗೊತ್ತಿದ್ದರೆ ನಾನು ಹೇಳೋದೆ ಉಳಿತಿದ್ದೇನೋ. ಹೌದು, ವಿಷಯ ಎಂತದ್ದು ನಾನು ಏನಿಲ್ವೋ, ಎಲ್ಲಿ ಹೋಗುದು ಯಾಕೆ? ನಿಮ್ಮಲ್ಲೇ ಇರುವ ಹಾಗೆ. ನಮ್ಮಲ್ಲಿ? ಹೌದು. ಯಾರು? ಅತ್ತೆಯ ಹುಟ್ಟಿದ್ದ ಕನ್ನೆಯ ಅಗ್ರಭವ ಉನ್ಮತ್ತರ ವ್ಯರ್ಥ ಅತೆಯ ಹುಟ್ಟಿದ ಕನ್ನೆಯ ಮುದ್ರೆಯ ಮೊನ್ನೆ ಕನಕದೊಳು ಬಲರಾಮ, ನಾರದರೆ ಹೆಚ್ಚು ದೂರ ಹೋಗುವುದಲ್ಲ, ಲೋಕವನ್ನೇ ಸರಿ ಮಾಡ್ತೇನೆ ಅಂತ ಹೊರಟು ನಿಂತವನಿಗೆ ಮೊದಲಾಗಿ ತನ್ನ ಮನೆಯನ್ನು ಸರಿ ಮಾಡುವಂತಹ ಯೋಚನೆ ಬರಬೇಕು. ಆ ತನ್ನ ಮನೆ ಗಟ್ಟಿ ಇರಬೇಕು. ಉಳಿದವರಿಗೆ ಬುದ್ಧಿವಾದ ಹೇಳುವುದಕ್ಕೆ ಹೊರಡುವಾಗ ನಿನ್ನದೇನು ಅಂತ ತೋರಿಸುವ ಹಾಗೆ ಆಗಬಾರದು. ಅದು ಬೇಕೇ ಬೇಕು. ಹೌದು. ಹಾಗಿರುವಾಗ ನಿಮ್ಮದಾದಂತಹ ಯಾವ ಬಾಂಧವ್ಯದಲ್ಲಿ ನಾನು ಬಂದು ಮೂಗು ತೋರಿಸ್ತೇನೆ ಅಂತ ಭಾವಿಸಬಾರದು. ನೀನಾಗಿ ಕೇಳುವುದರಿಂದ ನಾನು ಹೇಳುವುದದನ್ನು. ಈಗ ಒಂದೊಂದೇ ಪ್ರಕರಣವನ್ನೇ ತರಿಸುತ್ತಾ ಹೋದರು. ಮೊದಲಾಗಿ ವಿವಾಹದ ಅಂದರೆ ತುಂಬ ಉಂಟು ಅಂತ ಆಯಿತು. ಹಾಗಾದರೆ ಅಲ್ಲ, ತುಂಬ ಎಷ್ಟುಂಟು ಅಂತ ನಾನು ಹೇಳುವುದಕ್ಕಿಂತ ಕೃಷ್ಣನೊಂದಿಗೆ ಯಾವಾಗಲೂ ಒಡನಾಡಿ ಆಗಿರುವ ನಿನಗೇ ಗೊತ್ತಿರೋದಿಲ್ವೋ? ನನಗಾದರೂ ಮರೆತು ಹೋದೀತು. ನೀನು ಮತ್ತೆ ಬರುವುದು ನನ್ನ ಬಳಿಗೆ. ಹೌದು, ನಾನು ನಿಮ್ಮ ವಿಷಯವನ್ನೇ ಹೇಳುವಾಗ ನಿಮ್ಮ ಬಳಿಗೆ ಬಾರದೆ ಮತ್ತೆ ಎಲ್ಲಿಗೆ ಹೋಗು. ಈಗ ಆ ರುಕ್ಮಿಣಿಯ ಪ್ರಕರಣವನ್ನು, ಹೌದು, ಅವನ ಅಣ್ಣನನ್ನು ಅವ ತಲೆಯನ್ನು ಬೋಲಿಸಿ ತಂದದ್ದಲ್ಲ. ಯಾರನ್ನು? ರುಕ್ಮನನ್ನು. ತಲೆಗಡಿತೇನೆ ಅಂತ ಹೋಗುವಾಗ ಮತ್ತೆ ತಡೆದದ್ದು ಏನೋ ಒಂದು ಪ್ರಕರಣ ಆಗಿ, ಅದು ರುಕ್ಮಿಣಿಗೆ ಕೃಷ್ಣನನ್ನು ಮದುವೆ ಆಗಬೇಕು ಅಂತ ಮನಸ್ಸಿತ್ತು. ಅವಳು ಪತ್ರ ಬರೆದಳು. ಇವ ಹೋಗಿ ಕಾಳಿ ಗುಡಿಯಿಂದ ತಂದ. ಅವರೊಳಗೆ ಅಂದರೆ ಮದುವೆ ಆಗುವಾಗ ಹೆಣ್ಣಿನ ಮನಸ್ಥಿತಿ ಏನು ಎನ್ನುವುದನ್ನು ಮೊದಲು ತಂದೆ ತಾಯಿಗಳು ಯೋಚಿಸಬೇಕು. ಹೌದು. ತಮಗೆ ಇಷ್ಟ ಉಂಟು ಎನ್ನುವುದನ್ನು ಮದುವೆ ಮಾಡಿ ಕೊಡುವುದಕ್ಕಿಂತಲೂ ಹೆಣ್ಣಿನ ಮನಸ್ಥಿತಿ ಹೇಗುಂಟು ಎನ್ನುವುದನ್ನು ಮೊದಲು ತಿಳ್ಕೊಳ್ಬೇಕಿತ್ತು. ಅವ ರುಕ್ಮ ಮಾಡಿದ್ದು ಹಾಗೆ. ಅವನಿಗೆ ಶಿಶುಪಾಲನಿಗೆ ಕೊಡಬೇಕು ಅಂತ ಮನಸ್ಸಿದ್ದದ್ದು ರುಕ್ಮಿಣಿಯನ್ನು. ಇವಳಿಗೆ ಕೃಷ್ಣನ ಮದುವೆ ಆಗಬೇಕು ಅಂತ ಮನಸ್ಸಿದ್ದದ್ದು. ಕೃಷ್ಣ ಬರದೇ ಇದ್ರೆ ನಾನು ಸಾಯ್ತೇನೆ ಅಂತ ಹೇಳಿದಳಂತೆ ಅವಳು ಪತ್ರದಲ್ಲಿ. ನನ್ನಲ್ಲಿ ಬಂದು ಹೇಳಿದ, ಅಣ್ಣ ಏನು ಮಾಡೋದು? ಹೌದು, ಅವಳು ಅವಳ ಮರಣಕ್ಕೆ ನೀನು ಕಾರಣ ಆಗತ್ತಿ ಅಂತ ಆದ್ರೆ ಒಂದು ಜೀವ ಉಳಿಸಿದ ಪುಣ್ಯ ಆದ್ರೂ ಬರುವುದಿಲ್ವ ನಿನಗೆ? ಹೋಗಿ ಕರೆತ ಅಂತ ಹೇಳಿದೆ. ಇವ ದಾರಿಗಡ್ಡವಾಗಿ ಬಂದ ರುಕ್ಮ. ಅವನು ಕೊಲ್ಲುವುದು ಬೇಡ, ಬಾವಲ್ವ? ಹೌದು. ಹೆಣ್ಣು ತಂದ ಮೇಲೆ ಸಂಬಂಧ ಇಲ್ವಾ? ಕೊಲ್ಲುವುದು ಯಾಕೆ? ಅವನ ತಲೆ ಬೋಳಿಸು ಸಾಕು, ಅವನಿಗೆ ಅವಮಾನ
ಹೆಣ್ಣಿನ ಮನಸ್ಥಿತಿ ಅರಿಯದವರಿಗೆ ಅದು ಯಾರೇ ಆದ್ರೂ ಹಾಗೆ ಅಂತವರಿಗೊಂದು ಅಪಮಾನ ಆಗಬೇಕು. ಹಾ. ಅದಕ್ಕೆ ಬೇಕಾಗಿ ಅವರನ್ನು ತಲೆಗೊಳಿಸಿ ಅವ ಈಗ ಎಲ್ಲೋ ಇದ್ದಾನಂತೆ ಎಲ್ಲಿ ಭೋಜ ಕಟಕದಲ್ಲಿ ಹಿರಿಯರು ಊರಿಗೆ ಹೋಗುವುದಿಲ್ಲ ಅಪಮಾನವಾಯಿತು ಅಂತ ಹೇಳಿ ಭೋಜ ಕಟಕದಲ್ಲಿ ಅಲ್ಲಿ ತಪಸ್ಸಿಗೆ ಉಳಿತಿದ್ದಾನೆ ಅಂತ ಕೇಳಿದ್ದೇನೆ ನಾನು. ಹೌದು, ಹಿರಿಯರು ಇಂತಹುದೇ ಅಂತ ನಿಗದಿ ಮಾಡಿದಂತಹ ಕಟ್ಟುಪಾಡನ್ನು ಮುರಿದು ತಂದ ಹಾಗೆ ಅಂತ ನಾನು ಹೇಳಿದೆ. ಅಲ್ಲ, ಅದು ಈಗಿನ ಇನ್ನು ಹೆಣ್ಣು ಮಕ್ಕಳಿಗೆ ಅದೊಂದು ಪಾಠ ಆಯಿತು. ಹಾ. ತಮಗೆ ಇಷ್ಟ ಬಂದಂತ ಹುಡುಗನಿಗೆ ಒಂದು ಪತ್ರ ಬರೆಯುವುದು, ಅಲ್ಲಿಂದಲೇ ಓಡಿ ಹೋಗುವುದು. ಹೌದು, ಅನುಸರಿಸಿದ್ರೆ ಹೌದು, ಅನುಸರಿಸಲೇಬೇಕು ಅಂತ ಇಲ್ಲ. ಅಲ್ಲ, ನೀನು ಹೌದು ಸರಿ ಅಂತ ಹೇಳಿದರೆ ಆಯ್ತು. ನಾನು ಹೆಚ್ಚು ದೂರ ಇನ್ನೂ ಹೋಗುವುದಿಲ್ಲ, ಇಲ್ಲೇ ಉಂಟಲ್ಲ. ನನಗೆ ಗೊತ್ತುಂಟು ಅಂತ. ಈಗ ಅದರಲ್ಲಿ ಆದದ್ದೇನು? ಈಗ ಅವನು ತಲೆ ಬೋಳಿಸಿದ್ದಕ್ಕೆ ಆದದ್ದೇನು? ಅದು ಇರಲಿ. ಈಗ ಅತ್ತೆಯ ನಮ್ಮ ಇವರು ಇದ್ದಾರಲ್ಲ, ರಾಜಾದಿದೇವಿಯ ಹೌದು ಮಿತ್ರವೃಂದೆಯನ್ನು ಹೌದು, ಈ ಪ್ರಕರಣ ನಾನು ನೆನಪಿಸುವುದಷ್ಟೇ. ನಾನು ಎಲ್ಲ ಪ್ರಕರಣಗಳಲ್ಲಿ ಇದು 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 ಅಂತ ಹೇಳಿಕೊಂಡು ನಾನು ಈಗ ಎಲ್ಲವನ್ನು ಹೇಳಿಕ್ಕೆ ಹೋದರೆ ನಾನು ಸಂಸಾರಿ ಆಗ್ತೇನೆ. ನಾನು ಈ ಸಂಸಾರದಿಂದ ಹೊರತಾದ ಪ್ರಾಪಂಚಿಕ ಸಂಸಾರದಲ್ಲಿ ಇರುವವನು. ವಿಂದಾಣು ಮಿತ್ರವೃಂದೆಯ ತಮ್ಮಂದಿ ಅಣ್ಣಂದಿರು ವಿಂದಾಣುವಿಂದರು ಅದು ಹೋರಾಟ ಮಾಡಿದಂಥದ್ದು. ಹೌದು. ಮತ್ತೆ ಯಾರು ಏನೋ ಒಂದು ಕಡೆ ಎಲ್ಲಿ ಗೂಳಿಯನ್ನು ಕಟ್ಟಿಕೊಂಡು ಎಂಥದಿದು ಅಲ್ಲ, ಗೂಳಿಯೊಂದಿಗೆ ಹೊಯ್ದಾಡಿ ಕೃಷ್ಣ ಬಲರಾಮರು ಅದೊಂದು ಪಣ ಏನು ಕೋಸಲದಲ್ಲಿ ಇರಿಸಿದ್ದು. ಹೌದು, 7 ಗೂಳಿಗಳನ್ನು ಒಂದೇ ಹಗ್ಗದಿಂದ ಕಟ್ಟಿದವರಿಗೆ ಮಗಳನ್ನು ಕೊಡುವುದು ಅಂತ ಕೋಸಲ ದೇಶದ ರಾಜ ಅವ ಪಣ ಇರಿಸಿದ. ಈಗ ಗೋವುಗಳನ್ನು ಕಟ್ಟುವುದು ಯಾರು? ಕ್ಷತ್ರಿಯರಿಗೆ ಗೋವುಗಳನ್ನು ಕಟ್ಟುವುದಕ್ಕೆ ಸಾಧ್ಯ ಆದೀತು? ಅಲ್ಲ, ಅವರು ಹೋರಾಟ ಮಾಡಿಯಾರು. ಗೋವುಗಳನ್ನು ಕಟ್ಟುವುದು ಯಾರು? ಗೋವುಗಳನ್ನು ಕಟ್ಟಬೇಕು ಅಂತಾದ್ರೆ ಗೋಪಾಲಕರೇ ಆಗಬೇಕು ಬೇಡ? ಹಾಗಾದ್ರೆ ಅವ ಪಣ ಇರಿಸಿದ್ದು ಗೋವುಗಳಿಗೆ ಬೇಕಾಗಿ ಗೋಪಾಲಕ, ಕ್ಷತ್ರಿಯರಿಗೂ ಗೋಪಾಲಕರಿಗೂ ಅವ ಅರಿತಿದ್ದಾನೋ ಇಲ್ವೋ ಅಂತ ಒಂದೇ ಹಗ್ಗದಿಂದ 7 ಗೂಳಿಗಳನ್ನು ನಮಗೆ ಗೋವುಗಳನ್ನು ಕಟ್ಟುವುದಕ್ಕೆ ನಮಗೆ ಕಳಿಸಬೇಕು, ನಿಮಗೆ ಹೇಳಿಕೊಡ್ಬೇಕು. ನಾವು ಅದರಲ್ಲೇ ಅದರ ಹಟ್ಟಿಯಲ್ಲೇ ಹುಟ್ಟಿ ಬೆಳೆದವರಲ್ವ, ನಮ್ಮವರೆಲ್ಲ ಹಟ್ಟಿಯಲ್ಲೇ ಇರುವವರು. ಕೃಷ್ಣನಿಗೆ ಇರಿಸಿದ ಪಣ ಗೋವುಗಳನ್ನೇ ಒಂದೇ ಹಗ್ಗದಲ್ಲಿ 7 ವೃಷಭಗಳನ್ನು ಬಂಧಿಸಿದ್ದಾನೆ, ಅವರನ್ನು ಮದುವೆ ಆಗಿದ್ದಾನೆ. ಏನಾಯ್ತು ಅದರಲ್ಲಿ? ಹೌದು. ಅಲ್ಲ, ಈಗ ದುಷ್ಟರು ಅಂತ ಆದರೆ ಈಗ ಕಂಸನನ್ನು ಕೊಂದಿದ್ದು ಅದೆಲ್ಲ ಆ ಪ್ರಕರಣವನ್ನೆಲ್ಲ ನೋಡಿದರೆ ಅದು ಸರಿ ಅಂತ, ಲೋಕಕ್ಕೆ ಅದು ಸರಿ ಅಂತಲೇ ಇರುವುದು. ಅದು ಒಳಿತೆ. ದುಷ್ಟನಾದವನು ಅಜ್ಜನನ್ನು ಸೆರೆಮನೆಯಿಂದ ಬಿಡಿಸಿದ್ದು ಎಲ್ಲ ಇದೆಲ್ಲ ಹೀಗಿರುವಾಗ ಇನ್ನೂ 2-3 ಉಂಟು. ಅದು ಬಿಟ್ಟು ಮತ್ತೆ ಆ ಕಾಳಿಂದಿ ಅವಳನ್ನು ತಂದಿದ್ದು, ಇದೆಲ್ಲ ಸುಮ್ಗೆ ಸಂಬಂಧದಲ್ಲಿ ಸಾಮರಸ್ಯ ಇಲ್ಲದೆ, ಒಂದು ಬೆಸುಗೆಯೂ ಇಲ್ಲದೆ ಎಲ್ಲರೊಂದಿಗೆ ಜಗಳ ಕಾಯುವಂತಹ ಕಾರ್ಯ ಆಯ್ತಲ್ಲ ಅಂತ ನಾನು ಹೇಳುವುದು. ಇದು ನಿಮ್ಮದು ಈ ಮಾತಿನ ಒಟ್ಟು ಮರ್ಮ. ಇದು ಎಂಥದ್ದು ಸಂಬಂಧದಲ್ಲಿ ಈಗ ಬಾಂಧವ್ಯ ಇಲ್ಲದೆ ಇದ್ರೆ ಹೊರಗೆ ಬಾಂಧವ್ಯವನ್ನು ಹೇಗೆ ಬೆಸೆಯುವುದಕ್ಕಾಗ್ತದೆ? ಭಾವಂದಿರಲ್ಲಿ ಹೆಣ್ಣು ಮಕ್ಕಳನ್ನು ತರುವಲ್ಲಿ ಭಾವಂದಿರಲ್ಲಿ ಈ ರೀತಿಯಾದಂತಹ ಒಂದು ಕಲಹವನ್ನು ನಿಶ್ಚಯಿಸಿ ಹೋರಾಟ ಮಾಡಿ ಅವರನ್ನು ತಂದಿದ್ದಾನೆ ಅಂತಲ್ವ? ಹೌದು. ನಾರದರೆ ನೀವು ನಿಮಗೆ ಗೊತ್ತಿದ್ದನಲ್ವ ಹೇಳಿದ್ದು? ಹೌದು. ಕೇಳು ಹಲದರ ಪೇಳುವೆನ ಅರಿತುದನ ಅಂದ್ರೆ ನಿಮಗೆ ಗೊತ್ತಿದ್ದನಲ್ವ ನೀವು ಹೇಳಿದ್ದು. ನನಗೆ ಗೊತ್ತಿದ್ದನ್ನು ನಾನು ಹೇಳಬೇಕು? ಏನು? ಬಲರಾಮ, ನೀವು ಹೇಳಿದಂತ ಹೆಚ್ಚಿನ ಪ್ರಕರಣದಲ್ಲಿ ನಾನು ಇದ್ದೆ. ಅದು ನನಗೂ ಗೊತ್ತುಂಟು. ರುಕ್ಮಿಣಿಯನ್ನು ತರುವಲ್ಲಿ ಇರಬಹುದು, ಅಥವಾ ಕಾಳಿಂದಿಯ ಪ್ರಕರಣ ಇರಬಹುದು, ಅಥವಾ ನೀವು ಹೇಳಿದಂತ ಉಳಿದ ಪ್ರಕರಣದಲ್ಲಿ, ಈ ಎಲ್ಲಾ ಪ್ರಕರಣದಲ್ಲಿಯೂ ನಾನಿದ್ದೆ. ಯಾಕಿದ್ದೆ?
ಈ ರುಕ್ಮ ಇರಬಹುದು ಅಥವಾ ಶಿಶುಪಾಳ, ದಂತವಕ್ರ, ಹ್ಮ್ ಇವರೆಲ್ಲರೂ ಉಂಟಲ್ಲ, ಆ, ಇವರೆಲ್ಲರೂ ತೆಗೆದುಹಾಕಿದವರು ದುಷ್ಟರು. ಆ, ಅವರಷ್ಟು ದುಷ್ಟರು ಪ್ರಪಂಚದಲ್ಲಿ ಮತ್ತೊಬ್ಬರಿಲ್ಲ. ಹ್ಮ್ ಈಗ ಆಗುವುದಕ್ಕೆ ನಮಗೆ ಭಾವಂದಿರು ಸಂಬಂಧ, ನಮ್ಮ ಅತ್ತೆ ಮಕ್ಕಳು. ಹೌದು. ಆದರೂ ಲೋಕದಲ್ಲಿ ಅವರು ಕಂಟಕರು ಹೌದು ಅಂತ ಆದರೆ ಹ್ಮ್ ಅಂಥವರ ಜೊತೆ ಹೋರಾಟವನ್ನು ಮಾಡಿ ಆ, ತಂದುದರಲ್ಲಿ ಅಪರಾಧ ಏನೂ ಇಲ್ಲ. ಹ್ಮ್ ಅದೆಲ್ಲ ನನಗೂ ಗೊತ್ತುಂಟು ತಂದಂತಹ ವಿಚಾರ. ಆ, ಸರಿಯಾಗಿ ನಾನು ಹೇಳಬೇಕು, ಏನು? ನಮ್ಮ ಊರಿನ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಸೀರೆ ಉಡುವುದಕ್ಕೂ ಗೊತ್ತಿರಲಿಲ್ಲ. ಹ್ಮ್ ಕೃಷ್ಣನಲ್ವ ಕೆಲವರಿಗೆಲ್ಲ ಸೀರೆ ಉಡುವುದಕ್ಕೆ ಕಳಿಸಿದ್ದು. ಸರಿಯಾಗಿ ಹೆಣ್ಣು ಮಕ್ಕಳಿಗೆ ಸೀರೆ ಉಡುವುದಕ್ಕೆ ಕಳಿಸಿದ್ದೇ ಕೃಷ್ಣನು. ಹ್ಮ್ ಅವಳೊಬ್ಬಳು ಇದ್ದಳಲ್ಲ, ಈಗ ನೀವು ಹೇಳಿದಂತ ನಗಜಿತು ಸಹೋದರಿ ನಗ್ನಜಿತು, ಆ, ಅವಳಿಗೆ ತಾನು ಬಟ್ಟೆ ಹಾಕಬೇಕು ಅಂತಲೇ ಗೊತ್ತಾಗ್ಲಿಲ್ವಂತೆ. ಹ್ಮ್. ಕೃಷ್ಣನನ್ನು ನೋಡಿದವಾಗ ತಾನು ಮೈ ಮೇಲೆ ಬಟ್ಟೆ ಹಾಕಬೇಕು ಅಂತ ಗೊತ್ತಾದದ್ದು ಅವಳಿಗೆ. ಹ್ಮ್ ಯಾವ ಹೆಣ್ಣಿಗೆ ಒಬ್ಬ ಪುರುಷನನ್ನು ಕಾಣುವಾಗ ತನ್ನ ಮೈ ಜಾಗೃತ ಆಗುತ್ತದೋ ಹ್ಮ್ ನಿಜಾರ್ಥದಿಂದ ಅವಳಲ್ಲಿ ಹೆಣ್ತನ ಸಾರ್ಥಕವಾಯಿತು ಅಂತಲೇ ಅರ್ಥ. ಹ್ಮ್ ಹಾಗಾಗಿ ಆ, ನೀವು ಹೇಳಿದಂಥ ಈ ಪ್ರಕರಣ ಇದೆಯಲ್ಲ, ಆ, ಎಲ್ಲ ಇದು ನನಗೆ ಗೊತ್ತಿದ್ದೇ ನನಗೆ ಗೊತ್ತಿಲ್ಲದೆ ಅವು ಎಲ್ಲಿಗಾದರೂ ಹೋಗುವುದಿದ್ರು, ಆ, ಅಣ್ಣ ಹೀಗೊಂದು ಪ್ರಕರಣ ಉಂಟು, ಏನು ಮಾಡೋಣ ಹ್ಮ್ ಅಂತ ನನ್ನಲ್ಲಿ ಕೇಳಿಯೇ ಹೋಗುವುದು, ಕೇಳದೆ ಎಲ್ಲಿಗೂ ಹೋಗುವುದಿಲ್ಲ. ಹ್ಮ್ ಆದುದರಿಂದ ಇದೆಲ್ಲವನ್ನು ನನಗೆ ಗೊತ್ತುಂಟು ಸ್ವಾಮಿ. ನನಗೆ ಗೊತ್ತಿಲ್ಲದೇ ಇದ್ದಂತಹ ಪ್ರಕರಣ ನೀವು ಹೇಳಿದ್ದು ಯಾವುದೂ ಅಲ್ಲ, ಅದೆಲ್ಲವೂ ಗೊತ್ತು. ಅದರಲ್ಲಿ ಬುದ್ಧಿ ಹೇಳುವುದಕ್ಕೆ ಅವನಿಗೆ ಏನು ಉಳಿದಿಲ್ಲ. ಹ್ಮ್ ಅದೆಲ್ಲ ಬಿಡಿ. ಮತ್ತೆ ನೀವು ಬಂದದ್ದು ಹೇಗುಂಟು ಬ್ರಹ್ಮಲೋಕ? ಎಲ್ಲ ಉಂಟು. ನಾನು ಬ್ರಹ್ಮಲೋಕವನ್ನು ವಿವರಿಸುವುದಕ್ಕುಂಟು. ಅಲ್ಲ, ಬೇರೆ ಅದು ಬಿಟ್ಟು ಬೇರೆ ಏನಾದರೂ ಇದ್ರೆ ಮಾತಾಡಿ. ಅಲ್ಲ, ನಿನಗೆ ತಮ್ಮನ ಬಗ್ಗೆ, ಸತ್ಯಲೋಕದಲ್ಲ ವೈಕುಂಠದಲ್ಲ ಎಲ್ಲ ಹೇಗುಂಟು? ಯಾವಾಗಲೂ ಇನ್ನೊಂದು ಸಾರಿ ಸಿಕ್ಕಿದ್ರೆ ಹಾಗೆ ಮಾತನಾಡುವ. ಈಗ ನನಗೆ ಇಲ್ಲಿಗೇ ಬರಬೇಕು ಅಂತುಂಟು. ನಾನು ಯಾವತ್ತು ಹೋಗುವಾಗ ಒಂದು ಕಾರಣವನ್ನು ಹುಡುಕಿ ಹೊರಟವನಲ್ಲ, ಏನಾದರೂ ಆಗಲಿ ಅಂತ. ಇವತ್ತು ಹುಡುಕಿಯೇ ಬಂದದ್ದು, ಇಲ್ಲಿಗೆ ಬರಲೇಬೇಕು, ಬಲರಾಮನಲ್ಲಿ ಮಾತನಾಡಲೇಬೇಕು ಅಂತಲೇ ಬಂದವನು ನಾನು ಕೃಷ್ಣ ಭವನಕ್ಕೆ. ಈಗ ಈ ವಿಷಯ ಹೇಳುವುದಕ್ಕಲ್ವ ಬಂದದ್ದು? ಇದು ಈ ವಿಷಯ ಹೇಳುವುದು ನನಗೆ ಮುಗಿಲಿಲ್ಲ. ಇದು ಮುಗೀತು ಅಂತ ನಿನಗೆಲ್ಲ ಗೊತ್ತುಂಟು, ನಿನಗೆ ಮುಗೀತು ಅಂತ. ವಿಷಯ ಇನ್ನೂ ಉಂಟು. ನಿನ್ನ ತಮ್ಮನ ಎಲ್ಲ ಗುಣಗಳು ನಿನಗೆ ಗೊತ್ತಾಗುವುದಿಲ್ಲ. ನೀನು ನಿನ್ನೆದುರಿಗೆ ಅವ ಹೇಗೆ ವರ್ತಿಸ್ತಾನೆ, ಅಲ್ಲಿ ಪರರೊಂದಿಗೆ ಹೇಗೆ ವರ್ತಿಸ್ತಾನೆ, ಆ ತಾರತಮ್ಯವನ್ನು ನಾನು ಕಲ್ಪಿಸುವುದಿಲ್ಲ. ನೀನು ಅವನ ಗುಣಗಳನ್ನು ಅರಿತಿಲ್ಲ, ಅವ ಏನು ಎನ್ನುವುದನ್ನು ಗೊತ್ತಿಲ್ಲ ನಿನಗೆ ಅಂತ ನಾನು ಹೇಳೋದು. ಈಗ ನೀನು ಇದೆಲ್ಲ ಆಯಿತು, ಇಷ್ಟೇ ನಿನಗೆ ಗೊತ್ತಿರೋದು. ಅದಕ್ಕೆ ನೀವು ಹೇಳಿದ್ದು ಅಷ್ಟೇ ಅಲ್ವಾ? ಈಗ ಅವನ ಮದುವೆ ವಿಷಯದಲ್ಲಿ ಅವನಿಗೆ ಸೀರೆಯ ಬಗ್ಗೆ ಸ್ವಲ್ಪ ವ್ಯಾಮೋಹ ಹೆಚ್ಚು. ಆದುದರಿಂದ ನಾನು ಅದನ್ನು ಬಿಟ್ಟಿದ್ದೇನೆ. ಅವನನ್ನು ಸರಿ ಮಾಡುವುದಕ್ಕಾಗುವುದಿಲ್ಲ ಅಂತ ನಾನು ಬಿಟ್ಟಿದ್ದೇನೆ. ಅದನ್ನೇ ಹೇಳುವುದಕ್ಕೆ ಬಂದದ್ದೇ. ಗೊತ್ತುಂಟು ಅದೇ ಒಂದು ವಿಷಯ 3-4 ಅಂತ ನಾನು ಹೇಳಿದೆ. ಅದು ಹೊರತಾಗಿ ನಿನಗೇನು ಗೊತ್ತುಂಟು ಹಾಗಿದ್ರೆ? ನನಗೆ ಬೇರೆ ಏನು ಗೊತ್ತಿಲ್ಲ. ಈಗ ಅದೇ ಹೌದು ಅಂತ ಆದ್ರೆ ಹೌದು. ಊರಿಗೆ ಊರಲ್ಲೇ ಪ್ರಚಾರ ಉಂಟು, ನಿನಗೆ ಗೊತ್ತಿಲ್ವಾ? ಎಂಥದ್ದು ಪ್ರಚಾರ? ಈಗ ಇದು ಅಲ್ಲದೆ ಬೇರೆ ಪ್ರಚಾರ ಉಂಟು. ಹೌದು. ಹಾಗಾದ್ರೆ ನೀವು ಹೇಳಿದಂತ ವಿಚಾರ ಇದು ನನಗೆ ಗೊತ್ತಿದ್ದು, ಅದು ಇನ್ನು ಹೇಳುವುದಕ್ಕೆ ಪೀಠಿಗೆ ಇರಬೇಕು. ಹಾಗಾದ್ರೆ ಅಲ್ಲ, ಅದು ಸರಿ ಉಂಟು ಅಂತ ನೀನು ಹೇಳಿದರೆ, ಸರಿ ಇಲ್ಲ ಅಂತ ಹೇಳಿದರೆ ನಾನು ಮತ್ತೆ ಅದನ್ನು ಹೇಳಬೇಕಾಗುತ್ತಿಲ್ಲ. ಸ್ವಲ್ಪ ಬುದ್ಧಿವಾದ ಏನಂತ ಹೋಗ್ಬೋದಿತ್ತು. ಅದನ್ನು ನೀನು ಸಮರ್ಥಿಸಿದ್ದಿ ಅಂತ ಆದರೆ ನಿನ್ನಲ್ಲಿ ಮತ್ತೆ ಅದರ ಬಗ್ಗೆ ಚರ್ಚಿಸುವುದಕ್ಕಿಲ್ಲ. ನಿಮ್ಮ ಹೇಳಿದ್ದು ಸರಿ. ಈಗ ನನ್ನ ದೇವರಲ್ಲಿ ನಾನು ಕಂಡಂತಹ ವಿಚಾರಗಳನ್ನು ಮಾತ್ರ ನಾನು ಹೇಳುವುದಕ್ಕೆ ಬಂದದಲ್ಲ. ನನಗೆ ದೇವರಲ್ಲಿ ಯಾವ ಲೋಪವನ್ನು ನಾನು ಕಾಣಲಿಲ್ಲ. ಜನರು ಯಾವುದ ಲೋಪವನ್ನು ಗುರುತಿಸಿದ್ದಾರೆ, ಯಾವುದನ್ನು ಹೇಗೆ ಹೇಳುತ್ತಾರೆ, ಅದನ್ನು ಕನ್ನಡಿಯಾಗೆ ನಾನು ತಿಳಿಸುವುದಷ್ಟೇ ನನ್ನ ಕಾರ್ಯ. ಹಾಗೆ ನೋಡುತ್ತಾ ಹೋದ ಹಾಗೆ ಈಗ ಬಂದಿರುವಂತಹ ಅಪವಾದದ ಬಗ್ಗೆ ನಿನಗೆ ಅರಿವೇ ಇಲ್ವೋ? ಹಾಗಿದ್ರೆ ಅಪವಾದ? ಹೌದು. ಎಂಥದ್ದು ಗೊತ್ತೇ ಇಲ್ವಾ? ಗುರುತರವಾದಂತಹ ತಪಸ್ಸನ್ನು ತರಣಿ
ದ್ವಾರಕ್ಕೆ ಈಶ ನೀನು ಕೊಂಡಾಡುವುದು ನಿನ್ನವು ಒಳ್ಳೆಯದದು ಅಂತಹ ಹೆಸರು. ಅಂತಹ ನಿನಗೆ ನಿನ್ನ ಅನುಜನ ಗುಣಗಳು ಅರಿಯುವುದಿಲ್ಲ ಅಂತ ನಾನು ಕೇಳುವುದಿದ್ದರೆ ಸರಿ, ನಿನಗೆ ಇಲ್ಲದಿರಬಹುದು. ಕೆಲವೊಂದು ಸರಿ ಹಾಗೆ ದೊಡ್ಡ ದೊಡ್ಡವರಿಗೆ ಸಣ್ಣ ಸಣ್ಣ ವಿಷಯಗಳು ಅದು ಕೇವಲ ಅಂತ ಆಗಿ ಹೋಗ್ತದೆ, ಅಥವಾ ಅದನ್ನು ಕ್ಷುಲ್ಲಕ ಅಂತ ಕಡೆಗಣಿಸಿಯೂ ಇರ್ತದೆ. ಮತ್ತೆ ನೆನಪಿಗೆ ಓ ಅದೋ ಅಂತ ಹೇಳ್ಬೋದು. ಈಗ ನೋಡಿದರೆ ನಿನಗೆ ಅದು ಅರಿವಿಗೇ ಬರುವುದಿಲ್ಲ ಅಂತ. ಈಗ ನಾನೇ ಹೇಳಬೇಕಾದಿಲ್ಲ, ನಾನು ಅಂದುಕೊಂಡಿದ್ದೇನು, ಈಗ ನೀನು ಬಂದು ನಾನು ಹೇಳುವಾಗ ಅದು ನಿನಗೆ ಅದು ಮುಟ್ಟಿರ್ತದೆ ಅಂತ. ಯಾಕಂತ ಲೋಕದ ಜನರೇ ಹಾಗೆ, ಏನು ನಾನು ಮಾಡಬೇಕಾದದಿಲ್ಲ, ನನ್ನ ಕಾರ್ಯವನ್ನು ಜನರೇ ಮಾಡುತ್ತಾ ಇದ್ದಾರೆ. ಈಗ ಹೆಚ್ಚು ದೂರ ಬೇಡ, ಹತ್ತಿರದಲ್ಲೇ ಇರುವಂತಹ ವೃಂದಾವನ ಗೊತ್ತಲ್ಲ? ಹೌದು, ವೃಂದಾವನ ಸತ್ರಾಜಿತ ರಾಜ, ಹೌದು, ನಮ್ಮವನೇ. ಹೌದು. ಅಲ್ಲಿ ಒಂದು ಘಟನೆ ನಡೆದಿದೆ. ಹಿಂದೊಮ್ಮೆ ಅಲ್ಲಿಗೆ ಅಂತ ಕ್ಷಾಮ ಬಂದಿರುವಂತಹ ಸಮಯದಲ್ಲಿ ಗಾಯತ್ರಿ ಮಂತ್ರದ ಮುಖೇನವಾಗಿ ಸೂರ್ಯದೇವನನ್ನು ಭಜಿಸಿ ಆ ಮೂಲಕ ಸೂರ್ಯದೇವನಿಂದ ಶಮಂತಕ ರತ್ನವನ್ನು ಪಡೆದಿದ್ದಾನೆ. ಕೇಳಿದ್ದೇನೆ ನಾನು. ಆದುದರಿಂದ ಅದನ್ನು ಪೂಜಿಸಿ, ಇಂತಿಷ್ಟೇ ಕ್ರಮದಲ್ಲಿ ಪೂಜಿಸಿ ಆ ಮೂಲಕವಾಗಿ ಪಡೆಯುವ ಅದು ಕೊಡುವಂತಹ ಅದರ ಭಾರದಷ್ಟು ಹೊಣ್ಣನ್ನು ಕೊಡ್ತದೆ ಅಂತ. 8 ಮಣ ಬಂಗಾರವನ್ನು ಹೊನ್ನನ್ನು ಅದು ಕೊಡುತ್ತದಂತೆ ದಿನವೊಂದಕ್ಕೆ. ಹೌದು. ಅದು ವೃಂದಾವನಕ್ಕೊಂದು ಕಾಲದಲ್ಲಿ ಬರಗಾಲ ಬಂತು. ಆ ಬರಗಾಲವನ್ನು ಹೋಗಲಿಸುವುದಕ್ಕೆ ಬೇಕಾಗಿ ಸೂರ್ಯದೇವನಿಂದ ಅದರ ಬಗ್ಗೆ ಒಂದು ಉಕ್ತಿಯೇ ಹುಟ್ಟಿಕೊಂಡಿದೆ ಅಲ್ಲ. ರಾಜ ಋಷಿಯ ಸತ್ರಾಜಿತನಿಗೆ ದೊರೆಯಿತು ಅನುಪಮ ದಿವ್ಯಮಣಿ, ತಪಸ್ಸಿಗೆ ಮೆಚ್ಚಿ ನೀಡಿದವರವನು ಕರುಣಾಮಯನ ದಿನಮಣಿ ಅಲ್ವೋ? ಹೌದು. ಲೋಕ ಕೊಂಡಾಡುತ್ತದೆ ಅದನ್ನು. ಅದು ಗೊತ್ತಿಲ್ಲ. ಹೌದು, ಗೊತ್ತುಂಟು. ಏನಾಯ್ತು ಈಗ ಹಾಗೆ ಅಲ್ಲಿರುವಂತಹ ಉಂಟಲ್ಲ? ಹೌದು. ಅಲ್ಲ ಉಂಟಲ್ಲ, ಇತ್ತು ಅಂತ. ಇತ್ತು ಅಂದ್ರೆ ಅಲ್ಲ, ಅದು ಅವನಲ್ಲಿ ಇತ್ತು ಅಂತ. ಅದರ ಅರ್ಥ ಈಗ ಇಲ್ಲ ಅಂತಲೇ. ಅಂದ್ರೆ ಅರ್ಥ ಆಗಲಿಲ್ಲ ಅಂತ. ಆದರೆ ಅದರ ಮುಂದಿನ ಘಟನೆ ನಿನಗೆ ಗೊತ್ತಿಲ್ವೋ? ಈಗ ಅಲ್ಲಿ ವೃಂದಾವನದಲ್ಲಿ ಏನು ಘಟನೆ ನಡೆದಿದೆ ಅಂತ ನಿನಗೆ ಗೊತ್ತಿದೆಯೋ? ಎಂಥದ್ದು? ಅವನಿಗೊಬ್ಬ ತಮ್ಮ ಇದ್ದಾನೆ, ಗೊತ್ತು? ಹೌದು. ಎಂಥದ್ದು ಅವನ ಹೆಸರು? ಪ್ರಸೇನ. ಪ್ರಸೇನ, ಹೌದು. ಅವ್ರು ನಿಮ್ಮ ಮಹಾರಾಜನ ಮಕ್ಕಳಿಬ್ಬರು ಅವರು. ಹೌದಾ? ಅದು ನಿಮಗೆ ಗೊತ್ತಿರಬೇಕಾದದ್ದು. ಅವನೊಂದು ಸಾರಿ ಬೇಟೆಗೆ ಹೊರಟಂತೆ. ಹೋಗ್ಲಿ, ಬೇಟೆಗೆಲ್ಲ ಕಾಡಿಗೆ ಬೇಟೆಗೆ ಹೊರಟ. ಹೌದು, ಹೋಗ್ಲಿ. ಬೇಟೆಗೆ ರಾಜರಿಗೆ ಮೃಗ ವ್ಯವಸಾಯ ಅದು ತಪ್ಪಲ್ಲ. ಬೇಟೆ ಆಡುವುದಕ್ಕೆ ರಾಜರು ಆವಾಗ ಹೋಗುತ್ತಾ ಇರ್ತಾರೆ. ಏನಾಯ್ತು? ಹಾಗೆ ಹೋಗುವಾಗ ಅವನ ರಕ್ಷಣೆಗೆ ಅಂತಲೋ ಅಥವಾ ತಮ್ಮನಲ್ಲಿ ಮಮಕಾರವಿಟ್ಟೋ ಏನು, ಸತ್ರಾಜಿತ ಈ ಮಣಿಯನ್ನು ಅವನ ಕೊರಳಿಗೆ ಹಾಕಿದ್ದಾನೆ, ಅವನಿಗೆ ಕೊಟ್ಟಿದ್ದಾನೆ ಅಂತ. ಅದು ಕೊರಳಿಗೆ ಧರಿಸುವುದಕ್ಕಲ್ಲ, ಅದು ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡುವುದಕ್ಕೆ. ಅವನಿಗೆ ಯಾಕೆ ಕೊಟ್ಟದ್ದು? ಅವನದನ್ನು ಹಾಕಿಕೊಂಡು ಹೋಗಿದ್ದಾನೆ ಅಂತ. ಹೌದಾ? ಹೌದು. ಬೇಟೆಗೆ ಹೋಗಿದ್ದಾನೆ. ಬೇಟೆಗೆ ಹೋಗುವಾಗ ಧರಿಸುವುದಕ್ಕಿದ್ದದ್ದು ಅದು? ಹೌದು. ಗೊತ್ತಿಲ್ಲ ನನಗೆ. ಅಲ್ಲ, ಅದು ಬೇಟೆಗೆ ಅಂತಲ್ಲ, ಅದು ಅವರೊಳಗಿನ ಬಾಂಧವ್ಯ. ಅವರು ಹೇಗೆ ಹಾಕಿಕೊಂಡು ಹೋಗಿದ್ದಾರೆ, ಅವನು ತನ್ನದಂತಹ ಪರಿಕರಗಳೊಂದಿಗೆ ಹೊಂಡೋಗಿದ್ದಾನೋ ಅದು ಗೊತ್ತಿಲ್ಲ. ಅಂತೂ ಹೊತ್ತೊಯ್ದಿದ್ದಾನೆ. ಅದು ಈ ದೊಡ್ಡವರ ಮಕ್ಕಳೇ ಹಾಗೆ. ಕೆಲವರಿಗೆಲ್ಲ ದೊಡ್ಡಸ್ತಿಕೆ ಬಂದರೆ ಮತ್ತೆ ಯಾವುದನ್ನು ಹೇಗೆ ಉಪಯೋಗಿಸಬೇಕು, ಎಲ್ಲಿ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ, ಒಟ್ಟು ಉಪಯೋಗಿಸುವುದು. ಅದೇ ಇಲ್ಲೆಲ್ಲ ಗಾದೆ ಇರುವ ಹಾಗೆ. ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಬೆಳದಿಂಗಲಿಗೆ ಕೊಡೆ ಹಿಡಿದ ಅಂತ. ಹಾಗೆ ಅಲ್ಲ, ಅವ ಹಾಗೆ ಮಾಡಿದ ಅಂತ ನಾನು ಹೇಳೋದಲ್ಲ. ಅವ ಏನೋ ಯಾವ ಕಾರಣಕ್ಕೆ ಕೊಂಡೋಗಿದ್ದಾನೆ. ಈಗ ಇರುವುದು ಅಲ್ಲೇ ಬಲರಾಮ. ಏನಾಯ್ತು? ಕಾಡಿಗೆ ತೊಂದರೆ ಆಗಿರುವುದೇ ಇಲ್ಲ. ಅವ ಆ ಮಣಿಯನ್ನು ಹಾಕಿಕೊಂಡು ಹೋಗಿರುವುದೇ ತೊಂದರೆ ಆಯಿತು. ಈಗ ಕಾಡಿಗೆ ಅಲ್ಲ, ಅದು ಯಥಾರ್ಥಕ್ಕಾದ್ರೂ ದೇವರ ಕೋಣೆಯಲ್ಲಿಟ್ಟು ಪೂಜೆ ಮಾಡುವುದಕ್ಕೆ ಇರುವಂತಹ ವಸ್ತು, ಅದನ್ನು ಕಾಡಿಗೆ ಹೋಗುವಾಗ ಧರಿಸಿಕೊಂಡು ಹೋಗಿದ್ದಾನೆ ಅಂತ ಆದರೆ ಹೋಗ್ಲಿ, ಏನಾಯ್ತು ಅದರಿಂದ? ಅಲ್ಲ, ಹಾಗೆ ಹೋದಂತಹ ಪ್ರಸೇನ ಬರಲಿಲ್ಲ ಅಂತೆ. 1-2 ದಿವಸ ಆಯಿತು, 4 ದಿವಸ ಆಯಿತು, 10 ದಿವಸ ಆಯಿತು, ಮಾಸ ಕಳೆಯಿತು, ಅವು ಬರಲಿಲ್ಲ ಅಂತ ಒಂದು ವದಂತಿ ಇದುವರೆಗೆ. ಹೌದು. ಅದು ಈಗ ಬಂದಿರ್ಬೋದು. ಈಗ ಬಂದಿದ್ದರೆ ನಾನು ಇಲ್ಲಿಗೆ ಬರ್ತಿರ್ಲಿಲ್ವೋ ಏನೋ. ಅಂದರೆ ಅಲ್ಲ, ನನಗೆ ಗೊತ್ತಾಗಿರ್ತಿದ್ರೆ ನಾನು ಬರ್ತಿರ್ಲಿಲ್ಲ. ಈಗ ಇರುವುದೇ ಅದು. ಹೋದಂತಹ ಪ್ರಸೇನ ಬರಲಿಲ್ಲ, ಊರಲ್ಲೆಲ್ಲ ಗುಸು ಸುದ್ದಿ. ಅದನ್ನೇ ನಾನು ಹೇಳಿದ್ದು, ನಿನಗೆ ಬೀಳಿಲ್ವೋ, ನಿನ್ನ ಕಿವಿಗೆ ಬೀಳಿಲ್ವೋ ಅಂತ. ಹುಡುಕುವಂಥ ವ್ಯವಸ್ಥೆ ಮಾಡಲಿಲ್ವಾ? ಹುಡುಕಿದ್ದಾರಂತೆ, ಎಲ್ಲ ಕಡೆ ಹುಡುಕಿ ಪ್ರಸೇನ ಇರವನ್ನೇ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಿದೆ ಅಂತ. ಎಲ್ಲಿದ್ದಾನೆ, ಏನಾಗಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಹೋಗುವಾಗ ಒಬ್ಬನೇ ಹೋದದ್ದು ಅಲ್ಲ, ಜೊತೆಯಲ್ಲಿ ಯಾರನ್ನು ಕರ್ಕೊಂಡು ಹೋಗಿದ್ದಾನೆ? ಅವರನ್ನೆಲ್ಲ ಹೋಗಿದ್ದಾರೆ ಅಂತ. ಹೋಗಿ ಅವರಿಂದ ಬೇರ್ಪಟ್ಟು ಕಡೆಗೆ ಅವನು ಸಿಗಲಿಲ್ಲ ಅಂತ. ಈಗ ಇಷ್ಟೆಲ್ಲ ಆಗುವಾಗ ಎಲ್ಲ ಅಲ್ಲಿ ಒಬ್ಬೊಬ್ಬರು ಅವರಿಗೆ ತೋಚಿದಂತೆ ಅಲ್ಲ, ಕೆಲವರಿಗೆ ವಾಸ್ತವ, ಕೆಲವರು ಇನ್ನೊಬ್ಬರಿಗೆ ಹೇಳುವಾಗ ಅದೇನೇನೋ ಹಾಗೆ ಏನೇನೋ ಆಗ್ತದೆ ವಿಷಯ.
ಹಾಗೆಯೇ ಆ ಊರಲ್ಲಿದ್ದವರೇ ನಾರದನ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳಬಾರ್ದಿತ್ತು ನಿನ್ನಲ್ಲಿ ಅಂತ ಭಾವಿಸಿದ್ದು. ಕೊನೆಗೆ ನಿನಗೆ ಹಾಗಿದ್ರೆ ನಿನಗೂ ಅದು ಗೊತ್ತಿಲ್ವಾ? ನನಗೆ ಇದು ಗೊತ್ತಿಲ್ಲ. ಹೌದು. ಅವನಿಗೆ ಮಣಿ ಸಿಕ್ಕಿದ ಕತೆ ಗೊತ್ತುಂಟು, ಹಾ. ಅವ ಅದನ್ನು ಧರಿಸಿಕೊಂಡು ಕಾಡಿಗೆ ಹೋದ ಕತೆ ಗೊತ್ತಿಲ್ಲ. ಈಗ ಹೌದು. ಏನಾಯ್ತು ಪ್ರಸೇನ? ಅಲ್ಲ, ಈಗ ಊರಿನಲ್ಲೆಲ್ಲ ಆಡಿಕೊಂಡಿರುವ ಮಾತು ನಿನಗೆ ಗೊತ್ತಿಲ್ವ? ಹಾಗಿದ್ರೆ ಇಲ್ಲ, ಗೊತ್ತಿಲ್ಲ. ಎಂಥದ್ದು? ನಿನ್ನ ಊರಿನಲ್ಲೇ ಹೇಳ್ತಾ ಇದ್ರು, ನಿನ್ನ ಜನಗಳೇ ನೀ ಎದುರಲ್ಲಿ ನಿಂತು ಹೇಳುವುದಕ್ಕೆ ಅವರಿಗೆ ಧೈರ್ಯ ಇಲ್ಲ. ಎಂಥದ್ದು? ನಮ್ಮ ಒಡೆಯರಿಗೆ ಇಂತಹ ಅಪವಾದ ಬಂದಿತೋ, ಅಥವಾ ನಮ್ಮ ಒಡೆಯರಲ್ಲಿ ಹೇಳಿದರೆ ನಮಗೇನಾದರೂ ಶಿಕ್ಷೆಯನ್ನು ಕೊಟ್ಟಾರೋ, ಅಥವಾ ನಾವು ಹೇಳುವುದು ಯಾಕೆ ಯಾವುದೋ ಬೇರೆ ಇರಬಹುದೋ ಏನೋ. ಒಂದು ಥರ ಒಮ್ಮೆ ಒಬ್ಬರು ಪರವಾಗಿದ್ದರೆ ಇನ್ನೊಬ್ಬರು ವಿರುದ್ಧವಾಗಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಬಂದಿದ್ದೇನು ಗೊತ್ತಾ ಅಪವಾದ? ಎಂಥದ್ದು ಮಾಡುವುದು? ಎಂಥದ್ದು ಅಪವಾದ? ಆ ಪ್ರಸೇನ ಎಲ್ಲಿಗೂ ಹೋಗಿದ್ದಲ್ಲ, ಅವನನ್ನು ಕೃಷ್ಣ ಕೊಂದು ಆ ಶಮಂತಕ ಮಣಿಯನ್ನು ಅಪಹರಿಸಿದ್ದಾನೆ ಅಂತ ಸುದ್ದಿಯಾಗಿದೆ. ಕೃಷ್ಣ ಅಪಹರಿಸಿದ್ದಾನೆ ಅಂತ. ಮಣಿಯನ್ನು? ಹೌದು. ಪ್ರಸೇನನನ್ನು ಕೊಂದು? ನಾರದರೆ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ವಲ್ಲ. ಗೊತ್ತಿಲ್ವಾ? ಖಂಡಿತವಾಗಿ ಗೊತ್ತಿರುಂಟು ಅಂತ ಆದ್ರೆ ನಾನು ಇದನ್ನು ಆವಾಗಲೇ ವಿಚಾರ ಮಾಡುವುದಕ್ಕಿಲ್ಲ. ಇದು ಒಂದು ಎಂಥದ್ದು ಮಣಿಗೆ ಬೇಕಾಗಿ ಹೌದು ಪ್ರಸೇನನ್ನು. ಹೌದು. ಇಷ್ಟೊಂದು ದೊಡ್ಡದಾದಂತಹ ಅರಮನೆ, ಇಷ್ಟೊಂದು ಹೆಸರನ್ನು ಪಡೆದಿರುವಂತಹ ಯದುಕುಲದಲ್ಲಿರುವ ನಿಮಗೆ ಇದು ಒಂದು ಅಪವಾದದ ಚುಕ್ಕೆಯಾಗಿ ಹೋಗ್ತದಲ್ಲ ಅಂತ. ಈಗ ಸಭೆಯಲ್ಲೆಲ್ಲ ಗುಸುಗುಸು ಮಾತಾಡೋದು ಅದೇ ವಿಷಯ. ಅದೇ ಅಲ್ಲ, ಒಬ್ಬೊಬ್ಬರು ಒಂದೊಂದು ವಿಷಯ ಮಾತಾಡ್ತಾರೆ. ನಾನು ಗ್ರಹಿಸಿದ್ದು ನಮ್ಮ ವಿಷಯ ಮಾತಾಡೋದು, ಈಗ ಅದು ವಿಷಯ ಮಾತಾಡೋದು. ಹೌದು. ನಾರದರೆ ನಿಷ್ಠುರವರವನ್ನು ಚಂದದೊಳು ಮುನಿ ನಡಿ ಅವನಿಗೆ ಅದು ಸ್ವಭಾವ. ಈಗ ನೀವು ಹೇಳಿದಂಥ ಪ್ರಕರಣ ಯಾವುದುಂಟು, ಮದುವೆ ಬಂಧು ಜನರಲ್ಲಿ ಕೃಷ್ಣ, ಅದು ಮದುವೆಯ ಪ್ರಕರಣದಲ್ಲಿ ಕೆಲವು ದುಷ್ಟರ ಜೊತೆ ಹೋರಾಟವನ್ನು ಮಾಡಿ ಅವರನ್ನು ದಮನಿಸಿದ್ದಕ್ಕೆ ಸರಿ, ಅದು ಅವರು ದುಷ್ಟರು, ಅದರಲ್ಲಿ ಒಂದು ಅರ್ಥ ಉಂಟು ಅಂತ ನಾನು ಭಾವಿಸಿದ್ದೆ. ಅದಕ್ಕೆ ಬೆಂಗಾವಲಾಗಿ ನಾನು ನಿಂತಿದ್ದೆ. ಆದರೆ ಈ ಒಂದು ಪ್ರಕರಣ ಇದೆಯಲ್ಲ, ಪ್ರಸೇನನನ್ನು ಕೊಂದು ಮಣಿಯನ್ನು ಅಪಹರಿಸಿದಂಥ ಒಂದು ಅಪವಾದ ಖಂಡಿತವಾಗಿಯೂ ನನಗೆ ಗೊತ್ತೇ ಇರಲಿಲ್ಲ. ಗೊತ್ತುಂಟು ಅಂತ ಆದರೆ ನಾನು ಇಷ್ಟರವರೆಗೆ ನಾನು ಸುಮ್ಮನೆ ಇರ್ತಾ ಇರಲಿಲ್ಲ. ಒಳ್ಳೆಯದಾಯ್ತು ನೀವು ತಿಳಿಸಿದ್ದು. ವಿಚಾರಿಸಬೇಕು, ನೀನು ಕೇಳಬೇಕು. ಅಲ್ಲ, ವಿಚಾರಿಸಿ ತಮ್ಮನಿಗೆ ಬುದ್ಧಿವಾದ ಹೇಳಬೇಕು ಅಂತ ಮಾತ್ರ ಹೇಳೋದು, ಶಿಕ್ಷೆಯನ್ನು ಕೊಡಬೇಕು. ವಿಚಾರಿಸುತ್ತೇನೆ, ಈಗ ನಿಮ್ಮ ಸಮ್ಮುಖದಲ್ಲೇ ನಾವು ವಿಚಾರಿಸುತ್ತೇನೆ, ನೀವು ಇಲ್ಲಿರ್ಬೇಕು. ಈಗ ಕರೆಯುತ್ತೇನೆ ಅವನನ್ನು, ಈಗ ಕರೆದು ನಾನು ವಿಚಾರಿಸುತ್ತೇನೆ. ವಿಚಾರಿಸು, ನಾನು ಇರುವುದು ಬೇಡ. ನಾನು ಇಷ್ಟು ಹೊತ್ತು ನೀವು ವಿಷಯವನ್ನು ಹೊತ್ತು ತಂದ ಬಳಿಕ ನಿಮ್ಮ ಎದುರಿನಲ್ಲೇ ಆಗಬೇಕಲ್ಲ. ಈಗ ನಿನ್ನಲ್ಲೇ ಕೇಳುವುದು, ಎದುರಿನಲ್ಲಿ ಆಗೋದು ಇತ್ಯರ್ಥ ಆಗಲಿ, ಎರಡರಲ್ಲಿ ಒಂದು ಬೇಡ ಬೇಡ. ಈಗ ನನ್ನ ದೇವರ ಎದುರಿನಲ್ಲಿ ನನಗೆ ಅದು ಒಳ್ಳೇದಾಗುವುದಿಲ್ಲ. ನನ್ನ ದೇವರನ್ನದಲ್ಲಿ ಕೇಳುವುದಕ್ಕೆ ನೀನೇನು ಗೊತ್ತೋ, ನೀನು ವಿಚಾರಿಸು, ನಾನು ಹೋಗ್ತೇನೆ. ಮತ್ತೆ ಇನ್ನೊಂದೇನು ಗೊತ್ತೋ, ನಾನು ಎಲ್ಲಿಯಾದರೂ ಹೆಚ್ಚು ಹೊತ್ತು ನಿಂತದುಂಟೋ, ನಿನ್ನ ಇಲ್ಲಿಗೆ ಕೃಷ್ಣದೇವರಲ್ಲಿ ಮಾತನಾಡುವುದಕ್ಕಾಗಿ ನಾನು ಇಷ್ಟು ಹೊತ್ತು ಉಂಟು, ಇದೆಲ್ಲ ನಿನಗೆ ಒಂದು ಮನದಟ್ಟು ಮಾಡುವುದಕ್ಕಾಗಿ ಇಷ್ಟು ಹೊತ್ತು ನಿಂತೇನೆ ಹೊರತು ನಿಂತಲ್ಲಿ ನಿಲ್ಲುವುದೂ ಇಲ್ಲ. ನಾನು ಇಷ್ಟು ಹೊತ್ತು ಹೇಗೂ ನಿಂತಿದ್ದೀರಲ್ಲ, ಇನ್ನು ಸ್ವಲ್ಪ ಹೊತ್ತು ನಿಲ್ಲಿ. ಈಗ ಇಷ್ಟು ಹೊತ್ತು ಇಲ್ಲ, ಇನ್ನು ಸ್ವಲ್ಪ ಹೊತ್ತು ನಿಲ್ಲಿ. ನೀನು ವಿಚಾರಿಸು, ಅವಸರದ ಕಾರ್ಯ ನನಗೂ ಇದೆ. ನಿಮಗೆ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ. ಆದಿತು, ನೀವು ಇಲ್ಲದೆ ಇದ್ರೂ ತೊಂದರೆ ಇಲ್ಲ. ನಾನು ಹೇಳ್ತೇನೆ, ನಾರದರು ಹೇಳಿದರು ನನಗೆ ಈ ವಿಷಯವನ್ನು ಅಂತ ಹೇಳಿ ತೊಡಗುತ್ತೇನೆ. ಬರ್ಲೇವ ಸಭೆಗೆ ಬರ್ಲೇವ.
ಕಾರಣ ಇಲ್ಲದೆ ನಾರದರಂಥವರು ಎಲ್ಲಿಗೂ ಬರುವುದಿಲ್ಲ ಎನ್ನುವುದು ಬಹಳ ಸ್ಪಷ್ಟ. ಅದರಲ್ಲಿಯೂ ಈ ಕಾಲಕ್ಕೆ ದ್ವಾರಾವತಿಗೆ ನಾರದರು ಬಂದರು, ಏನೋ ಒಂದು ವಿಶೇಷ ಉಂಟು ಎನ್ನುವುದಂತೂ ಬಹಳ ಸ್ಪಷ್ಟ. ಅಚಿಂತ್ಯವಾದಂತಹ ಶಕ್ತಿ ಇರುವಂತಹ ಮಹಾಯೋಗಿಗಳು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡಬಲ್ಲಂತಹ ಶಕ್ತಿ ಇರುವವರು. ಅಂಥವರು ಬಂದರು ಅಂತಾದರೆ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಕಾರಣ ಉಂಟು ಎನ್ನುವುದನ್ನು ಊಹಿಸಿ, ಇನ್ನೇನು ಯಾವತ್ತಿನ ಹಾಗೆ ಅಣ್ಣನನ್ನು ಕಾಣಬೇಕು ಅಂತ ನಾನು ಒಳ ಹೋಗುವಾಗ ನಾರದರು ಹೊರಬರಬೇಕು. ನಾರದರನ್ನು ಕಂಡಾಗ ನನ್ನ ಚಿತ್ತದಲ್ಲಿ ಹೊಳೆದದ್ದಿದು, ಏನಾದರೂ ಒಂದು ಇವತ್ತಾಗ್ತದೆ ಹಾಗಂತ ಆಸ್ಥಾನವನ್ನು ಒಳಪ್ರವೇಶ ಮಾಡುವಾಗ ನಮ್ಮ ಅಣ್ಣ ಪೀಠದಲ್ಲಿ ಕೂತಿದ್ದಾನೆ, ಮುಖ ಕೆಂಪು ಕೆಂಪಾಗಿದೆ, ಕಣ್ಣುಗಳಲ್ಲಿ ಕೆಂಡವನ್ನೇ ಕಾರ್ತಾ ಇದ್ದಾನೋ ಎನ್ನುವಷ್ಟರ ಮಟ್ಟಿಗೆ ಪ್ರಕರ್ಷ ಉಂಟು ಕೋಪದ್ದು. ಆದರೆ ಎಷ್ಟಿದ್ರೂ ಒಂದು ಸಮಾಧಾನ ಉಂಟು, ಅವನ ಯಾವ ಕೋಪ ಇದ್ದರೂ ಅವನ ಮುಂದೆ ಹೋಗಿ ಒಂದು ಚಂದದ ನಗು ಬೀಸಿದ್ರೆ ಸಾಕು, ಸೂರ್ಯೋದಯದಲ್ಲಿ ಮಂಜು ಕರಗುವ ಹಾಗೆ ಅದು ಮಾಯ ಆಗ್ತದೆ ಅಂತ ನನಗೂ ಗೊತ್ತುಂಟು. ನೋಡೋಣ. ಅವನ ಬಿಸುಪನ್ನು ತಗ್ಗಿಸುವುದಕ್ಕೆ ಬೇಕಾಗಿ ಅತ್ಯಂತ ಹಸನ್ಮುಖನಾಗಿ ಅವನ ಮುಂದೆ ನಿಂತು, ಅಣ್ಣ ಅಣ್ಣ ಸತ್ತ ವಂದಿಸಿ ತೋರಿಸಬೇಡ. ನೀನು ಮುಖ ತೋರಿಸಿದರೆ ನನಗೆ ಸಿಟ್ಟು ಬರುವುದಿಲ್ಲ. ಹಾಗಾಗಿ ನೀನು ಆ ಕಡೆ ತಿರುಗಿದ್ರೆ ಆ ಕಡೆಗೆ ಬಂದು ನಮಸ್ಕಾರ ಮಾಡ್ತಾ ಇದ್ದೇನೆ. ಇಲ್ಲ, ನನ್ನ ಎದುರಿಗೆ ಬರಬೇಡ. ನೀನು ನನ್ನ ಎದುರಿಗೆ ಬಂದರೆ ನನಗೆ ಸಿಟ್ಟು ಬರುವುದಿಲ್ಲ. ನೀನು ಯಾವಾಗಲೂ ಸಭೆಗೆ ಯಾವಾಗಲೂ ಬರುವುದಿಲ್ಲ. ಬಿಡೋಣ, ನಿನ್ನ ವ್ಯವಹಾರ ಕ್ಷೇತ್ರ ದೊಡ್ಡದು, ನೀನು ತಿರುಗಾಟ ನಿನಗೆ ದೊಡ್ಡದಾಯಿತು ಅಂತ ನಾವು ಸುಮ್ಮನೆ ಇರಬಹುದು. ಏನು ಮಾಡೋಣ, ಒಟ್ಟಿಗೆ ಸೇರಿ ದುಡಿಯುವವರಲ್ವೋ. ನೀನೊಂದು ಕೂತ ಮೂರ್ತಿ ಅಂತಾದರೆ ನಾನೊಂದು ಉತ್ಸವ ಮೂರ್ತಿ ಅಷ್ಟೇ. ನಿನಗೆ ನನ್ನ ಅಣ್ಣನಾಗಿ ಹುಟ್ಟಿ ಸಾಯಬಾರದಿತ್ತ, ನೀನು ನನ್ನ ತಮ್ಮನಾಗಿ ಯಾಕೆ ಹುಟ್ಟಿ ಸಾಯ್ತಿ ಅಂತ ನನಗೆ ಗೊತ್ತಿಲ್ಲ. ಒಟ್ಟು ಸಾಯುವ ಸುದ್ದಿಯೇ ಉಂಟು ನಿನ್ನಲ್ಲಿ, ಬದುಕುವ ಸುದ್ದಿ ಇಲ್ಲ. ನಾನು ಮಾತಾಡಬೇಡ ನೀನು. ನಾನು ಬದುಕಿರುವಾಗಲೇ ನನಗೆ ಪಿಂಡ ಬಿಡುವುದಕ್ಕೆ ಹೊರಟೆ ಅಲ್ಲ ಪಾಪಿ. ಎಲ್ಲ ಕತೆ ಇಷ್ಟು ದೊಡ್ಡ ಕೋಪ. ನನ್ನನ್ನು ಕೊಂದೇ ಅಲ್ಲ, ನೀನು ನನ್ನನ್ನು ಕೊಂದೇ ಅಲ್ಲ, ಬದುಕಬೇಕು ನಾನೇನು. ಅಣ್ಣ ಅರುಹಿದ್ರೆ ಅರ್ಥ ಆಗ್ತದೆ, ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ. ಹೌದಣ್ಣ, ಚರಣ ಸೇವಕನೆನ್ನುತ್ತ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತಾ
ಅಣ್ಣ, ಕೋಪದ ಕೈಯಲ್ಲಿ ಏನೇನೋ ನೀನು ಬುದ್ಧಿಯನ್ನು ಕೊಟ್ಟು ಮಾತಾಡ್ತಾ ಇದ್ದಿ ಎನ್ನುವುದು ಸ್ಪಷ್ಟವಾಗ್ತಾ ಉಂಟು. ಎಲ್ಲರಿಗೂ ಹಾಗೆ, ಆದರೆ ನಿನಗೆ ಸ್ವಲ್ಪ ಹೆಚ್ಚು. ಕೋಪ ಬಂದಾಗ ಏನು ಹೇಳಬೇಕು, ಹೇಗೆ ಹೇಳಬೇಕು ಅಂತ ಹೇಳುವುದು ನಿನಗೆ ಮರೆತೇ ಹೋಗ್ತದೆ ಅಂತ ಕಾಣ್ತದೆ. ಒಂದೇ ಮಾತಿನಲ್ಲಿ ನನ್ನ ಮುಂದೆ ಬರಬೇಡ, ಯಾಕೆ ನನ್ನ ತಮ್ಮನಾಗಿ ಹುಟ್ಟಿ ಸಾಯಿತಿ, ಹೀಗೆ ಮಾತಾಡ್ತಿ ಬಿಟ್ಟರೆ ವಿಷಯ ಏನು ಅಂತ ಹೇಳುವುದಿಲ್ಲ. ಒಂದು ಕಾರಣ ಇಲ್ಲದೆ ಸಿಟ್ಟು ಬರುವುದಿಲ್ಲ ಅಂತ ಹೇಳುವುದು ಸ್ಪಷ್ಟ. ನಿನಗೆ ಗೊತ್ತಿಲ್ವಾ? ಗೊತ್ತಿದ್ರೆ ನಾನು ಹೀಗೆ ಹೇಳ್ತೇನೋ? ನೀನು ಏನು ಅಂತ ಹೇಳದೆ, ಏನೋ ಒಂದು ಅವಘಡ ಆಗಿದೆ ಎನ್ನುವುದನ್ನು ಯಾವುದೋ ಮಾತಿನ ಒಂದು ಮೂಲೆಯಲ್ಲಿ ಅದನ್ನು ಬಚ್ಚಿಟ್ಟು ನನ್ನಲ್ಲಿ ಹೀಗೆ ಹೇಳಿದರೆ ನನಗೆ ಅರ್ಥ ಆಗಬೇಕು. ಏನಾಗಿದೆ ಅಂತ ಹೇಳಿದರೆ ಅಲ್ವಾ ಅಣ್ಣ ಗೊತ್ತಾಗುವುದು. ನೀನು ಮಾಡಿದಂಥ ಅಪರಾಧವೆಲ್ಲವನ್ನು ನಾನು ಕ್ಷಮಿಸಿದ್ದೇನೆ. ಅಲ್ಲ, ಬಾಲ್ಯದಲ್ಲಿ ನನಗೆ ಒಮ್ಮೊಮ್ಮೆ ಈಗಲೂ ನೆನಪಾಗುತ್ತದೆ ಬಾಲಲೀಲೆಗಳೆಲ್ಲ. ನನ್ನ ಬೆನ್ನ ಮೇಲೆ ಹತ್ತಿ, ಹೌದು, ಮೊಸರಿನ ಗಡಿಗೆಯನ್ನು ತೆಗೆದು ಮೊಸರನ್ನು ಪೂರ್ತಿ, ಬೆಣ್ಣೆಯನ್ನು ಪೂರ್ತಿ ನೀ ತಿಂದದ್ದು. ಆ ಕೈಯಲ್ಲಿದ್ದದನ್ನು ಕೊನೆಗೆ ನಿನ್ನ ಬಾಯಿಗೆ ಸ್ವಲ್ಪ ಮೆತ್ತಿಸು. ನನ್ನ ಮುಸುಡಿಗೆ ಮೊಸರು ತಿಂದದ್ದು ನೀನು, ಒಟ್ಟಿಗೆ ನೀನು ಪಾಲು ತಿಂದಿದ್ದಿ ಅಂತ ಅದರಲ್ಲಿ ಪೆಟ್ಟು ತಿಂದದ್ದು ನಾನು. ಹೌದು, ಬಿಡೋಣ, ಅದು ಬಾಲಲೀಲೆಗಳು ಅಂತ ನಾವು ಸ್ವೀಕರಿಸೋಣ. ಹೌದು, ಆದರೆ ನೀನು ಮಾಡಿದಂತ ಅಪರಾಧ ಎಲ್ಲವನ್ನೂ ಕ್ಷಮಿಸಿ ನಾನು ಇನ್ನು ಸುಮ್ಮನೆ ಹೀಗೆ ಇದ್ದೆ ಅಂತ ಆದ್ರೆ ಇದು ಪ್ರಕರಣ ಎಲ್ಲಿಯವರೆಗೆ ಬಂದು ತಲುಪಿತು ಅಂತ ಗೊತ್ತುಂಟು ನನಗೆ? ಏನಣ್ಣ, ಬಾಲ್ಯದಲ್ಲಿ ಮಾಡಿದ ಅಪರಾಧ ಅಂತ ಆದ್ರೆ ಅದು ಬಾಲ ಅಪರಾಧ ಅಂತ ಹೇಳಿ ಮುಗಿಯಿತು. ಈಗ ನಾ ಏನು ಅಪರಾಧ ಮಾಡಿದ್ದೇನೆ? ಮದುವೆ ಆದಂತಹ ಪ್ರಕರಣದಲ್ಲಿ ಬಿಡೋಣ, ಬಿಡು. ನೀನು ಒಂದೊಂದು ರುಕ್ಮಿಣಿಯ ಪ್ರಕರಣ ಇರಬಹುದು, ಒಂದೊಂದು ಪ್ರಕರಣ ಇರಬಹುದು, ಅಲ್ಲಿ ಎಲ್ಲ ನಾನು ನಿನ್ನ ಜೊತೆ ಇದ್ದೆ. ಹೌದು, ಆದರೆ ಈಗ ನೀನು ಮಾಡಿದಂತ ಅಪರಾಧ ಉಂಟಲ್ಲ, ಇದು ಅಕ್ಷಮ್ಯವಾದಂತದ್ದು. ಇದನ್ನು ಯಾವುದೇ ಕಾರಣಕ್ಕೂ ನಾನು ಕ್ಷಮಿಸುವುದಕ್ಕಿಲ್ಲ. ಯಾವುದದು? ಏನು ಅಪರಾಧ ಅಂತದ್ದು ಮಾಡಿದೆ ಗೊತ್ತಿಲ್ವಾ? ಗೊತ್ತಿಲ್ಲ ಅಣ್ಣ, ನೀ ಹೇಳಿದ್ರೆ ಗೊತ್ತಾಗ್ತದೆ. ಎಲ್ಲಿದ್ದಾನೆ ಪ್ರಸೇನ? ಎಲ್ಲಿದ್ದಾನೆ? ಓ, ಪ್ರಸೇನನು ಎಲ್ಲಿದ್ದಾನೆ? ಸತ್ರಾಜಿತ ಎಲ್ಲಿದ್ದಾನೆ? ಬೇಗ ಹೇಳು. ಪ್ರಸೇನ ಎಲ್ಲಿ ಹೋಗಿದ್ದಾನೆ ಅಂತ ನನಗೇನು ಗೊತ್ತು? ಅವ ಇದ್ದಲ್ಲಿ ಇರಬೇಕು. ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ಪ್ರಸೇನ ಕಾಡಿಗೆ ಹೋಗಿದ್ದಾನಂತೆ ಬೇಟೆಯಾಡೋದಕ್ಕೆ. ಅಲ್ಲ, ನನ್ನಲ್ಲಿ ಹೇಳಿ ಹೋಗ್ಲಿಲ್ಲ ಅವ. ಅವನ ಅಣ್ಣನಲ್ಲಿ ಹೇಳಿ ಹೋಗಿದ್ದಾನಂತೆ ನಾನು ಕಾಡಿಗೆ ಬೇಟೆಯನ್ನು. ಅವನ ಅಣ್ಣನಲ್ಲಿ ಅವ ಹೇಳಿ ಹೋಗ್ತಾನೆ, ಅವ ಎಲ್ಲಿ ಹೋಗ್ತಾನೆ ಅಂತ ಹೇಳಿ ನೋಡುವುದೇ ನನಗೆ ಕೆಲಸವೂ ಅಣ್ಣ. ಅವ ಹೋಗುವಾಗ ಆ ಮಣಿಯನ್ನು, ಎಂಥದ್ದು ಶಮಂತಕ ಮಣಿಯನ್ನು, ಹೌದಾ, ಅದನ್ನು ಧರಿಸಿಕೊಂಡು ಹೋಗಿದ್ದಾನಂತೆ ಕಾಡಿಗೆ ಬೇಟೆಯನ್ನು ಆಡೋದಕ್ಕೆ ಹೋಗುವಾಗ. ಇರಬಹುದು, ಯಾರು ಏನೇನನ್ನು ಹಾಕಿಕೊಂಡು ಹೋಗ್ತಾರೆ, ಅದು ಅವರವರಿಗೆ ಬಿಟ್ಟ ವಿಷಯ. ಅದು ಪ್ರಸೇನನ್ನು ಏನು ಮಾಡಿದ್ದೀನಿ ನೀನು? ಈಗ ಕಾಡಿಗೆ ಬೇಟೆಯನ್ನಾಡುವುದಕ್ಕೆ ಹೋದಂಥ ಪ್ರಸೇನನ್ನು ಏನು ಮಾಡಿದ್ದೀನಿ ನೀನು? ಅವ ಕಾಡಿಗೆ ಯಾವಾಗ ಹೋದ, ಬೇಟೆ ಯಾವಾಗ ಆಡ್ಲಿಕ್ಕೆ ಹೋದ, ನನಗೆ ಗೊತ್ತಿಲ್ಲ ಅಣ್ಣ. ಕಾಡಿಗೆ ಹೋದಂಥ ಪ್ರಸೇನ ತಿರುಗಿ ಊರಿಗೆ ಬರಲಿಲ್ವಂತೆ? ಗೊತ್ತಿಲ್ಲ. ಎಲ್ಲಿಯಾದರೂ ನೆಂಟರ ಮನೆಗೆ ಹೋಗಿರಬೇಕು, ಅಲ್ಲದಿದ್ರೆ ಏನಾದರೂ ವ್ಯವಹಾರ ಇರಬೇಕು, ಹಾಗೆ ಹೋಗಿರಬೇಕು. ಈಗ ವಿಷಯ ಎಂತದ್ದು ಗೊತ್ತುಂಟು? ಏನು? ಪ್ರಸೇನನ್ನು ಹರಿಕೊಂದ. ಯಾರು? ಹರಿಕೊಂದ ಅಂತ ಪ್ರಚಾರ. ಹೌದಾ? ಹೌದು. ಎಲ್ಲಿ? ಎಂಥದ್ದು? ನೀವು ಪ್ರಸೇನನ್ನು ಕೊಂದು ಹೆಣೆಯನ್ನು ಮಾಡಿದ್ದಿ? ಎಂಥದ್ದು? ಬೆಂಕಿ ಹಾಕಿ ಸುಟ್ಟದ್ದ ಅಲ್ಲ, ಏನು ಮಾಡಿದ್ದಿ? ನೀ ಹೇಳುವಾಗ ಒಟ್ಟು ಗೊಂದಲ ಅಣ್ಣ. ಎಂಥದ್ದು? ಈ ಹರಿ ಅಂತ ಹೇಳುವ ಶಬ್ದಕ್ಕೆ ಸಾವಿರ ಅರ್ಥ ಉಂಟಂತೆ. ಲೋಕರೂಢಿಯಲ್ಲಿ ನನ್ನ ಮೇಲೂ ಹೇಳುವಾಗ ಎಲ್ಲರೂ ಹೇಳ್ತಾರೆ ಆ ಹೆಸರಲ್ಲಿ. ಹಾಗಂತ ನಾನೆಂತ ಹೇಳಲಿಕ್ಕೆ ನನಗೆ ಇದಕ್ಕೆ ಸಂಬಂಧವೇ ಇಲ್ಲವಲ್ಲ, ನನಗೆ ಗೊತ್ತೇ ಇಲ್ಲವಲ್ಲ. ಎಲ್ಲಿ ಉಂಟು ಶಮಂತಕ ಮಣಿಯಲ್ಲಿ ಉಂಟು. ಪ್ರಸೇನನ್ನು ಕೊಂದು ಏನು ಮಾಡಿದ್ದೆ? ಆ ಶಮಂತಕ ಮಣಿಯಲ್ಲಿ ಉಂಟು. ಹರಿ ಕೊಂದು ಶಮಂತಕ ಮಣಿಯನ್ನು ನೀನು ಹರಿ ಅಪಹರಿಸಿದ ಅಂತ ಸುದ್ದಿ ಪ್ರಚಾರ ಉಂಟು, ಎಲ್ಲ ಕಡೆ ಅದೇ ಪ್ರಚಾರ ಉಂಟು. ಅಣ್ಣ, ಏನು ಮಾಡಿದ್ದು ಹೇಳು. ಈಗ ನಿನಗೆ ಊಟ ಮಾಡುವುದಕ್ಕೆ, ನಾಳೆ ಊಟ ಮಾಡುವುದಕ್ಕೆ ಮಣಿ ಇದೊಂದು ಇಲ್ಲಿ ಆಗಬೇಕಾ? ಛೇ, ನಮಗೆ ಅಂತ ದಾರಿದ್ರ್ಯ ಉಂಟು ಅಣ್ಣ? ದಾರಿದ್ರ್ಯ ಉಂಟಾ? ಇಲ್ಲವಲ್ಲ. ಮತ್ತೆ ಮಣಿಯ ಆಸೆಗೆ ಬೇಕಾಗಿ ಆ ಪ್ರಸೇನನ್ನು ಯಾಕೆ ಕೊಂದೆ ಹೇಳು? ಏನು ಮಾಡಿದ್ದು ಹೇಳು. ಈ ಮಣಿಯಲ್ಲಿ ಉಂಟು ಪ್ರಸೇನ ಏನಾದ? ಬೇಗ ಹೇಳು. ನನಗೆ ಗೊತ್ತಿಲ್ಲ ಅಂತ ಹೇಳಿ ಸಾರಿ ಹೇಳ್ತಾ ಇದ್ದೇನೆ. ಹಾಗಂತ ಒಂದು ಪ್ರಕರಣ ಬಹಳ ಹಳತನ್ನು ಮಾತ್ರ ನೆನಪಿಸಬಹುದು. ಇದಕ್ಕೆ ಸಂಬಂಧಿಸಿರುವುದನ್ನು ಮುಂದೆ ಹೇಳ್ತೇನೆ. ನನಗೆ ಗೊತ್ತಿರುವ ಹಾಗೆ ಸದ್ಯಕ್ಕೆ ಅವನ ವಿಷಯಕ್ಕೆ ನಾ ಹೋಗಲಿಲ್ಲ, ಆದರೆ ಒಂದು ಉದ್ದೇಶಕ್ಕಾಗಿ ನಾ ಕೇಳಿದ್ದು ಮಾತ್ರ ಹೌದದು. ಅಪಕರಿತ
ಪ್ರಸೇನ ಪೋದುದನು ಅಪಹರಿಸಲಿಲ್ಲವರರವನು ಅಪಹರಿಸಲಿಲ್ಲವರರವನು ಬರಿದೇತ ಕಪವಾದ ತೇಳ್ವೆಗೆಗಳು ಬರಿದೇತ ಕಪವಾದ ತೇಳ್ವೆಗೆಗಳು ದೋಷವಿಲ್ಲದು ಕೋಪಗಳೆಡ ಸರಿಯ ನೀ ಮರಿಯಗೆಗಳು ಅನ್ನ ಹರಿಯ ಪ್ರಸೇನ ಪೋದುದನು ಅಪಹರಿಸಲಿಲ್ಲವರರವನು ಅಣ್ಣ ಅಣ್ಣ, ಏನು? ನಮಗೆ ಹತ್ತಿರದ ಸಂಬಂಧಿ ನಮ್ಮ ಸತ್ರಾಜಿತ, ಪ್ರಸೇನ ಇವರೆಲ್ಲ ನಮ್ಮ ಯಾದವರ ಒಕ್ಕೂಟದಲ್ಲಿ ನಾವೆಲ್ಲ ಒಂದು ಎಷ್ಟು ಅನ್ಯೋನ್ಯವಾಗಿ ಬದುಕಿದ್ದೇವೆ ಅಂತ ನಿನಗೆ ಚೆನ್ನಾಗಿ ಗೊತ್ತುಂಟು. ಇದು ಇರಬೇಕಿದ್ರೆ ನಾನು ಅವನನ್ನು ಯಾವ ರೀತಿಯಲ್ಲಿ ಶತ್ರು ಅಂತ ಸ್ವೀಕರಿಸಲಿ? ಒಂದು ಕಾರಣ ಅಂತ ಆದರೂ ಬೇಕಲ್ಲ. ನೀವು ಊಹಿಸುವಾಗ ಅವ ಅರಿಯೇ ಒಂದರ್ಥದಲ್ಲಿ ಹಾಗೆ, ಯಾವ ಶತ್ರುತ್ವವು ನಮಗಿಲ್ಲ ಅವನ ಜೊತೆ. ಇಲ್ಲ. ಹಾಗಾಗಿ ಅರಿಯಲ್ಲ ಅಂತ ಆದ ಮೇಲೆ ಈಗ ನೀ ಹೇಳಿದ ಇಷ್ಟು ದೊಡ್ಡ ಒಂದು ಆರೋಪ ಉಂಟಲ್ಲ, ಇದರ ಕುರಿತಾಗಿಯೂ ನಾನು ಅರಿಯೇ ಅಂತಲೇ ಹೇಳುವುದು. ಗೊತ್ತಿಲ್ಲದೆ ಇದ್ದಂತಹ ವಿಷಯ. ಯಾವ ಕಾರಣಕ್ಕೂ ಅವನ ಕುರಿತಾಗಿ ಅವ ಬೇಟೆಗೆ ಹೋದದ್ದು, ಈ ಸಂಬಂಧವಾಗಿ ನೀ ಏನು ಕೇಳಿದ್ರು ನಾ ಹೇಳುವುದು ಒಂದೇ ಉತ್ತರ: ಅರಿಯೇ ಪ್ರಸೇನ ಪೋದುದನು. ಅವನ ರತ್ನಾಪಹರಣ ಮಾಡುವಂತಹ ದಾರಿದ್ರ್ಯ ಅಂತೂ ನಮಗೆ ಬರಲೇ ಇಲ್ಲ. ಬಹಳ ಬಹಳ ಹಿಂದೆ ಆದಂತಹ ಒಂದು ಘಟನೆ. ಒಮ್ಮೆ ನಾನು ಹೋಗಿದ್ದು ಹೌದು, ಅದು ಸತ್ರಾಜಿತನ ಹತ್ರ ನೋಡಲಿಕ್ಕೆ ಅಂತ ಹೋದದ್ದು ಅಲ್ಲ, ಏನೋ ಒಂದು ಅನೌಪಚಾರಿಕವಾದ ಭೇಟಿಗೆ ಅಂತ ನಾ ಹೋದ ಸಂದರ್ಭದಲ್ಲಿ ಅವನ ಜೊತೆ ಹೀಗೆ ಮಾತಾಡುವಾಗ ಈ ಮಣಿಯ ಬಗ್ಗೆ ನಾನೊಂದು ವಿಚಾರ ಪ್ರಸ್ತಾಪ ಮಾಡಿದ್ದಂತೂ ಸತ್ಯ, ಅದಿಲ್ಲ ಅಂತ ಹೇಳುವುದಿಲ್ಲ. ಅದು ಏನು ಕಾರಣ ಅಂತ ಕೇಳಿದರೆ ನಿನಗೂ ಗೊತ್ತಿದೆ ಆ ಮಣಿಯ ಬಗ್ಗೆ. ರಾಜ ಋಷಿಯಾದಂತಹ ಸತ್ರಾಜಿತ ಸೂರ್ಯದೇವನನ್ನು ಉಪಾಸನೆ ಮಾಡಿ ಪಡ್ಕೊಂಡದ್ದು. ಅದು ಇರುವಲ್ಲಿ ಕ್ಷಾಮ ಇಲ್ಲ, ಡಾಮರ ಇಲ್ಲ, ಏನೂ ಆಗುವುದಿಲ್ಲ ಅಂತ ಬಹಳ ಸ್ಪಷ್ಟ ಅಂತೆ. ಹಾಗಿರುವಾಗ ಅಂಥದ್ದೊಂದು ಮಣಿ ನಮ್ಮ ಉಗ್ರಸೇನನ ಹತ್ತಿರ ಇದ್ದರೆ ಅದರಿಂದ ಒಂದು ಪ್ರಯೋಜನ ಬಂದಿತು ಅಂತ ಹೇಳಿ ಒಮ್ಮೆ ಯಾಚನೆ ಮಾಡಿದ್ದುಂಟು. ಅದನ್ನು ಕೊಡುವುದಿದ್ರೆ ಉಗ್ರಸೇನನ ಹತ್ರ ಕೊಟ್ಟು ಬಿಡು, ಎಲ್ಲರಿಗೂ ಒಳ್ಳೆಯದಾಗ್ತದಲ್ಲ ಅಂತ. ಅವ ಅದನ್ನು ತಪಸ್ಸು ಮಾಡಿ ಸೂರ್ಯನಿಂದ ಪಡೆದದ್ದು ಅಂತ ಗೊತ್ತುಂಟು. ಆದರೂ ಹೀಗೊಂದು ಕೇಳಿದ್ದುಂಟು. ಆವಾಗ ಒಂದು ಉತ್ತರ ಕೊಟ್ಟ ಅವ. ಏನು? ಅದು ನಾ ಪಡೆದದ್ದು, ಇನ್ನೊಬ್ಬರಿಗೆ ಕೊಡುವಂಥದ್ದಲ್ಲ, ಹಾಗಾದ್ದರಿಂದ ಇದನ್ನು ಕೊಡುವುದಿಲ್ಲ ಅಂತ. ಅಲ್ಲಿಗೆ ಅದರ ವಿಷಯ ಬಿಟ್ಟಿದ್ದೇನೆ. ಬಿಟ್ಟರೆ ಅಣ್ಣ, ಈಗ ನಡೆದ ಈ ಘಟನೆಗೆ ಏನು ಸಂಬಂಧ ಇಲ್ಲ ಅಣ್ಣ, ನನಗೆ ಗೊತ್ತೇ ಇಲ್ಲ. ಅಲ್ಲ, ಓ ಎಂಥದ್ದು ನೀನು ಅಲ್ಲಿಗೆ ಹೋಗಿದ್ಯೋ? ಹೌದು. ಮಣಿಯನ್ನು ಕೇಳಿದ್ಯೋ? ಹೌದು. ಯಾಕೆ ಕೇಳಿದ್ದು? ಅದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಅವನಿಗೆ ಒಬ್ಬನಿಗೆ ಒಳ್ಳೇದಾದ್ರೆ ಹೇಳಿದ್ರಲ್ಲಿ ಯಾವ ತಪ್ಪೇನಿಲ್ವಲ್ಲ? ಅಲ್ಲ, ಅವ ಹೇಳಿದ್ರಲ್ಲಿ ತಪ್ಪಿಲ್ಲ, ಅದನ್ನು ಮತ್ತೆ ಆಕ್ಷೇಪವು ಮಾಡಲಿಲ್ಲ ನಾನು. ಹೌದು. ಈಗ ಅವನಲ್ಲಿ ಕೇಳುವುದಕ್ಕೆ ನೀನು ನನ್ನಲ್ಲಿ ಕೇಳಬೇಕಿತ್ತಲ್ಲ. ಈಗ ಸರ್ವರಿಗೂ ಅದು ಪ್ರಯೋಜನ ಆಗುತ್ತದೆ ಅಂತಾದ್ರೆ ನನ್ನಲ್ಲಿ ಒಂದು ಮಾತು ನಿನ್ನಲ್ಲಿ ಕೇಳಬಹುದಿತ್ತಲ್ಲ. ಕೇಳಬಹುದು, ಎಲ್ಲವನ್ನು ನಿನ್ನಲ್ಲಿಯೇ ಕೇಳುವುದಕ್ಕಿಂತ ಇದೇನು ನಾನು ಕೇಳಿದ್ದು ದೊಡ್ಡ ಅಪರಾಧದ ವಿಷಯವೋ? ಒಂದು ಒಳ್ಳೆಯದಾಗುವ ವಿಷಯಕ್ಕೆ ಅಣ್ಣನ ಆಕ್ಷೇಪ ಬರಲಿಕ್ಕಿಲ್ಲ ಅಂತ ಹೇಳುವ ವಿಶ್ವಾಸದಿಂದ ನಾ ಕೇಳಿದೆ. ಈಗ ಬಂತಲ್ಲ, ಈಗ ಅಪವಾದ ಬಂತಲ್ಲ. ಈಗ ನೀನು ಅವನನ್ನು ಕೊಂದು ಆ ಮಣಿಯನ್ನು ನೀನು ಕೇಳದೇ ಇರ್ತಾ ಇದ್ರೆ, ಆ ಮಣಿಯನ್ನು ಕೇಳದೇ ಇರ್ತಾ ಇದ್ರೆ ಇಂಥ ಒಂದು ಅಪವಾದನೆ ಬರುವುದಕ್ಕೆ ಇರ್ತಾ ಇರ್ಲಿಲ್ವಲ್ಲ. ಏನು ಮಾಡೋಣ? ಅಪವಾದ ಮಾಡುವವರನ್ನ ಯಾವ ಕಾರಣಕ್ಕೂ ನಮಗೆ ತಡೆಯಲಿಕ್ಕೆ ಆಗುವುದಿಲ್ಲ. ಆರೋಪ ಮಾಡಬೇಕು ಅಂತ ಇದ್ರೆ ಅವರಿಗೆ ಕಾರಣವೇ ಬೇಡ. ಆದ್ರಿಂದ ಹೇಳ್ತೇನೆ, ಲೋಕ ಎಲ್ಲ ಹೇಳ್ತೇನೆ. ಈಗ ಈ ವಿಷಯ ಹೇಳಿದ್ಯಾರು ನಿನಗೆ? ನನಗೆ ಯಾರು ಹೇಳಬಹುದು, ನನಗೆ ನಾರದರು ಹೇಳಲಿಲ್ಲ. ಯಾಕೆ? ಗೊತ್ತಾಯ್ತು, ನೀ ಅಷ್ಟೇ ಹೇಳಬೇಕು. ನಿನ್ನ ಬಾಯಿನಲ್ಲಿ ಅಷ್ಟು ಭರಿಸಬೇಕು ಅಂತ ಹೇಳಿದ ಜನ ಯಾರು ಅಂತ ಈಗ ಗೊತ್ತಾಯ್ತು ನನಗೆ. ಅಲ್ಲ, ಅವರು ನಾರದರು ಯಾರನ್ನು ಉದ್ಧಾರ ಮಾಡಲಿಕ್ಕೆ ಹೇಳ್ತಾರೆ ಅಂತ ಹೇಳುವುದು ಯಾವ ಒಂದು ವಿಶ್ವಾಸವೂ ಇಲ್ಲ ಅಣ್ಣ. ಶಚಿಯನ್ನು ತರಲಿಕ್ಕೆ ಹಿಂದೆ ಹೇಳಿದ್ದಾನೆ. ಯಾರಿಗೆ? ಶೂರಪದ್ಮನಿಗೆ. ಹೌದು. ಅದು ಒಳ್ಳೆಯದಕ್ಕೆ ಹೇಳಿದ್ದಲ್ಲ. ಏನಾದರೂ ಸಿಕ್ಕಿಸಿ ಹಾಕಿ ನಮ್ಮೊಳಗೇನಾದರೂ ಒಂದು ಅದು ಜಗಳ ಗಂಟೆ ಇಕ್ಲಿಕ್ಕೆ ಬೇಕಾಗಿ ಮಾಡಿ, ಅದು ದುಷ್ಟರ ಅವಸಾನಕ್ಕೆ. ಹೌದು. ಈಗ ನಿನ್ನಲ್ಲಿ ನನಗೆ ದುಷ್ಟತನ ಉಂಟಾ? ನಾವು ಅದನ್ನೇ ಹೇಳಿದ್ದು. ನೀನು ಒಳ್ಳೆಯದಾಗಬೇಕು ಅಂತಲ್ವೋ? ಈಗ ಅದನ್ನೇ ಹೇಳಿದ್ದು. ದೌಷ್ಟ್ಯವೋ ಶಿಷ್ಟವೋ ನಾರದರು ಹೇಳುವಲ್ಲಿ ಒಂದು ಉದ್ದೇಶ ಅಂತ ಇರ್ತದೆ. ಅದು ಹೌದು ಅಂತ ಆದರೆ ಅದು ಸಾಧುವೇ ಆಗಬೇಕು ಅಂತ ಇಲ್ಲ. ಇದನ್ನೆಲ್ಲ ತರ್ಕಿಸುವಾಗ ಯಾರ್ಯಾರೋ ಹೇಳ್ತಾರೆ. ಈಗ ನಾರದರು ಹೇಳಿದ್ದನ್ನು, ನಾರದರು ಏನು ಅಂತ ಹೇಳಿದ್ದು? ನಾನೇ ಕೊಂಡೋಗಿದ್ದೇನೆ ಅಂತ ಕೇಳಿದ್ರು. ಅದು ಹರಿಗೊಂದ ಅಂತ ಹೇಳಿದ್ರು. ಅಲ್ಲ, ಅವ್ರಿಗೆ ಯಾರು ಹೇಳಿದ್ದಂತೆ? ಹಾಗೆ
ಅವರಿಗೆ ಯಾರು ಬೇಕಾದ್ರು ಅವರು ಹೌದು ಅಂತ ಇದಮಿತ್ತ ಅಂತ ಹೇಳಿದ್ರ? ಇಲ್ಲ, ಕೃಷ್ಣನೇ ಈಗ ಇದು ಕೊಂದಿದ್ದಾನೆ. ಪ್ರಕರಣ ಸುಲಭ ಆಯ್ತಲ್ಲ. ಹೇಗೆ? ಈಗ ನೀನು ಹೋಗಿ ಸತ್ರಾಜಿತನಹಳ್ಳಿ ಮಣಿಯನ್ನು ಕೇಳಿದರ ಪರಿಣಾಮದಿಂದಲಲ್ವಾ ಈಗ ಹೌದು. ಅಪವಾದ ಬಂದದ್ದು ನಮಗೆ. ಅದೇ ಹೇಳಿದ್ದು. ಈಗ ನಾನು ಕೇಳಿದ್ದೇನೆ, ಅಲ್ಲಿಗೆ ಬಿಟ್ಟಿದ್ದೇನೆ. ಒಂದು ವೇಳೆ ಹೋಗುವಾಗ ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾ ಇದ್ದ, ಕರೆದುಕೊಂಡು ಹೋಗುತ್ತಾ ಇದ್ರೆ ಒಂದು ಸಾಕ್ಷಿಗೆ ನಾನಾದ್ರೂ ಇರ್ತಾ ಇರ್ಲಿಲ್ವಾ? ಈಗ ನೀನು ಹೇಳಿದ್ದನ್ನು ಪೂರ್ತಿ ಒಪ್ಪುವುದು ಹೇಗೆ? ವಿಷಯ ಅದಲ್ಲ. ಈಗ ಒಂದು ಪ್ರಕರಣದಲ್ಲಿ ನಾನು ಹೀಗೆ ಮಾಡಿದ್ದೇನೆ ಅಂತ ಹೇಳುವುದಕ್ಕೆ ನಾನು ಸ್ಪಷ್ಟ ಉತ್ತರ ಕೊಟ್ಟಿದ್ದೇನೆ. ಕೇಳಿದ್ದು ಹೌದು, ಆಮೇಲೆ ಅದರ ವಿಷಯ ಬಿಟ್ಟಿದ್ದೇನೆ. ಆಮೇಲೆ ಇದನ್ನು ಕೇಳಿದ್ದೇನೆ ಅಂತ ಹೇಳುವ ನೆವನ ಇಟ್ಟುಕೊಂಡು ಈಗ ನಾರದರು ಬಂದು ಹೇಳಿದಾಗ 100ಕ್ಕೆ 100 ಕೃಷ್ಣನೇ ಕೊಂದಿದ್ದಾನೆ ಅಂತ ಹೇಳುವುದಕ್ಕೆ ದೃಢತೆ ಕೊಟ್ಟು ಹೇಳಿದ್ದ ಅಲ್ಲ, ಹೀಗೊಂದು ಅಪವಾದ ಉಂಟು ಅಂತ ಹೇಳಿದ್ದ. ಇಲ್ಲ, ನಿನ್ನ ಬುದ್ಧಿ ನನಗೆ ಗೊತ್ತುಂಟು. ಅಪವಾದವೇ ಅಂತ ಹೌದು ಅಂತ ಆದ್ರೆ ಅದು 100ಕ್ಕೆ 100 ಸತ್ಯ ಹೇಗೆ? ಹಾಗೂ ಆಗಿರ್ಬೋದು, ಹೀಗೂ ಆಗಿರ್ಬೋದು. ನೀನು ಇದನ್ನೆಲ್ಲ ನಂಬುವುದಾ? ಅಲ್ಲ, ನಂಬಲೇಬೇಕಾಗ್ತದೆ. ಯಾಕೆ ನಿನ್ನಲ್ಲಿ ಉಂಟು ಆ ಬುದ್ಧಿ? ಯಾವುದು? ನಿನ್ನ ಹುಟ್ಟಿ ಬಾಲ್ಯದಿಂದಲೇ ನಿನ್ನ ಬುದ್ಧಿ ಹಾಗೆ. ಹಾ. ನಿನಗೆ ಚೋರತನ, ಜಾರತನ ಅದು ನಿನ್ನಲ್ಲಿ ಮನೆ ಮಾಡಿದೆ. ಅದು ಬಿಟ್ಟು ಹೋಗ್ಲಿಲ್ಲ ನಿನ್ನದು. ಹಾಲು ಮೊಸರು ಬೆಣ್ಣೆ ಕದ್ದದ್ದು ಬಿಡು, ಅದು ಬಾಲ್ಯದಲ್ಲಿ ಅಂತ ಆಯ್ತು. ಆ ಬಳಿಕ ಹೆಣ್ಣು ಮಕ್ಕಳ ಸೀರೆ ಕದ್ದವನು. ಒಂದು ವಿಷಯ ಹೇಳಬೇಕು ಅಣ್ಣ, ನಾವು ಬಾಲ್ಯದಲ್ಲಿ ಏನೆಲ್ಲ ಮಾಡಿದ್ದೇವೋ ಇದನ್ನು ಲೋಕದಲ್ಲಿ 3ನೇವರು ದೂರ ಇದ್ದು ಬಿಟ್ರೆ ನಾವು ಕದಿಯುವ ಪ್ರಕರಣವನ್ನೇ ನೀ ನೆನಪಿಟ್ಟುಕೋ. ಯಾರ ಮನೆಗೆ ಮೊಸರು ಕದಿಯುವುದಕ್ಕೆ ನಾವು ಹೋದೆವು, ಮರುದಿವಸ ಅವರವರು ಮಾತಾಡುವಾಗ ಅದವರಿಗೊಂದು ದೊಡ್ಡ ಹೆಮ್ಮೆಯ ವಿಷಯ. ನಿನ್ನೆ ಕೃಷ್ಣ ನಮ್ಮ ಮನೆಗೆ ಬಂದಿದ್ದ, ನಿನ್ನೆ ಕೃಷ್ಣ ನಮ್ಮ ಮನೆಗೆ ಬಂದಿದ್ದ ಅಂತ ಯಾರ ಮನೆಗೆ ಕೃಷ್ಣ ಹೋದ್ನೋ ಅವರಿಗೆ ಅದು ಹೆಮ್ಮೆಯ ವಿಷಯ ಆಗಿತ್ತು. ಕದ್ದ ಮನೆಯಲ್ಲಿ ಯಾರು ಆರೋಪ ಅದು ಯಾರು ಇಲ್ಲ. ಹೌದು ಹೌದು. ಆ ಬುದ್ಧಿ ನಿನ್ನಲ್ಲಿ ಇದ್ದುದರಿಂದ ಯಾವುದು ಬಾಲ್ಯದಿಂದಲೇ ಅದು ಏನಾಗುತ್ತದೆ ಗೊತ್ತುಂಟ? ಈಗ ಒಮ್ಮೆ ಕದ್ದವ ಸಿಕ್ಕಿ ಬಿದ್ರೆ ಮತ್ತೆ ಕದಿಯುವುದಕ್ಕೆ ಹೋಗುವುದಿಲ್ಲ. ಒಮ್ಮೆ 1-2-3 ಬಾರಿ ಕದ್ದವ ಸಿಕ್ಕಿ ಬೀಳದೇ ಇದ್ರೆ ಮತ್ತೆ ಅದು ಅವನಿಗೆ ಅಭ್ಯಾಸ ಆಗುತ್ತದೆ. ಇನ್ನು ನಾನು ಸಿಕ್ಕಿ ಬೀಳುವುದಿಲ್ಲ, ಇದು ಅಭ್ಯಾಸ ಆಗುತ್ತದೆ. ನಿನ್ನಲ್ಲಿ ಜಾರತನ ಚೋರತನ ನಿನ್ನಲ್ಲಿ ಮನೆ ಮಾಡಿಕೊಂಡಿದೆ. ನೀನು ನಾಚಿಕೆ ಮುಗಿಲ್ಲದೆ ಇದ್ದವರ ರಾಜ್ಯದಲ್ಲಿ ಅರ್ಧ ಮುಗಿನವ ರಾಜ ಅಂತೆ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಅಂದ್ರೆ ಅದನ್ನು ನೀನು ಸುಟ್ಟು ಹಾಕಿ ತಿಂದಿ. 2 ಅರ್ಥದಲ್ಲಿ ಅದನ್ನು ಪ್ರಪಂಚದಲ್ಲಿ ಜ್ಞಾನಿಗಳು ಕಲ್ಪಿಸಿಕೊಂಡಿದ್ದಾರೆ. ಮಾನ ಅಪಮಾನ ಇದನ್ನೆಲ್ಲ ಮೀರಿ ನಿಂತವ ನಾನು ಅಂತ. ನನಗೆ ಯಾವುದು ಇಲ್ಲ ಅಂತ ಹೇಳುವವರು ಇದ್ದಾರೆ, ಅದನ್ನು ಮೀರಿ ನಿಂತವ ಅಂತಲೂ ಹೇಳ್ತಾರೆ. ಅದು ಇದ್ರೆ ಅಲ್ವಾ, ಮೂಗಿದ್ರೆ ಅಲ್ವಾ ನನಗೆ ಪರಿಮಳ ಎಂತದ್ದು ವಾಸನೆ ಎಂತದ್ದು ಅಂತ ಅರ್ಥ ಆಗುದು. ಅದು ಇಲ್ಲ ಅಂತ ಆದ್ರೆ ಮತ್ತೆ ಗೊತ್ತಾಗುದು ಹೇಗೆ? ನೀನು ನನ್ನ ಮರ್ಯಾದೆ ತೆಗೆಸುವುದಕ್ಕೆ ಹೊರಟಿದ್ಯಲ್ಲ. ಈಗ ಮಣಿಯನ್ನು ಕೊಂದು ಪ್ರಸೇನನ್ನು ಕೊಂದು ಮಣಿಯನ್ನು ಅಪಹರಿಸಿ ಒಟ್ಟಿನಲ್ಲಿ ನನ್ನ ಮುಖಕ್ಕೆ ಮಸಿ ಬಳಿಯುವುದಕ್ಕೆ ಹೊರಟೆ ಅಲ್ಲ. ಹೇಳುವುದೆಂತದ್ದು? ಅದು ಯಾರು? ಕೃಷ್ಣ. ಅದು ಬಲರಾಮನ ತಮ್ಮ. ಬೇಕೋ ನನಗೆ? ಅದು ಯಾರು ಮಾಡಿದ್ದು? ಅದು ಬಲರಾಮನ ತಮ್ಮ ಮಾಡಿದ್ದು. ಬದುಕಬೇಕು ನನಗೆ, ಬೇಕೋ ನನಗೆ? ನೀನು ಇಂಥದ್ದನ್ನೆಲ್ಲ ಮಾಡಿ ಈಗ ಸ್ಪಷ್ಟ ಹೇಳಬೇಕು. ಏನು ಮಾಡಿದ್ದಿ? ಪ್ರಸೇನನ್ನು ಯಾಕೆ ಕೊಂದದ್ದು? ಮಣಿಯನ್ನು ಯಾಕೆ ಅಪಹರಿಸಿದ್ದು? ಬೇಗ ಹೇಳು. ಎಲ್ಲಿ ಉಂಟು ಮಣಿ? ಎಲ್ಲಿ ಉಂಟು? ಬೇಗ. ಬೇರೆ ಯಾರು ಅಂತ ಆದರೂ ಅವರಿಗೆ ನಾನು ಉತ್ತರ ಕೊಡುವಂತಹ ರೀತಿಯೇ ಬೇರೆ ಇರ್ತಿತ್ತು. ಆದರೆ ನೀನು ನನ್ನ ಅಣ್ಣ. ಈ ಕಾಲಕ್ಕಾಗುವಾಗ ನಿನ್ನನ್ನು ನಾನು ನಂಬಿಸಬೇಕು ಅಂತ ಇದ್ದರೆ ನಾನು ಇಷ್ಟೂ ಬಾಯಿ ಮಾತಿನಿಂದ ಆಡಿದ ಯಾವ ಮಾತೂ ನಿನಗೆ ಫಲಿಸುವುದಿಲ್ಲ ಅಂತಾದರೆ ನನಗೆ ಉಳಿದಿರುವುದು ಒಂದೇ ದಾರಿ. ಏನು? ಜನನಿ ಜನಕರ ಮೇಲೆ ಆಣೆಯಾಗಿ ಹೇಳ್ತೇನೆ, ಕೇಳು ನನಗೆ ಗೋಚರವೆಲ್ಲ ಗುರುಳ ಕೃತ್ಯಂಗಡಿಯೇ
ಎನಗೆ ಗೋಚರವಿಲ್ಲ. ದುರುಳ ಕೃತ್ಯಂಗ ಮನವ ಗುಡಿ ಗುಡಿ ನಿಂದಿಗಾಗ ಗಣಿತವೇನನು ನಾನಾನಗ್ರಜ. ಜನನಿ ಜನಕರಾಣಿ ಕೇಳು ಆ ಮಣಿಯು ಸೇನನ ಅಣ್ಣ, ಏನು ನಿನ್ನ ಸ್ವಭಾವ ಏನು ಅಂತ ನನಗೆ ಬಹಳ ಸ್ಪಷ್ಟ ಗೊತ್ತಿದೆ. ಒಬ್ಬರಿಗೆ ಮೋಸ ಮಾಡುವುದು, ಇನ್ನೊಬ್ಬರಿಗೆ ಸುಳ್ಳು ಹೇಳುವುದು ನಿನ್ನ ಜಾಯಮಾನದಲ್ಲಿ ಅದು ಗೊತ್ತೇ ಇಲ್ಲ ನಿನಗೆ. ಸುಳ್ಳು ಹೇಳಬೇಕು ಅಂತ ಹೇಳಿದರೂ ನಿನಗೆ ಅದು ಸುಳ್ಳು ಹತ್ತಿರ ಕೂಡ ಸುಳಿಯುವುದಿಲ್ಲ. ಹಾಗಾಗಿ ನ್ಯಾಯನಿಷ್ಠುರಿಯಾದಂತಹ ನೀನು ಈ ಸ್ಥಾನದಲ್ಲಿ ಕೂತು ಅಪವಾದ ಬಂತು ಅಂತ ಆಗುವಾಗ ವಿಚಾರಿಸುವುದರಲ್ಲಿ ಅರ್ಥ ಇದೆ. ಹಾಗಂತ ನನ್ನನ್ನು ನಾನು ಈ ಪ್ರಕರಣದಲ್ಲಿ ನಿರ್ದೋಷಿ ಅಂತ ಹೇಳಿ ನಿನ್ನನ್ನು ನಂಬಿಸಲಿಕ್ಕೆ ಬೇರೆ ಯಾವ ದಾರಿಯೂ ನನಗೆ ಉಳಿದದ್ದರಿಂದ ನಾನೀಗ ಆಣೆ ಪ್ರಮಾಣದ ಮೊರೆ ಹೋಗಬೇಕಾದಂಥ ಅಗತ್ಯ ಉಂಟಣ್ಣ. ಹಾಗಾಗಿ ಹೇಳ್ತೇನೆ, ನಾವು ನಿಂತಹ ಈ ಭೂಮಿ ಇದು ಪವಿತ್ರವಾದದ್ದು. ಅಂತಹ ಭೂಮಿಯನ್ನು ಸಾಕ್ಷಿಯಾಗಿಸಿ ನಾವು ಯಾವುದನ್ನೇ ಹೇಳಿದರೂ ಕೂಡ ಅದು ಸತ್ಯವಾಗಿರಬೇಕು. ಹಾಗಾಗಿ ಭೂಮಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನಣ್ಣ, ನಾನು ನಿರಪರಾಧಿ. ಅದು ಬೇಡ, ನಿನ್ನನ್ನು ಭೂಮಿ ದೇವಿಗೆ ಗಂಡ ಅಂತ ಹೇಳ್ತಾರೆ. ಹೋ, ಆಗುದಿಲ್ಲ ಅದು ಆಗುವುದಿಲ್ಲ. ಭೂಪತಿ ನಾನು, ಈ ಭೂಮಿಗೆ ಪತಿ, ಭೂಪತಿ ನಾನು. ಅದು ಒಪ್ಪುವುದಕ್ಕಿಲ್ಲ ಅಣ್ಣ. ಬೇಡ, ಯಾರಿಗಾದರೂ ಕೂಡ ಒಂದು ಆತ್ಮ ಅಂತ ಹೇಳುವುದುಂಟಲ್ಲ. ಜೀವನಲ್ಲಿ ಆತ್ಮನೆನ್ನುವುದು ಉಂಟು ಅಂತ ಆದ್ಮೇಲೆ ಆತ್ಮಸಾಕ್ಷಿಗಿಂತ ಮೇಲೆ ಮತ್ತೊಂದಿಲ್ಲಲ್ಲ. ಆತ್ಮಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನಾನು ಕಳ್ಳ ಅಲ್ಲ. ಅದು ಆತ್ಮಸಾಕ್ಷಿ ನ್ಯಾಯಾಧೀಶರ ಮುಂದೆ ಆಗ್ಲಿಕ್ಕಿಲ್ಲ, ಅದು ವಿಚಾರಣೆಗೆ ಆಗ್ಲಿಕ್ಕಿಲ್ಲ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯೇ ಬೇಕು. ಅದೂ ಆಗುವುದಿಲ್ಲ. ಆತ್ಮಸಾಕ್ಷಿಯನ್ನು ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಕೊಂಡೋದ್ರೆ ಅದಕ್ಕೆ ಬೆಲೆ ಇಲ್ಲ. ನ್ಯಾಯಾಧೀಶನಾಗಿ ನೀನು ಅದನ್ನು ಒಪ್ಪುವುದಿಲ್ಲ ಅಂತ ಆದರೆ ದ್ವಾಪರದ ನ್ಯಾಯ ವಿಶೇಷತೆಗೆ ನಾನು ತಲೆದೂಗಲೇಬೇಕು, ಬೇರೆ ದಾರಿ ಇಲ್ಲ. ಪ್ರತ್ಯಕ್ಷವಾಗಿ ನಿನ್ನ ಕುರಿತಾಗಿ ವಿಚಾರ ತಿಳಿದ ಮೇಲೆ ಅದಕ್ಕೆ ಪ್ರತ್ಯಕ್ಷವಾಗಿಯೇ ಸಾಕ್ಷಿ ಬೇಕು. ಯಾವುದೂ ಬೇಡ. ನನ್ನ ಪಾಲಿಗೆ ಪ್ರತ್ಯಕ್ಷ ದೇವರು ಯಾರು ಅಂತ ಕೇಳಿದರೆ ನೀನು. ನಿನ್ನನ್ನು ಮೆಕ್ಕಿದ ದೇವರು ಇನ್ನೊಬ್ಬರಿಲ್ಲ ಅಂತ ನಾ ಭಾವಿಸಿದವ. ನಿನ್ನನ್ನು ಮೀರಿ ನಾನು ಏನೂ ಮಾಡುವುದಿಲ್ಲ. ಹಾಗಾಗಿ ಹೇಳ್ತೇನೆ, ನಿನ್ನ ಮೇಲೆ ಆಣೆಯಾಗಿ ಹೇಳ್ತೇನೆ, ನಿನಗೆ ನಾನೊಬ್ಬ ಕಾಣುತ್ತೇನೆ. ನನ್ನನ್ನೊಂದು ತೆಗೆದರೆ ಮತ್ತೆ ನಿನಗೆ ಸುಲಭ ಆಗ್ತದಲ್ಲ. ಈ ಪ್ರಕರಣದಲ್ಲಿ ನಾನು ದೋಷಿ ಅಂತ ನಿನಗೆ ಮಾಡಿದರೆ ಆಯ್ತಲ್ಲ. ಅದಕ್ಕಿಂತ ನೇರ ನನ್ನನ್ನು ಕೊಲ್ಲುವುದಕ್ಕಾಗುದಿಲ್ಲ ನನಗೆ. ಬೇಡ, ನನಗೆ ಗೊತ್ತು ಏನು ಇದೆಲ್ಲ ನಡೀತದ ಅಂತ ಹೇಳಿ ನಾನು ಮುಂದೆ ಒಂದು ಆಲೋಚನೆ ಮಾಡಿ ಕೇಳಿದ್ದೆ. ಹೆಚ್ಚು ಸುಳ್ಳು ಹೇಳುವವರೇ ಆಣೆ ಪ್ರಮಾಣ ಮಾಡೋದು. ಏನು ಮಾಡೋಣ, ನಿನಗೆ ಅಭ್ಯಾಸ ಆಗಿದೆ ಇದು. ಆಗಲಿ. ಈಗ ಕೊನೆಗೆ ಹೇಳ್ತೇನೆ, ಯಾವುದನ್ನಾದರೂ ಸುಳ್ಳು ಹೇಳ್ಬೋದು. ತಂದೆ ತಾಯಿಯರ ಕುರಿತಾಗಿ ಯಾರೂ ಸುಳ್ಳು ಹೇಳಲಿಕ್ಕಿಲ್ಲ ಅಲ್ಲ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣುವ ದೇವರು. ಹಾಗಾಗಿ ಹೇಳ್ತಾ ಇದ್ದೇನೆ, ಜನನಿ ಜನಕರ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೇನೆ, ನಾನು ಈ ಪ್ರಕರಣದಲ್ಲಿ ನಿರ್ದೋಷಿ ನಿರ್ದೋಷಿ ನಿರ್ದೋಷಿ. ಇದಕ್ಕಿಂತ ಹೆಚ್ಚು ಹೇಳಲಿಕ್ಕಿಲ್ಲ. ನೀ ಕೊಡುವ ಶಿಕ್ಷೆ ಹೌದು ಅಂತ ಆದರೆ ಸ್ವೀಕರಿಸುವುದೇ. ತಂದೆ ತಾಯಿಯರ ಮೇಲೆ ಆಣೆ, ವಸುದೇವ ದೇವಕಿಯರ ಮೇಲೆ ಆಣೆ. ತಮ್ಮ, ಹೌದು ಅದು ಹೌದು. ಇತ್ತ ಬಾ ತಮ್ಮ. ಒಂದು ಪ್ರಕರಣ, ನಾನು ಆ ಪ್ರಕರಣ ನನ್ನ ಕಿವಿಗೆ ಬಿದ್ದಾವಾಗ ನಂಬಬೇಕೋ ನಂಬದೆ ಉಳಿಬೇಕೋ ಅಂತ ನನಗೆ ಅರ್ಥ ಆಗಲಿಲ್ಲ. ಯಾವ ಪ್ರಕರಣವನ್ನಾದರೂ ಬೇಕಾದರೂ ನಾನು ಇಷ್ಟು ಗಂಭೀರವಾಗಿ ಪರಿಗಣಿಸಿದ್ದಿಲ್ಲ. ಯಾಕಂದ್ರೆ ಅಲ್ಲೆಲ್ಲ ನಿನ್ನ ಬೆಂಗಾವಲಾಗಿ ನನ್ನ ತಮ್ಮ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡುವುದಕ್ಕಿಲ್ಲ, ತಪ್ಪು ಮಾಡುವುದಕ್ಕಿಲ್ಲ ಅಂತ ನಾನು ಭಾವಿಸಿದವನು. ಹೌದು. ಆದರೆ ಶಮಂತಕ ಮಣಿಯ ಕುರಿತಾಗಿ ಅದನ್ನು ಪ್ರಸೇನನನ್ನು ಕೊಂದು ಮಣಿಯನ್ನು ಅಪಹರಿಸಿದ್ದೆ ಎನ್ನುವಂತಹ ಒಂದು ಗುರುತರವಾದಂತಹ ಆರೋಪ ನಿನ್ನ ಮೇಲೆ ಬಂದಾವಾಗ ನನ್ನ ಕಣ್ಣುಗಳನ್ನು ನಾನು ನಂಬದಾಗಿ ಹೋದೆ. ಹೌದು. ಯಾಕೆ ಇಂತಹ ಸ್ಥಿತಿ ನಮಗೆ ಬಂತು? ಕೃಷ್ಣ ಯಾಕೆ ಇಂತಹ ಕಾರ್ಯಕ್ಕೆ ಮನಸ್ಸು ಮಾಡಿದ? ಹೌದು. ನೀನು ಸತ್ರಾಜಿತನ ಮನೆಗೆ ಹೋಗುವಂತಹ ವಿಚಾರವನ್ನು ನಾನು ಕೇಳಿದ್ದೇನೆ. ಗೊತ್ತುಂಟು, ಅಲ್ಲಿ ಒಬ್ಬಳು ಹೆಣ್ಣಿದ್ದಾಳೆ. ಅವಳ ಮೇಲೆ ನಿನಗೆ ಏನೋ ಪ್ರೀತಿ ಆಗಿರಬಹುದು, ಮನಸ್ಸಾಗಿರಬಹುದು. ಬಹುಶಃ ಆ ಒಂದು ಕಾರಣಕ್ಕೆ ನೆಪವನ್ನಾಗಿರಿಸಿಕೊಂಡು ನೀನು ಹೋಗಿರಬಹುದು ಅಂತ ನಾನು ಸುಮ್ಮನಾಗಿದ್ದೆ. ಅವಳನ್ನು ಮದುವೆ ಆಗಬೇಕೆನ್ನುವಂತ ಆಕಾಂಕ್ಷೆ ಉಂಟು ಅಂತ ನನ್ನಲ್ಲಿ ಒಂದು ನೀವು ಹೇಳ್ಬಹುದು. ಯೋಗ ಇದ್ರೆ ಆದೀತು ಅಂತ ನಾನು ಕಾಯ್ತಾ ಇದ್ದೆ. ಹೌದು, ಬಿಡೋಣ. ಈಗ ಮಣಿಯ ವಿಚಾರ ಅಪಹರಿಸುವಂತ ವಿಚಾರವನ್ನು ಕೇಳಿದವಾಗ ಹೀಗೂ ಮಾಡಿದನಲ್ಲ, ನಿನ್ನ ಕುರಿತಾಗಿ ನನಗೆ ಕೋಪ ಬಂದದ್ದು. ಆದುದರಿಂದಲೇ ನಿನ್ನನ್ನು ಕಂಡಾಗ ನನ್ನ ಸಿಟ್ಟು ಇಳಿಯುತ್ತದೆ. ಆದುದರಿಂದ ಬರಬೇಡ ಅಂತ ಹೇಳಿದ್ರು ನನ್ನ ಕಣ್ಣ ಮುಂಭಾಗದಲ್ಲಿ. ಅರ್ಥ ಆಯ್ತು. ನೀನು ಬಂದು ನನ್ನ ಮುಂದೆ ನಿಂತಾವಾಗ ಸಿಟ್ಟು ಪೂರ್ತಿ ಇಳಿದು ಹೋಯಿತು. ಈಗ ವಿಷಯ ಅದಲ್ಲ ತಮ್ಮ. ಈ ಪ್ರಪಂಚದ ಬೆಳಕನ್ನು ಯಾರು ನಮಗೆ ಕರುಣಿಸಿದರೋ ಅಂತ ತಂದೆ ತಾಯಿಗಳನ್ನು ಆಣೆಯಾಗಿ ನೀ ಹೇಳುತ್ತಿ ಅಂತಾದ್ರೆ ನೀನು ನನ್ನ ಪೂರ್ತಿಯಾಗಿ ಒಪ್ಪುತ್ತೇನೆ, ನಂಬುತ್ತೇನೆ. ನಾನು
ಅಲ್ಲಿಗೆ ನನಗೂ ಒಂದು ಸಾರ್ಥಕತೆ ಬಂತು. ಆದರೆ ಪ್ರಕರಣ ಹಾಗೆ ಶಾಶ್ವತವಾಗಿ ಉಳಿಯಿತಲ್ಲ, ಹಾ, ಅದನ್ನು ಭೇದಿಸಬೇಕು. ಹಾ, ಈಗ ಮಣಿ ಏನಾಯಿತು, ಪ್ರಸೇನ ಏನಾದ? ಹಾ, ಪ್ರಸೇನನ್ನು ಕೊಂದವರು ಯಾರು? ಹಾ. ಮಣಿಯನ್ನು ಅಪಹರಿಸಿದವರು ಯಾರು? ಹಾ. ಯಾಕೆ ನಿನ್ನ ಮೇಲೆ ಅಪವಾದ ಬಂತು? ಹಾ. ನೀನೇ ಕೊಂದಿ ಅಂತ ಯಾಕೆ ಬಂತು? ಹಾ, ಇದನ್ನು ಭೇದಿಸಬೇಕು. ಹಾ, ಅದು ಪೂರ್ತಿಯಾಗಿ ಆ ವಿಚಾರ ನಮಗೆ ಅರ್ಹತೆ ಇದ್ರೆ ಹಾ, ಪ್ರಸೇನನ ಮುಖ ನೋಡುವುದಕ್ಕಾಗುದಿಲ್ಲ, ಸತ್ರಾಜಿತನ ಮುಖ ನೋಡುವುದಕ್ಕಾಗುದಿಲ್ಲ. ಆ ಯೋಗ್ಯತೆ ಅರ್ಹತೆಯನ್ನು ನಾವು ಕಳ್ಕೊಂಡಾಗೆ ಆಗ್ತದೆ. ಅರ್ಥ ಆಯ್ತು. ಹಾಗಾಗಿ ಹಾ, ತಮ್ಮ, ಹಾ, ಅಪವಾದ ಬಂದದ್ದು ನಿನ್ನಿಂದ, ಹಾ, ಅದನ್ನು ನಿವಾರಿಸಬೇಕಾದ್ದು ನಿನಗೆ ಆದ್ಯ ಕರ್ತವ್ಯ. ಹಾ, ಮೊದಲು ಆ ಪ್ರಕರಣ ಏನಾಯಿತು, ಹಾ, ಯಾಕೆ ಹೀಗಾಯಿತು ಹಾ, ಎಂಬುದನ್ನು ನೀನು ಶೋಧಿಸಬೇಕು. ಅರ್ಥ ಆಯ್ತಣ್ಣ. ಈ ಪ್ರಕರಣದಲ್ಲಿ ನಾನು ದೋಷಿಯಲ್ಲ, ಆರೋಪಿ ಅಂತ ಹೇಳ್ತಾ ಇದ್ದಿ. ಆರೋಪದಿಂದ ನಾನು ಮುಕ್ತನಾಗಬೇಕು ಅಂತ ಇದ್ದರೆ ಈ ಪ್ರಕರಣವನ್ನು ಭೇದಿಸುವಂತಹ ಹೊಣೆ ನನಗೆ ಕೊಟ್ಟಿದ್ದಿ. ಕೆಲವು ಜಟಿಲ ಸಮಸ್ಯೆಗಳು ಉಂಟಣ್ಣ. ಈಗಲೇ ಆರೋಪ ಮಾಡಿದ ಹಾಗೆ ನಾನೊಬ್ಬನೇ ಈ ಪ್ರಕರಣವನ್ನು ಭೇದಿಸುವುದಕ್ಕೆ ಹೋದೆ ಅಂತ ಆದರೆ ನಾಳೆ ಲೋಕ ಏನು ಹೇಳಿತು? ಏನೋ ಅವರಿಗೆ ಬೇಕಾದಂತಹ ಒಂದಷ್ಟು ಮಂದಿಯನ್ನು ಕರ್ಕೊಂಡೋಗಿ ಬೇಕಾದ ಹಾಗೆ ಪ್ರಕರಣವನ್ನು ತಿರುಚಿದ. ಈ ಪ್ರಕರಣದ ತನಿಖೆಯನ್ನು ಸರಿಯಾಗಿ ಮಾಡದೆ ತಿರುಚಲಾಗಿದೆ, ಹೀಗೆಲ್ಲ ಹೇಳುವ ಆರೋಪವು ಬಂದಿತು. ಮತ್ತೆ ಅದು ವಿಷಯ ನಾರದರ ಕೈಗೆ. ಹೌದು. ಇನ್ನು ಮಾಧ್ಯಮದ ನಾರದರ ಕೈಗೆ ಒಂದು ಸಿಕ್ಕಿದ್ರೆ ಆ ವಿಷಯ ವಿಶ್ವ ಮಾಧ್ಯಮ ಅದು ಎಲ್ಲಿಗೆಲ್ಲಿಗೋ ಹೋಗ್ತದೆ. ಹಾಗಾಗಿ ಇನ್ನು ಏನಾಯ್ತು, ಹೇಗಾಯ್ತು, ಹೌದು, ಎಲ್ಲಿ ಹೋಯ್ತು, ಏನಾಯ್ತು, ಇದೇ ಇನ್ನು ರಾತ್ರಿ ಬೆಳಗಿನಿಂದ ಸಂಜೆಯವರೆಗೆ ಇದೇ ಇರುವುದು. ಅಣ್ಣ, ನೀನಂತೂ ಮುಖ ತೋರಿಸದೇ ಇದ್ದಂತಹ ಪರಿಸ್ಥಿತಿಯಲ್ಲಿದ್ದಿ ಅಂತ ಆದರೆ ಅತ್ಯಂತ ಶೀಘ್ರವಾಗಿ ಇದಕ್ಕೊಂದು ಇತ್ಯರ್ಥ ಆಗಬೇಕು ಅಂತ ಇದ್ದರೆ ನಮ್ಮ ಯದುವೀರರಲ್ಲಿ ಎಲ್ಲರಲ್ಲಿ ಒಬ್ಬೊಬ್ಬರನ್ನು ನಾ ಕರ್ಕೊಂಡು ಹೋಗಬೇಕು. ಸಾತ್ಯಕ ಇರ್ಬೋದು, ಕೃತವರ್ಮ ಇರ್ಬೋದು, ಅಕ್ರೂರ ಇರ್ಬೋದು, ಹೀಗೆ ನಮ್ಮ ಯದು ಸೇನೆಯ ಮುಖಂಡರನ್ನೆಲ್ಲ ಕರೆಸಿ ಎಲ್ಲರ ಒಂದು ಒಕ್ಕೂಟವನ್ನು ಮಾಡಿ ಒಂದು ಸತ್ಯಶೋಧನಾ ಸಮಿತಿ ಅಂತ ಮಾಡಿ ಈ ಪ್ರಕರಣವನ್ನು ಭೇದಿಸುವುದಕ್ಕೆ ನಾ ಹೋಗ್ತೇನೆ. ಹೋಗು, ಹೋಗಿ ಬರುವಲ್ಲಿಯವರೆಗೆ. ಹಾ, ಅವ ಬದುಕಿದ್ರೆ ಜೀವಂತ ಕರ್ಕೊಂಡು ಬರ್ತೇನೆ. ಒಂದು ವೇಳೆ ಇಲ್ಲ ಅಂತ ಆದ್ರೆ ಮಣಿ ಏನಾಗಿದೆ, ಅವ ಏನಾದ, ಸತ್ಯ ವಿಷಯವನ್ನಂತೂ ಹೇಳ್ತೇನೆ. ಒಂದು ವಿಷಯ ಸಿಗಬೇಕು ನಮಗೆ. ಆದೀತು. ಆ ಪ್ರಕರಣ ಕಳವಾದಂತಹ ಒಂದು ವಸ್ತು ನಮಗೆ ಸಿಗಬೇಕು. ಹೌದು. ನಾನು ಇರುವುದಿಲ್ಲ ಇಲ್ಲಿ, ನಾನು ಊರು ಬಿಡ್ತೇನೆ. ಅಣ್ಣ, ಹಾಗೊಂದು ಮಾಡಬೇಡ. ಅಲ್ಲ, ಇಲ್ಲ ಅಂತ ಆದ್ರೆ ನಮ್ಮಲ್ಲಿ ಕೇಳುವಂತಹ ಪ್ರಶ್ನೆಗೆ ಉತ್ತರ ಕೊಟ್ಟು ನನಗೆ ಸಾಕಾಗಿ ಹೋಗುತ್ತೆ. ನಮ್ಮ ರಾಜಕೀಯದ ಒಂದು ಭಾಷೆ ಉಂಟಲ್ಲ ಅಣ್ಣ, ಅದನ್ನು ಬಳಸಿದ್ರೆ ಆಯ್ತು. ಯಾವುದು? ಸೂಕ್ತ ಕಾಲಕ್ಕೆ ಯೋಗ್ಯ ಉತ್ತರ ನೀಡಲಾಗುವುದು, ಪ್ರಕರಣವನ್ನು ಅತ್ಯಂತ ಶೀಘ್ರವಾಗಿ ನಾವು ಮುಗಿಸ್ತೇವೆ, ಹೀಗೆಲ್ಲ ನಮ್ಮ ಒಂದು ರಾಜಕೀಯದ ಭಾಷೆ. ಅದನ್ನೊಂದು ಬಳಸಿ ಸ್ವಲ್ಪ ಸಮಯ ಆದಷ್ಟು ಬೇಗ ನಾ ಬರ್ತೇನೆ. ಆದೀತು. ಹಾ, ಈಗ ಅಂತೂ ವಿಷಯ ಏನು ಅಂತ ಗೊತ್ತಾಗಬೇಕು ನನಗೆ. ಆದೀತು. ನಿನ್ನ ನಿರೀಕ್ಷೆಯಲ್ಲಿ ಇರುತ್ತೇನೆ. ಹೋಗುವಾಗ ಅವರನ್ನೆಲ್ಲ ಜಾಗ್ರತೆಯಾಗಿ ಕರೆದುಕೊಂಡು ಹೋಗು. ಆದೀತು. ಆದೀತಲ್ಲ? ಪ್ರೀತಿಯಿಂದ ವಂದಿಸ್ತೇನಣ್ಣ, ಪ್ರೀತಿಯಿಂದ ವಂದಿಸ್ತೇನೆ. ಪ್ರೀತಿಯು ಬಲಭದ್ರಗುರುವಿ ಮಾತುಳಾತುಳಗಲಗಲಗ್ರಜ ಊತಳದೊಳಲಿರಲಿ ಸತ್ರಾಜಿತನ ತಗಬವ ಈತ ತೂಕ್ಷಣ ವೈದೀವದೊಳ ಹೀಗೆಂದು ಇವನಿಗೆ ಸಂತೋಷದ ಮಾತನ್ನು ಹೇಳಿ ಆಯಿತು ಅಂತಾದರೆ ಎಲ್ಲಿ ಹೋದ ಪ್ರಸೇನ, ಹೇಗೆ ಹೋದ ಪ್ರಸೇನ, ಇದನ್ನು ತಿಳಿಯುವುದಕ್ಕೆ ಬೇಕಾಗಿನ ಸಂಶೋಧನೆಯನ್ನು ಮಾಡಿದಾಗ ತುರಗವನ್ನೇರಿ ಹೊರಟಿದ್ದಾನಂತೆ. ಹಾಗಾಗಿ ವಿಂಧ್ಯ ಪರ್ವತದೆಡೆಗೆ ಸಾಗಿದ್ದಾನೆ ಪ್ರಸೇನ ಎನ್ನುವ ಸುದ್ದಿ ಬಂತು. ಹೇಗೆ ಹೋದ ಅಂತ ಕೇಳಿದರೆ ತುರಗವನ್ನೇರಿ ಹೊರಟಿದ್ದಾನೆ. ಹಾಗಾಗಿ ಅತ್ಯಂತ ನಿಷ್ಠೆಯಿಂದ ಆ ವಿದ್ಯೆಗಳನ್ನು ತಿಳಿದಂತಹ ನಾನು 64 ವಿದ್ಯೆಗಳನ್ನು ಬಲ್ಲವನಾದದ್ದರಿಂದಲೇ ಕುದುರೆಯ ಹೆಜ್ಜೆಯ ಗುರುತನ್ನೇ ಅನುಸರಿಸುತ್ತಾ ಎಲ್ಲಿ ಹೋದ ಪ್ರಸೇನ ಎನ್ನುವುದನ್ನು ಗುರುತಿಸುತ್ತಾ ಮುಂದೆ ಸಾಗಿದಾಗ ಏನು ದೃಶ್ಯವನ್ನು ಕಾಣ್ತಾ ಇದ್ದೇನೆ. ತುರಗವೊಂದು ಸತ್ತು ಬಿದ್ದಿರುವಂತಹ ದೃಶ್ಯ. ಈ ಕಡೆ ನೋಡಿದರೆ ಪ್ರಸೇನನ ಕಳೇವರ ಬಿದ್ದಿದೆ.
ಹಾಗಂತ ಈ ತುರಗವನ್ನು ಪ್ರಸೇನನನ್ನು ಕೊಂದದ್ದು ಯಾರು ಎನ್ನುವ ಹಾಗೆ ಆಲೋಚಿಸಿದರೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಸಿಂಹದ ಹೆಜ್ಜೆಯ ಗುರುತು ಕಾಣಿಸ್ತಾ ಇದೆ. ಹಾಗಾಗಿ ಸಿಂಹವೊಂದು ಈ ಕುದುರೆಯನ್ನು ಪ್ರಸೇನನನ್ನು ಕೊಂದಿದೆ ಎನ್ನುವುದು ಸ್ಪಷ್ಟವಾಯಿತು. ಹಾಗಂತ ಮಣಿಯಲ್ಲಿದೆ ಎನ್ನುವುದನ್ನು ಆಲೋಚಿಸಿ ಅದನ್ನು ಹುಡುಕುವುದಕ್ಕೆ ಹೊರಟಾಗ ಮಣಿ ಮಾತ್ರ ಕಾಣಿಸ್ತಾ ಇಲ್ಲ. ಹಾಗಾದರೆ ಈ ಸಿಂಹ ಎಲ್ಲಿ ಹೋಯಿತು ಎನ್ನುವುದನ್ನು ಗಮನಿಸುತ್ತಾ ಸಿಂಹದ ಹೆಜ್ಜೆಯನ್ನು ಅನುಸರಿಸುತ್ತಾ ಮುಂದೆ ಮುಂದೆ ಬಂದೆ ಅಂತಾದರೆ ಇಲ್ಲೊಂದು ಪೊದೆಯ ಬದಿಯಲ್ಲಿ ಸಿಂಹ ಸತ್ತು ಬಿದ್ದಂತಹ ದೃಶ್ಯ. ವನರಾಜನಾದಂತಹ ಸಿಂಹನನ್ನು ಕೊಂದವರು ಯಾರು? ಸಿಂಹವನ್ನು ಕೊಲ್ಲಬೇಕಿದ್ರೆ ಇನ್ನೊಂದು ಸಿಂಹವೇ ಆಗಿರಬೇಕೆ? ಹೀಗೆ ಆಲೋಚಿಸ್ತಾ ಇದ್ರೆ ಕೊಂದದ್ದು ಸಿಂಹ ಅಲ್ಲ, ಒಂದು ಭಲ್ಲುಕ ಎನ್ನುವುದು ಸ್ಪಷ್ಟ ಆಗ್ತಾ ಉಂಟು. ಹಾಗಾದರೆ ಭಲ್ಲುಕದ ಪದ ಮತ್ತು ಸಿಂಹದ ಪದ ಇದರ ಜೊತೆಗೆ ಹೋರಾಟ ನಡೆದಂತಹ ದೃಶ್ಯ ಇದು ಕಾಣಿಸ್ತದೆ ಅಂತಾದರೆ ನನ್ನ ಲಕ್ಷ್ಯ ಇರುವುದು ಈಗ ಮಣಿಯ ಮೇಲೆ. ಇಲ್ಲಿ ಹುಡುಕಿದರೂ ಮಣಿ ಸಿಗುವುದಿಲ್ಲ ಅಂತಾದರೆ ಸಿಂಹವನ್ನು ಕೊಂದು ಕರಡಿ ಇದನ್ನು ಹಿಡ್ಕೊಂಡು ಹೋಗಿದೆ ಅಂತ ಸ್ಪಷ್ಟ. ಹಾಗಾದರೆ ಈಗ ನಾನು ಅನುಸರಿಸಬೇಕಾದದ್ದೇನನ್ನು? ಭಲ್ಲುಕದ ಪದ ಚಿಹ್ನೆ. ಮುಂದೆ ಕರಡಿಯಲ್ಲಿ ಸಾಗಿದೆ ಎನ್ನುವುದನ್ನು ತಿಳಿಯುವುದಕ್ಕೆ ಬೇಕಾಗಿ ಕರಡಿ ಸಾಗಿದಂತಹ ಜಾಡನ್ನೇ ಅನುಸರಿಸುತ್ತಾ ಮುಂದೆ ಮುಂದೆ ಸಾಗಿದಾಗ ನಮ್ಮ ಯದುವೀರರೆಲ್ಲ ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಒಂದು ಅತ್ಯಂತ ದೊಡ್ಡದಾದಂತಹ ಗುಹೆಯೊಂದು ಕಾಣಿಸ್ತಾ ಇದೆ. ಈ ಗುಹೆಯನ್ನು ಪ್ರವೇಶಿಸುವುದಕ್ಕೆ ಎಲ್ಲರೂ ಮುಂದಾದ ಸಂದರ್ಭದಲ್ಲಿ ಅವರನ್ನು ತಡೆದು ನಿಲ್ಲಿಸಿದವ ನಾನು. ಯಾವ ಕಾರಣಕ್ಕೂ ನೀವು ಮುಂದುವರಿಯುವುದು ಬೇಡ, ಈ ಕರಡಿಯಲ್ಲಿ ಹೋಗಿದೆ ಎನ್ನುವುದನ್ನು ನಾನೇ ಸಂಶೋಧಿಸಿ ಹಿಂದೆ ಬರ್ತೇನೆ ಎನ್ನುವ ಹಾಗೆ ಅವರಿಗೆ ಅಭಯದ ವಾಕ್ಯವನ್ನು ಹೇಳಿ ಆಯಿತು. ಗುಹಾ ಪ್ರವೇಶವನ್ನು ಮಾಡಿದ್ದೇನೆ. ಒಂದಷ್ಟು ದೂರ ಸಂಚಾರವನ್ನು ಮಾಡಿದರೆ ಈ ಕವಿದಂತಹ ಕತ್ತಲೆಯ ಮಧ್ಯೆ ಅದೇನು ಬೆಳಕು ಕಾಣಿಸ್ತಾ ಇದೆ. ಗುಹೆಯ ಒಳಗೆ ಶರತ್ಕಾಲದ ಚಂದ್ರಮನದ್ದಾದಂತಹ ಒಂದು ಕಾಂತಿ. ಏನಿದು ಏನಿದು? ಉದಯ ಆಹಾ, ಉದಯ ಸುರುಚಿರ ಯಾರಿವಳು? ಗಿರಿಜೆ ರಮೆ ವಾಣಿಯರ ಚೆಲುವಿಗೆ ಬಿಗಿಲರಿಸಿ ಗಿರಿಜೆ ರಮೆ ವಾಣಿಯರ ಚೆಲುವಿಗೆ ಬಿಗಿಲರಿಸಿ ಸರಸಿ मेरे सौंदर्य विभ्रमकी ಆಹಾ, सरसी जांबकी मेरे सौंदर्य विभ्रमकी हरियो शिलेय मरेया ಶರದರದ ಪೂರ್ಣಿಮೆಯೊಳು ಸುರುಚಿರಾನಂದ ಶೋಭಿತ ವಿಭವದಿಯೋ
ಹರುಷದಿಂದಲೇ ತೂಗುತ್ತಾ ಹರುಷದಿಂದಲೇ ತೂಗುತ್ತಾ ಹರಿ ಶಿಲೆಯ ಮರೆಯ ಪಾಡಿ ಶರತ್ಕಾಲದ ಚಂದ್ರಮನು ತನ್ನ ಪೂರ್ಣ ಚಂದ್ರಿಕೆಯನ್ನೇ ಬೀರಿದನೋ ಎನ್ನುವ ಹಾಗೆ ಎಷ್ಟೊಂದು ಸುಂದರವಾದಂತಹ ಬೆಳಕೊಂದು ಇಲ್ಲಿ ಉತ್ಸರ್ಜಿತವಾಗುತ್ತಾ ಉಂಟು. ಗುಹೆಯ ಒಳಗೆ ಇಂತಹ ಬೆಳಕು ಎಲ್ಲಿಂದ ಬಂತು ಎನ್ನುವ ಹಾಗೆ ಅತ್ಯಂತ ಸೂಕ್ಷ್ಮವಾಗಿ ನಾನು ನೋಡಿದೆ ಅಂತಾದರೆ ಒಬ್ಬಾಕೆ ಬಾಲಿಕೆ ತೊಟ್ಟಿಲನ್ನು ತೂಗುತ್ತಾ ಇದ್ದಾಳೆ. ಆ ತೊಟ್ಟಿಲ ಬಳ್ಳಿಗೆ ಒಂದು ಮಣಿಯನ್ನು ಕಟ್ಟಲಾಗಿದೆ. ಆ ಮಣಿಯ ಕೋರೈಸುವ ಕಾಂತಿಯೇ ನನಗೆ ಇಂತಹ ವಿಭ್ರಮೆಯನ್ನು ಉಂಟು ಮಾಡುತ್ತಾ ಇದೆ. ಆ ಮಣಿಯ ಜೊತೆಯಲ್ಲಿ ಈ ಬಾಲಕಿಯ ಮುಖ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕರಡಿಯ ಗುಹೆಯಲ್ಲಿ ಒಬ್ಬಾಕೆ ಹೆಣ್ಣು ಹೇಗೆ ಬಂದ್ಲಪ್ಪ? ಆ ಹೆಣ್ಣು ತೂಗುತ್ತಿರುವಂತಹ ಆ ತೊಟ್ಟಿಲಲ್ಲಿರುವಂತಹ ಮಗು ಯಾರು? ಒಂದಕ್ಕೂ ನನಗೆ ಉತ್ತರ ಸಿಗುತ್ತಾ ಇಲ್ಲ. ಯಾವಾಕೆಯನ್ನು ಕಂಡಾಗ ನನಗೆ ಹರ, ಗಿರಿಜೆ, ವಾಣಿ ಇವರೆಲ್ಲರ ನೆನಪಾಗುತ್ತಾ ಉಂಟು. ತನುಕಾಂತಿಯಿಂದ ಯಾವ ಪಾರ್ವತಿಯನ್ನು, ವಾಣಿಯನ್ನು, ಲಕ್ಷ್ಮಿಯನ್ನೂ ಮೀರಿಸುವಂತಹ ಇವಳದ್ದಾದಂತಹ ವರ್ಚಸ್ಸನ್ನು ಕಾಣುವಾಗ ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಕಿವಿಗೆ ಕೇಳಿಸ್ತಾ ಉಂಟಲ್ಲ, ಎಷ್ಟು ಚೆನ್ನಾಗಿರುವ ಜೋಗುಳ. ಈ ಜೋಗುಳಕ್ಕೆ ಸ್ವಲ್ಪ ಕಿವಿ ಕೊಟ್ಟರೆ ಹಿನ್ನೆಲೆ ಏನಾದರೂ ಗೊತ್ತಾದೀತು. ಶಿಲೆಯ ಮರೆಯಲ್ಲಿ ನಿಂತು ಈ ಜೋಗುಳವನ್ನೊಮ್ಮೆ ಕೇಳ್ತೇನೆ. ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಜೋ ಜೋ ಸದ್ಗುಣ ಧೀರ ಜೋ ಜೋ ತರಳ ವೀರ ಜೋ ಜೋ ತರಳ ವೀರ ಜೋ ಜೋ ಭಲ್ಲುಕ ರಾಜ ಜೋ ಜೋ ಭಲ್ಲುಕ ರಾಜ ಜೋ ಜೋ ತರಳ ವೀರ ಜೋ ಜೋ ಭಲ್ಲುಕ ರಾಜ ಜೋ ತಂದೆಯಾಗ ಜಾಂಬವನ ಕೇಸರಿಯ ತಂದೆಯಾಗ ಜಾಂಬವನ ಕೇಸರಿಯ ಕೊಂದು ತಂದಿಗ ಶ್ಯಮನ ಮಣಿಯ ಕೊಂದು ತಂದಿಗ ಶ್ಯಮನ ಮಣಿಯ ಚಂದದೋಳದ ನಿನ್ನ ತೊಟ್ಟಿಲ ಬಳಿಯ ಬಂಧಿಧಿಗನು ನೋಡು ಭಾಗ್ಯೋ ನಿಧಿಯ ಚಂದದೋಳದ ನಿನ್ನ ತೊಟ್ಟಿಲ ಬಳಿಯ ಬಂಧಿಧಿಗನು ನೋಡು ಭಾಗ್ಯೋ ನಿಧಿಯ ಜೋ 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 ಸುಕುಮಾರ ಜೋ ಜೋ ಬಹಳ ಸ್ಪಷ್ಟವಾದಂತಹ ಕುರುಹು ನನಗೆ ಸಿಕ್ಕಿಬಿಟ್ಟಿತಲ್ಲ. ಜಾಂಬವ ಎನ್ನುವಂತಹ ಕರಡಿ ಇರುವಂತಹ ಗುಹೆ ಇದು.
ಆದರೆ ಕರಡಿಗೆ ಯಾವತ್ತಿದ್ರೂ ಮನುಷ್ಯರು ಮಕ್ಕಳಾಗುವ ಸಾಧ್ಯತೆಯೇ ಇಲ್ಲ. ತಂದೆಯಾಗಿಹ ಜಾಂಬವಂತ ಕೊಂದು ತಂದಿಹ. ಏನೋ ಒಂದು ಜಟಿಲವಾದಂತಹ ವಿಷಯ ಇದರಲ್ಲಿ ಉಂಟು ಅಂತ ಸ್ಪಷ್ಟ. ಕರಡಿಯ ಗುಹೆಯಲ್ಲಿ ಮಕ್ಕಳಿರುವುದು ಸ್ಪಷ್ಟ. ಹಾಗೆಂದು ಈ ಜಾಂಬವ ಎನ್ನುವ ಕರಡಿಯೇ ತಂದಂತಹ ಮಣಿ ಎನ್ನುವುದೂ ಸ್ಪಷ್ಟ. ಈ ಹೆಣ್ಣು ಮಗಳು ಕಾಣಿಸ್ತಾಳೆ, ಅದರ ಜೊತೆಯಲ್ಲಿ ಮಗು ಕಾಣಿಸ್ತದೆ, ಈ ಮಣಿ ಕಾಣಿಸ್ತದೆ. ಕರಡಿಯಲ್ಲಿ ಅಂತ ಗೊತ್ತಿಲ್ಲ. ಹಾಗಾದರೆ ಕರಡಿಯಲ್ಲಿ ಉಂಟು ಅಂತ ಹೇಳಿ ನಾಲ್ಕು ನೋಡಬೇಕು ಅಂತ ಇದ್ರೆ, ಮಣಿಯನ್ನು ಕೊಂಡು ಹೋಗಬೇಕು ಅಂತ ಇದ್ರೆ, ನನ್ನ ಅಸ್ತಿತ್ವವನ್ನು ಪ್ರಕಟಪಡಿಸಬೇಕಾದಂತಹ ಅನಿವಾರ್ಯತೆ ಉಂಟು. ಅದಕ್ಕೇನು ದಾರಿ? ಅದಕ್ಕೆ ಆಚೆ ಈಚೆ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕೈಯಲ್ಲಿರುವಂತಹ ಪಾಂಚಜನ್ಯವನ್ನು ಮೊಳಗಿಸ್ತೇನೆ. ಜಾಂಬವಂತನ ಸುದೀರ್ಘವಾದಂತಹ ಬದುಕಿನಲ್ಲಿ ಜೀವನೋತ್ಸಾಹವೇ ಕಳೆದು ಹೋಯಿತು ಎನ್ನುವ ರೀತಿಯಲ್ಲಿ ನನ್ನದೇ ಆದಂತಹ ವ್ಯಕ್ತಿತ್ವದ ಮೂಲಕವಾಗಿ ಪ್ರಪಂಚಕ್ಕೆ ಮರೆಯಾಗಿ ಬದುಕುತ್ತಿರುವಂತಹ ಸಂದರ್ಭ. ಒಂದು ಕಾಲಘಟ್ಟದಲ್ಲಿ ಪ್ರಪಂಚಕ್ಕೆ ಜಾಂಬವ ಅಂದರೆ ಏನು ಎನ್ನುವುದನ್ನು ತೋರಿಸಿಕೊಟ್ಟ ಆದ ಮೇಲೆ ಇನ್ನು ಜಾಂಬವಂತನಿಗೆ ಮತ್ತೆ ಪ್ರಪಂಚದ ಬದುಕಿಲ್ಲ ಎನ್ನುವುದಕ್ಕಾಗಿ ಈ ಕಾಡಿನ ಮಧ್ಯದಲ್ಲಿ ಗುಹಾಂತರ್ಗಾಮಿಯಾಗಿ ಬದುಕುತ್ತಾ ಇದ್ದೇನೆ. ಯಾವುದೋ ಒಂದು ಕಾಲಘಟ್ಟದಲ್ಲಿ ಯುಗಾಂತರದ ಹಿಂದೆ ಆ ಬ್ರಹ್ಮದೇವನ ಆಕಳಿಕೆಯಿಂದ ಹುಟ್ಟಿ ಆ ನಂತರ ಅಲ್ಲಿಂದ ಕಿಷ್ಕಿಂಧೆಗೆ ಬಂದು ಜಾಂಬವನಾಗಿ, ಜಾಂಬವ ಸಚಿವನಾಗಿ, ಮಂತ್ರಿಯಾಗಿ ವಾನರ ಸೇನೆಯನ್ನು, ವಾನರರನ್ನು ಕಾಪಾಡಿದವನು. ಆನಂತರದಲ್ಲಿ ತ್ರೇತೆಯಲ್ಲಿ ರಾಮನದಾದಂತಹ ಸೇವೆ, ಅಲ್ಲಿಗೆ ಜಾಂಬವಂತನ ಬದುಕಿನಲ್ಲಿ ಅಥವಾ ಕಪಿವೀರರ ಬದುಕಿನಲ್ಲಿ, ಭಲ್ಲೂಕ ವೀರರ ಬದುಕಿನಲ್ಲಿ ಒಂದು ಸುವರ್ಣ ಯುಗ ಎನ್ನುವುದನ್ನು ನಾವೆಲ್ಲರೂ ಕಂಡುಕೊಂಡೆವು. ಹೀಗೆ ಅತ್ಯಂತ ಉತ್ಸಾಹದಿಂದ ಜೀವನದ ಆ ಒಂದು ಚೈತನ್ಯದ ದಿನಗಳು ಕಳೆದು ಹೋಗಿ ಮತ್ತೆ ಈಗ ಕಾಡಿನ ಮಧ್ಯದಲ್ಲಿ ಇನ್ನು ಬದುಕಿಗೆ ಏನು ಅರ್ಥ ಎನ್ನುವ ರೀತಿಯಲ್ಲಿ ನನ್ನದೇ ಆದ ರೀತಿಯಲ್ಲಿ ಬದುಕುತ್ತಾ ಇದ್ದರೆ, ಶಮಂತಕ ಮಣಿಯೊಂದು, ಅದು ಸುದೀರ್ಘವಾದಂತಹ ಪ್ರಭೆ ಬೀರುವ ಮಣಿಯೊಂದು ದೊರಕಿದಾಗ ಕತ್ತಲಾಗಿದ್ದಂತಹ ಗುಹೆಯೊಳಗೆ ತಂದು ಬಾಲಕನಾದಂತಹ ಪ್ರಮೀನರ ತೊಟ್ಟಿಲಿಗೆ ಕಟ್ಟಿದಾಗ ಆ ಗುಹೆ ಬೆಳಗುವಾಗ ಒಂದರ್ಥದಲ್ಲಿ ಜಾಂಬವಂತನ ಬದುಕು ಬೆಳಗಿತು ಎಂದು ನಾನು ಅಂದುಕೊಂಡರೆ, ಆ ನಂತರ ಅರ್ಥ ಆಯಿತು, ಗುಹೆಯೊಳಗೆ ಕತ್ತಲು ಇದ್ದಷ್ಟು ದಿನ ನನ್ನೊಳಗೂ ಕತ್ತಲು ಇತ್ತು. ಯಾವುದೋ ಒಂದು ನಿರೀಕ್ಷೆಯಲ್ಲಿ ಜಾಂಬವಂತ ಕತ್ತಲ ಬದುಕನ್ನು ಬದುಕುತ್ತಾ ಇದ್ದಾನೆ ಎನ್ನುವುದು ಅರ್ಥವಾಗದೆ ಹೋದದ್ದು ಆ ಮಣಿಯ ಬೆಳಕಿನಿಂದ ಅರ್ಥವಾಗಿ ಹೋಯಿತು. ಗುಹೆ ಬೆಳಗಿತು ಹೊರತು ಜಾಂಬವಂತನ ಅಂತರಾರ್ಥದಲ್ಲಿ ಇರುವಂತಹ ಬೆಳಕು ಅಲ್ಲಿ ಕತ್ತಲೆಯಾಗಿದೆ. ಹಾಗಾದರೆ ಜಾಂಬವಂತನ ಬದುಕಿನಲ್ಲಿ ಏನೋ ಒಂದು ಇದೆ ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ಇಷ್ಟೊಂದು ಸುದೀರ್ಘವಾದ ಬದುಕು, ಯಾವುದೋ ಒಂದು ನಿರೀಕ್ಷೆ, ಹೀಗೆ ಇರುತ್ತಾ ಒಮ್ಮೆಗೆ ಗುಹೆಯತ್ತ ಮನಸ್ಸು ಮಾಡಿದಾಗ ಮಗಳಾದ ಜಾಂಬವಂತಿಯನ್ನು ಒಬ್ಬಳನ್ನೇ ಬಿಟ್ಟು ಬಂದಿದ್ದೇನೆ. ಆಗಾಗ ಕಾಡಿನಲ್ಲಿ ವನವಿಹಾರಕ್ಕೋ ಆಹಾರ ಪದಾರ್ಥಕ್ಕೂ ಹೋಗುವುದು ಸಹಜವಾದುದು. ಈ ದಿನ ಯಾಕೋ ಅಸಹಜವಾಗಿ ಜಾಂಬವತಿಯ ನೆನಪಾದಾಗ ಗುಹೆಯ ಆ ಕಡೆಯಿಂದ ಅರೆರೆ ಅರೆರೆ ಕೆಟ್ಟೆ ಎನ್ನುವಂತಹ ಮಗಳ ಶಬ್ದ ಎನ್ನುವುದಕ್ಕಿಂತಲೂ ಆರ್ತನಾದವೇ ಕೇಳಿ ಬರುತ್ತಾ ಇದೆ ಎನ್ನುವಾಗ ಕೈಗೆ ಸಿಕ್ಕಿದ ಕಲ್ಲು ಬಂಡೆ ಮರಗಳನ್ನೆಲ್ಲ ಕಂಕುಳನ್ನಿರಿಸಿ ಗುಹೆಯತ್ತ ಪ್ರವೇಶಿಸ್ತೇನೆ.
ಕ್ಷಣ ಒಂದೊಡೆ ಒಬ್ಬ ನಗುವಂತಹ ಹುಡುಗ, ಮುಖದಲ್ಲಿ ನಗು. ಮತ್ತೊಮ್ಮೆ ಮಗಳಾದ ಜಾಂಬವಂತಿಯನ್ನು ನೋಡುವಾಗ ತರತರನೆ ನಡುಗುವಂತಹ ಅವಳ ದೇಹ. ಹಾಗಿದ್ದರೆ ಏನೋ ವಿಪರೀತವಾದದ್ದು ನಡೆದಿದೆ ಎನ್ನುವುದನ್ನು ಸ್ಪಷ್ಟಿಸಿ, ಹುಡುಗನಾದರೂ ಮುಖದಲ್ಲಿ ನಗು ಇದೆ ಎನ್ನುವಾಗ ಈ ಹುಡುಗತನಕ್ಕೆ ಸ್ವಲ್ಪ ಎಚ್ಚರಿಕೆ ಹುಟ್ಟಿಸುವ ಹಾಗೆ, ಸ್ವಲ್ಪ ಬೆದರಿಸುವ ರೀತಿಯಲ್ಲಿ ಕೇಳ್ತೇನಂತೆ, ಯಾರೆಲ್ಲವೋ ನೀನು, ಯಾರೆಲ್ಲವೋ? ಯಾರು? ನಾನು ನಿನ್ನನ್ನೇ ಪ್ರಶ್ನಿಸುವುದು, ಇಲ್ಲಿ ಮತ್ತೆ ಬೇರೆ ಯಾರೂ ಇಲ್ಲ. ಹೌದು. ಬಾಕಿ ಇರುವವರೆಲ್ಲ ನನ್ನವರು ಎನ್ನುವಾಗ ನನ್ನವರಲ್ಲದವರು ಈ ಗುಹೆಯೊಳಗೆ ಈ ರೀತಿಯಾಗಿ ನಗುತ್ತಾ ನಿಲ್ಲಬೇಕಿದ್ದರೆ ನೀನೊಬ್ಬನೇ ಇರುವುದನ್ನು ಎಂದು ತಿಳಿದುಕೊಂಡು ನಿನ್ನನ್ನೇ ಪ್ರಶ್ನಿಸುವುದು. ಇದು ನನ್ನದಾದಂತಹ ಗುಹೆ. ಈ ಗುಹೆಗೆ ಆ ರೀತಿಯಾಗಿ ಯಾರಿಗೂ ಪ್ರವೇಶಿಸಲು ಸುಲಭವಾಗಿ ಸಾಧ್ಯವಾಗುವುದಿಲ್ಲ ಎನ್ನುವಾಗ ಈ ನನ್ನ ಗುಹೆಯನ್ನು ಪ್ರವೇಶಿಸಿದ್ದು ಮಾತ್ರವೇ ಅಲ್ಲ, ಪ್ರವೇಶಿಸಿ ಏನೋ ನೀನು ವಿಪರೀತವಾದುದನ್ನು ಮಾಡಿದ್ದಿ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದುಕೊಂಡೆ. ಹೇಗೆ ತಿಳಿದುಕೊಂಡೆ? ನನ್ನ ಮಗಳಾದ ಜಾಂಬವತಿ ಅಲ್ಲಿ ಒಂದು ಕಡೆಯಲ್ಲಿ ಮರೆಯಲ್ಲಿ ನಿಂತು ದೇಹವೆಲ್ಲವೂ ತರತರನೆ ನಡುಗುತ್ತಾ ಇದೆ ಎನ್ನುವಾಗ ಆ ಬಾಲೆಯನ್ನು ಬೆದರಿಸುವ ರೀತಿಯಲ್ಲಿ ವಿಪರೀತವಾಗಿ ನೀನೇನೋ ನಡೆದುಕೊಂಡಿದ್ದಿ ಎನ್ನುವುದು ಸ್ಪಷ್ಟ. ಅವಳ ಧ್ವನಿಯು ಹಾಗೆಯೇ ಬಂತು, ಅರೆರೆ ಬಿತ ಕೆಟ್ಟೆ. ಹಾಗಿದ್ದರೆ ಕೆಟ್ಟೆ ಎಂದು ಹುಡುಗಿಯೊಬ್ಬಳು ಕೂಗಬೇಕಿದ್ದರೆ ಪ್ರವೇಶಿಸಿದವ ಅಪರಿಚಿತ ಮಾತ್ರವೇ ಅಲ್ಲ, ಏನೋ ಅನಾಹುತವನ್ನು ಮಾಡಿದ್ದಾನೆ ಎನ್ನುವುದು ಸ್ಪಷ್ಟ. ಹಾಗಿದ್ದರೆ ಈ ನನ್ನ ಗುಹೆಯನ್ನು ಈ ರೀತಿಯಾಗಿ ಸ್ವತಂತ್ರಿಸಿ, ಅದು ನಾನು ಇಲ್ಲದ ವೇಳೆಯಲ್ಲಿ ಈ ರೀತಿಯ ವಿಪರೀತವಾದ ವರ್ತನೆಯನ್ನು ನೀನು ಮಾಡುತ್ತಿ ಎಂದಾದರೆ ಏನೋ ಒಂದು ಕಾರಣ ಇರಬೇಕು. ಈ ರೀತಿಯಾಗಿ ಗುಹೆಗೆ ನೀನು ಬರಬೇಕಿದ್ದರೆ ಕಾರಣಗಳು ಹಲವಾರು ಇರಬಹುದು. ಯಾವುದೋ ಕಾನನಕ್ಕೆ ಬಂದವ ನೀನು ದಾರಿ ತಪ್ಪಿಯೋ ಅಥವಾ ಮೃಗಗಳ ಆ ಒಂದು ಭೀತಿಯಿಂದಲೋ ಓಡಿ ಬಂದು ಅನಿರೀಕ್ಷಿತವಾಗಿ ಈ ಗುಹೆಯನ್ನು ಪ್ರವೇಶಿಸಿದೆಯೋ ಹಾಗೆ ತರ್ಕಿಸಲು ಸಾಧ್ಯವಾಗುವುದಿಲ್ಲ. ಯಾಕೆ? ಹಾಗೆ ನೀನು ಒಂದು ವೇಳೆ ಬಂದವನೇ ಹೌದಾಗಿದ್ದರೆ ಗುಹೆಯಲ್ಲಿ ಮರೆಯಾಗಿ ನಿಂತು ಏನೋ ಅನಾಹುತದಿಂದ ಹೇಗೆ ಸಂರಕ್ಷಿಸಬಹುದು ಎನ್ನುವ ರೀತಿಯಲ್ಲಿ ನೀನು ವರ್ತಿಸುತ್ತಾ ಇದ್ದೆ. ಆ ವರ್ತನೆಯನ್ನು ನೀನು ಮಾಡಲಿಲ್ಲ ಎನ್ನುವಾಗ ಇಲ್ಲಿ ಬಂದು ಏನೋ ಶಬ್ದ, ಅದು ಏನು ಶಬ್ದ ಎಂದು ನಿನ್ನ ಕೈಗಳನ್ನು ನೋಡಿದಾಗ ಶಂಕ. ಹಾಗಿದ್ದರೆ ಶಂಖಧ್ವನಿಯನ್ನು ನೀನು ಮೊಳಗಿಸಿದ್ದಿ. ಆ ಶಂಖಧ್ವನಿಯನ್ನು ಮೊಳಗಿಸಬೇಕಿದ್ದರೆ ಅದು ನನ್ನ ಗುಹೆಯೊಳಗೆ ಬಂದು ಆ ಮೊಳಗುವಿಕೆಯಿಂದ ಇಲ್ಲಿರುವವರಿಗೆ ತೊಂದರೆಯಾದೀತು, ಬೆದರಿಕೆಯಾಗುವುದು ಎನ್ನುವುದನ್ನು ವಿವೇಚನೆಗೆ ತೆಗೆದುಕೊಳ್ಳದೆ ಈ ರೀತಿಯಾಗಿ ನೀನು ವರ್ತಿಸಬೇಕಿದ್ದರೆ ನೀನು ಉದ್ದೇಶವಿಟ್ಟೇ ಬಂದವನು ಎನ್ನುವುದನ್ನು ನಾನು ತಿಳಿದುಕೊಳ್ಬೇಕಿತ್ತು. ಹಾಗಾಗಿ ನಾನು ಇಲ್ಲದ ವೇಳೆಯಲ್ಲಿ ಈ ಗುಹೆಯನ್ನು ಈ ರೀತಿಯಾಗಿ ಅತಿಕ್ರಮಿಸಿದ ರೀತಿಯಾಗಿ ಪ್ರವೇಶಿಸಿದ್ದು ಮಾತ್ರವೇ ಅಲ್ಲ, ನನ್ನದಾದಂತಹ ಮಗಳನ್ನು ಬೆದರಿಸುವ ರೀತಿಯಲ್ಲಿ ಅಥವಾ ವಿಚಿತ್ರ ವರ್ತನೆಯನ್ನು ಮಾಡಿಕೊಂಡು ಅದೆಲ್ಲವೂ ನಗಣ್ಯ ಎನ್ನುವ ರೀತಿಯಲ್ಲಿ ಮುಖದಲ್ಲಿ ಈ ರೀತಿಯ ನಗುವನ್ನು ತೋರಿಸಿಕೊಂಡು ಈ ರೀತಿಯಾಗಿ ಪ್ರವರ್ತಿಸಬೇಕಿದ್ದರೆ ಯಾರು ನೀನು, ಎಲ್ಲಿಂದ ಬಂದೆ, ಯಾಕೆ ಬಂದೆ? ನನ್ನ ಪರಿಚಯ ವಸುದೇವನ ಮಗ ನಾನು. ವಸುದೇವನಾತ್ಮಭವನೋ ವಸುದೇವನಾತ್ಮಭವನೋ ದ್ವಾರಕೆಯುಳ್ ವಸತಿಯೋ ಗೈರಿರ್ದೇನೋ ದ್ವಾರಕೆಯುಳ್ ವಸತಿಯೋ ಗೈರಿರ್ದೇನೋ ವಸುದೇವನಾತ್ಮಭವನೋ.
ವಸತಿಯೋ ಗೈರಿದೆನು ದ್ವಾರಕೆಯೋಳ್ ವಸತಿಯೋ ಗೈರಿದೆನು ವಸುದೇವನ ದ್ವಾರಕೆಯೋಳ್ ವಸತಿಯೋ ಗೈರಿದೆನು ವಸುದೇವನ ದ್ವಾರಕೆಯೋಳ್ ವಸತಿಯೋ ಗೈರಿದೆನು ಹೌದಯ್ಯ ಕೃಷ್ಣ ಬೆಸರು ಕೇಳುವ ಜಗದಿ ಕೃಷ್ಣ ಕೃಷ್ಣ ಕೃಷ್ಣನೇ ಬರುವ ಖ್ಯಾತಿ ಬೆಸರು ಕೇಳುವ ಜಗದಿ ಕೃಷ್ಣನೇ ಬರುವ ಖ್ಯಾತಿ ವಸುದೇವನಾಥ ಪ್ರಭು ಅಯ್ಯ ಭಲ್ಲೂಕವೇ, ಹುಡುಗ ನೀನು ಪರಿಚಯವನ್ನು ಕೇಳ್ತಾ ಇದ್ದಿ. ಹ ಈ ಗುಹಾಂತರ್ಗತವಾದಂತಹ ನಿನ್ನ ಆವಾಸ ತಾಣವನ್ನು ಪ್ರವೇಶ ಮಾಡುವುದಕ್ಕೆ ಹ ಯಾವ ಕೂಡ ಧೈರ್ಯ ಬರಲಿಕ್ಕಿಲ್ಲ. ಆದ್ರೆ ನೀನು ಬಂದಿದ್ದೀಯಲ್ಲ. ಯಾಕಂದ್ರೆ ನಾನೊಬ್ಬ ಮನುಷ್ಯ, ಹ ಹಾಗಾಗಿ ಧೈರ್ಯದಿಂದಲೇ ಪ್ರವೇಶ ಮಾಡಿದ್ದೇನೆ. ಹ ಕಾರಣ ಇಲ್ಲದೆ ಪ್ರವೇಶ ಇಲ್ಲ. ಏನು? ಹಾಗಂದ ನೀ ಕೇಳಿದಂತಹ ಪ್ರಥಮತಾ ಪ್ರಶ್ನೆ ಎನ್ನುವುದೇನುಂಟು, ಹ. ನನ್ನ ಪರಿಚಯವನ್ನು ಕೇಳುವುದು ಶಿಷ್ಟಾಚಾರವಾದದ್ದರಿಂದ ಅದಕ್ಕೆ ಉತ್ತರಿಸಬೇಕಾದದ್ದು ಹ. ನನ್ನ ಕರ್ತವ್ಯ. ಹ ವಸುದೇವ ದೇವಕಿಯರು ಎನ್ನುವಂತಹ ಯಾದವರ ಕುಟುಂಬದ ಹ ಒಬ್ಬ ವ್ಯಕ್ತಿ ನಾನು. ಹ. ವಸುದೇವ ದೇವಕಿಯರಿಗೆ ಮಗನಾಗಿ ಹ ವಾಸುದೇವ ಅಂತ ಹೇಳುವ ಹೆಸರುಳ್ಳವ. ನಿನಗೆ ವಸುದೇವನಾತ್ಮಭವನು ಹ ಪೆಸರು ಕೇಳೆನ್ನ ಜಗದಿ, ಹ ತಪ್ಪಿಯು ಜಗದಿ ಅಂತ ಕರೀಬೇಡ, ಅದು ಅಷ್ಟಕ್ಕೆ ನಿಲ್ಲಬೇಕು. ಹ ಜಗತ್ತಿನಲ್ಲಿ ನನ್ನ ಹೆಸರು ಕೃಷ್ಣ ಅಂತ ಹೇಳುವ ಹೆಸರಿನಲ್ಲಿ ಬಹಳ ಪ್ರಖ್ಯಾತವಾಗಿ ಉಂಟು. ಹ ಹ ವಸುದೇವನ ಮಗನಾದದ್ದರಿಂದ ವಾಸುದೇವ ಹೌದು. ಹ ಅದೇ ರೀತಿಯಲ್ಲಿ ಹ ಶ್ರೀಹರಿ ಅಂತಲೂ ನನ್ನನ್ನು ಕರೀತಾರೆ. ಹ ಅದೇ ರೀತಿಯಲ್ಲಿ ಮುರಹರ ಅಂತ ಕರೀತಾರೆ, ಹ ಮೇಘವರ್ಣ ಅಂತ ಕರೀತಾರೆ. ಹ ತುಂಬ ಹೆಸರುಂಟು ನನಗೆ. ಆದರೆ ಪ್ರಖ್ಯಾತವಾಗಿ ನನ್ನನ್ನು ಕೃಷ್ಣ ಅಂತ ಪ್ರಪಂಚ ಗುರುತಿಸಿದ್ದು. ಯಾವುದಾದ್ರೂ ಒಂದು ಹೆಸರು ಸಾಕು. ಹೌದೌದು, ಪ್ರಖ್ಯಾತಿಯಲ್ಲಿರುವಾಗ ಒಂದು ಅಷ್ಟು ಹೆಸರು ಹೆಸರಿನಿಂದ ಕರೆಯುವ ಅಗತ್ಯ ನನಗೆ ಬರಲಿಕ್ಕಿಲ್ಲ. ಬೇಕು ಅಂತಲೂ ಇಲ್ಲ. ಹ ಮತ್ತೆ ದೇವರಿಗಾದ್ರೂ ಹೆಸರು ಕೊಡುವಾಗ ಗುಣದ ಅನುಸಂಧಾನ ಹೊರತು ದೇವರಿಗೆ ಹೆಸರು ಬೇಕಾ? ಬೇಕಾ? ಮನುಷ್ಯರಿಗೂ ಹಾಗೆ ಹ. ಕರೆಯುವುದಕ್ಕೆ ಅವರವರು ಒಂದೊಂದು ಗುಣಸಂಧಾನದಿಂದ ಬೇರೆ ಬೇರೆ ಹೆಸರು ಬಂದದ್ದಷ್ಟೇ. ಹ. ಹಾಗಂತ ಅಧಿಕೃತವಾಗಿ ಒಂದು ಹೆಸರು ಅಂತ ಹೇಳುವುದು ಬೇಕು. ಹ. ಹಾಗಾಗಿ ನಿನಗೆ ಪರಿಚಯ ಮಾಡುವಾಗ ಕೃಷ್ಣ. ಎಲ್ಲದಕ್ಕಿಂತ ಸೂಕ್ತ ಯಾವುದು ಹೆಸರು ಗೊತ್ತೇ ನಿನಗೆ? ಯಾವುದು? ನೋಡ್ಲಿಕ್ಕೆ ಕಪ್ಪಗಿದ್ದೀಯ, ಕರಿಯ ಅಂತರೂ ಆದೀತು ನಿನಗೆ ಹೆಸರು. ಆದ್ರೆ ನಿನ್ನಷ್ಟು ಅಲ್ಲ. ಹ ನೀನೇನು ಬಿಳಿದ್ದಿ ಅಂತ ಭಾವಿಸಿ. ನನ್ನ ಮೈಯೇ ಹಾಗೆ ಅಲ್ವ, ಏನು ಮಾಡುವುದು? ಏನು ಮಾಡುವ, ನೀನು ಹಿಮಕರಡಿ ಅಲ್ಲ. ಹ. ಹಿಮಕರಡಿ ಆದ್ರೆ ಬಿಳಿ ಅದು ಇರ್ತದೆ, ಬಿಳಿ ಇಡ್ತಿದ್ದೆ. ನೀನು ಈ ಉಷ್ಣವಲಯದ ಕಾಡಿನಲ್ಲಿರುವವ ಅಲ್ಲ. ಹ. ಹಾಗಾಗಿ ನಾವು ಇಬ್ರು ಕಪ್ಪೆ. ನಾನು ಕಪ್ಪಾಗಿರುವುದಕ್ಕೆ ನನಗೆ ಬೇಸರ ಇಲ್ಲ. ಆ. ಆದ್ರೆ ನೀನಿಷ್ಟು ಕಪ್ಪಾಗಿದ್ದೀಯಲ್ಲ ಹುಡುಗ ಅಂತ. ನನ್ನನ್ನು ನೋಡಿದವರೆಲ್ಲ ನನ್ನನ್ನು ಕಪ್ಪು ಅಂತಲೂ ಹೇಳಲಿಲ್ಲ, ಹ ನೀಲ ಮೇಘ ಶ್ಯಾಮ ಅಂತಲೂ ಕರೀತಾರೆ. ಆ, ಹ ನೋಡುವ ಈ ಬಣ್ಣ ಹೇಳು ನೀನು. ಯಾವ ಬಣ್ಣ? ನೀಲ ಮೇಘ ಶ್ಯಾಮ ಅಂದ್ರೆ ಏನು? ಹ, ಅದು ನೀಲಿಯೂ ಅಲ್ಲ, ಮೇಘವೂ ಅಲ್ಲ, ಶ್ಯಾಮವೂ ಅಲ್ಲ. ಅಲ್ಲ. ಹಾಗಾಗಿ ನನಗೆ ಬಣ್ಣ ಆರೋಪಿಸಲಿಕ್ಕೆ ಇದುವರೆಗೆ ಯಾರಿಗೂ ಆಗಲಿಲ್ಲ. ಹಾಗೆ ಲೆಕ್ಕ ಹಾಕ್ಲಿಕ್ಕೆ ಹೋದ್ರೆ ನೀನು ಯಾರ ಹಿಡಿತಕ್ಕೂ ಸಿಕ್ಕುವುದಿಲ್ಲ ಹಾ, ಎನ್ನುವುದು ಅರ್ಥ ಏನೋ? ಅದು ಹೌದು. ಅದು ನೀ ಹೇಳಿದ್ದು ಊಹಿಸಿದ್ದು ಬಹಳ ಸ್ಪಷ್ಟ. ಆಗಿರಬಹುದು. ಹೌದು. ಮತ್ತೆ ಹಾಗಾಗಿ ನಿನಗೆ ಲೋಕ ಹೆಸರು ಕೊಟ್ಟಿರ್ಬೇಕು. ಹೌದಪ್ಪ, ಕರೆಯುವವರು ಒಂದೊಂದು ರೀತಿಯಲ್ಲಿ ಕರೆದಿದ್ದಾರೆ. ಪ್ರಖ್ಯಾತವಾಗಿ ನಾ ಕೃಷ್ಣ, ಹ ಕಪ್ಪು ಅಂತ ಹೇಳಿ ಇಟ್ಟುಕೊಳ್ಳುವ. ಹ ಒಂದುಂಟು ಬೆದರಿಸಿದ್ದಲ್ಲ ಬಾಲೆಯನ್ನು. ಹ ನಾನು ಮಾಡಿದ್ದೇನನ್ನು? ಏನು ಮಾಡಿ? ಶಂಖಧ್ವನಿ. ಅಲ್ಲ, ಇಲ್ಲಿ ಮಾಡಬೇಕಿದ್ದ ಅಗತ್ಯ ಏನಿತ್ತು? ಎಲ್ಲಿಯೂ ಮಾಡಬಹುದು. ಯಾಕೆ ಅಂತ ಕೇಳಿದ್ರೆ ಯಾಕೆ? ಶಂಖಧ್ವನಿ ಮಾಡುವ ಉದ್ದೇಶವೇ ಹಾಗೆ. ಹ. ಆಗಮಾನಾಂತು ದೈವಾನಾಂ ನಿರ್ಗಮನಾಂತು ರಾಕ್ಷಸಂ. ಅಲ್ಲ, ಎಲ್ಲಿ ಬೇಕಿದ್ರು ಮಾಡಬಹುದು. ಹೇಗೆ? ಹ. ಅದು ಸಾರ್ವಜನಿಕ ಸ್ಥಳ ಆದ್ರೆ ಮಾಡಬಹುದು. ಹೌದು. ನಿನ್ನ ಮನೆ ಆದ್ರೆ ಮಾಡಬಹುದು. ಹ. ನಿನ್ನ ದೇವ ಮಂದಿರ ಆದ್ರೆ ಮಾಡಬಹುದು. ಹ. ಇನ್ನೊಬ್ಬರ ಮನೆಗೆ ಹ. ಅದು ಅಪ್ಪಣೆ ಇಲ್ಲದೆ ಒಳಗೆ ಬಂದು ಹ. ನೀನು ಶಂಖಧ್ವನಿ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಏನೋ ಒಂದು ಅಟ್ಟಹಾಸ ಮಾಡಿದ್ದಿದ್ರೆ ಹ. ಆವಾಗ ಅದು ಆಕ್ಷೇಪಾರ್ಹ. ಹ. ಒಂದು ಸಂಸ್ಕಾರಯುತ ಮನೆ ಹೌದು ಅಂತ ಅದರಲ್ಲಿ ಶಂಖಧ್ವನಿ ಎಲ್ಲ ಆಗ್ತಾ ಇರಬೇಕು.
ನೀನು ಇಷ್ಟು ಚೆನ್ನಾಗಿ ಮಾತಾಡುವುದು ನೋಡುವಾಗ ಒಂದು ಸಂಸ್ಕಾರವಂತನ ಹಾಗೆ ಕಾಣ್ತಿ. ನೀನು ಬಹುಶಃ ಶಂಕ ಊದುವುದೇ ಇಲ್ಲ ಇಲ್ಲಿ. ಅಲ್ಲ, ಸಂಸ್ಕಾರವಂತರ ಮನೆಗೆ ದಾಸಯ್ಯ ಬಂದು ಅದು ಕೇಳಿ ಬಂದು ಊದುವುದು ಉಂಟು. ಕೇಳಿ ಬರಬೇಕಿಲ್ಲ, ದಾಸಯ್ಯ ಕೇಳಲಿಕ್ಕಿಲ್ಲ, ಬರುವುದು ಊದುವುದೇ. ಬಂದು ಮನೆಯವರು ಇದ್ದಾರಂತ ಒಳಗೆ ಬರ್ಲಿಕ್ಕೆ ಅಪ್ಪಣೆ ತಕೊಂಡು ಬರುವುದು ಇಲ್ಲಪ್ಪ. ದಾಸಯ್ಯ ಬರುವಾಗ ಎಲ್ಲ ಅಪ್ಪಣೆ ಅಂತ ಅಲ್ಲ, ದಾಸಯ್ಯ ಬರುವಾಗ ಅವರನ್ನು ನೋಡಿದ ಕೂಡಲೇ ಇವನಂತ ಗೊತ್ತಾಗ್ತದೆ. ಹೊರಗೆ ಜಾಗಟೆಯ ಶಬ್ದ ಮಾಡಿ ಮತ್ತೆ ಅವ ಒಳಗೆ ಬರುವುದು. ಬಂದ ನಂತರವೇ ಜಾಗಟೆ ಬಾರಿಸುವ ಕ್ರಮ. ನೀನು ದಾಸಯ್ಯನ ಆಗ ದಾಸಯ್ಯ ಅಲ್ಲ, ಹಾಗಂತ ಊದಿದ್ದು ಶಂಕ. ಈ ಶಂಕ ಊದುವಾಗಲೇ ಇಷ್ಟು ಉತ್ಪಾತ ಆಗ್ತದೆ ಅಂತ ಆದರೆ ನೀನು ಹೇಳಿದ ಹಾಗೆ ನಿನ್ನ ಹೃದಯ ಗುಹೆಯಲ್ಲಿ ಏನೋ ಉಂಟು, ಆರೋ ಅಂತ ಕೇಳಿದೆಯಲ್ವ. ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅಂತ ಹೇಳುವುದು ನಮ್ಮ ಹೃದಯ ಗುಹೆಯಲ್ಲಿ ಇದ್ದರೆ ನಾವು ಶಂಕ ಊದುವಾಗ ಅದಕ್ಕೆ ಕೇಳಲಿಕ್ಕೆ ಆಗುವುದಿಲ್ಲ. ಅದು ನಾವು ದೀಪದ ಬತ್ತಿ ಉರಿಸಿ ಇಟ್ಟಾಗ ಅಲ್ಲಿ ನುಸಿ ಓಡ್ತದೆ ಇದ್ರೆ, ಅದೇ ರೀತಿಯಲ್ಲಿ ಏನಾದರೂ ಕೊಳತದ್ದಿಟ್ರೆ ಅಲ್ಲಿಗೆ ನುಸಿ ಬಂದು ಸೇರಿಕೊಳ್ತದೆ. ಬಾಲೆ ಬೆದರಿದ್ದು ಬಹುಶಃ ಅಂತ ಒಂದು ದೈವಿಕ ಸಂಸ್ಕಾರ ಇಲ್ಲಿ ಇಲ್ಲ ಅಂತ ಕಾಣ್ತದೆ. ಅದು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಅಲ್ಲ. ಕೃಷ್ಣ ನಾನು ನನ್ನ ಹೆಸರಷ್ಟು ಶಂಖಧ್ವಾನ ಮಾಡಿದ್ದು ಒಳ್ಳೆಯ ಉದ್ದೇಶಕ್ಕೆ. ಶಂಖಧ್ವಾನ ಮಾಡಿ ಮನೆಯೊಳಗಿರೋ ಒಬ್ಬ ಹೆಣ್ಣು ಯಾರೋ ಒಬ್ಬ ಪ್ರವೇಶ ಮಾಡಿದಾಗ ಸಹಜವಾಗಿ ಹೆದರ್ತಾಳೆ. ಪ್ರವೇಶ ಮಾಡಿದವ ಕೇವಲ ಪ್ರವೇಶ ಮಾಡುವುದು ಅಲ್ಲ, ಈ ರೀತಿಯಾಗಿ ಅದು ನಿನ್ನ ಶಂಖಧ್ವನಿ ಯಾವ ರೀತಿಯಲ್ಲಿ, ಅದು ಬಹಳ ಭೀಕರತೆಯಿಂದ ಕೂಡಿದ ಶಂಖಧ್ವನಿ. ಹೌದು, ಅದು ರಾಕ್ಷಸರಿಗೆ ಹಾಗೆ. ಆಗಮನ ಅಂತೂ ದೈವಾನಾಂ, ನಿರ್ಗಮನ ಅಂತೂ ರಾಕ್ಷಸಂ. ರಾಕ್ಷಸ ಮನಸ್ಥಿತಿ ಇರುವವರಿಗೆ ಭೀಕರ. ಅದು ದೇವತಾ ಮನುಷ್ಯರು ಹೌದು ಅಂತ ಆದ್ರೆ ಆವಾಗ ಅದು ಒಳ್ಳೆಯ ಧ್ವನಿ. ಇಲ್ಲಿ ರಾಕ್ಷಸಿ ಮನಸ್ಸೊತ್ತದವರು ಯಾರೂ ಇಲ್ಲ. ಹಾಗಿದ್ರೆ ಅದು ಕರ್ಕಶ ಆಗ್ಲಿಕ್ಕಿಲ್ಲ. ಆದ್ರೂ ಬೆದರಿದ್ದಾಳಲ್ಲ ನನ್ನ ಮಗಳು. ಅದೇ ಹೇಳಿದ್ದು ಸಂಸ್ಕಾರದ ಕೊರತೆ ಅಂತ. ಹಾಗಿದ್ದರೆ ಈ ರೀತಿಯಾಗಿ ಬೆದರಿಸುವಂತಹ ನೀನು ಎಲ್ಲಿಂದ ಬಂದೆ ಅಂತ ಆಗ್ಬೇಕಲ್ವಾ? ಹೌದು. ಯಾಕೆ ಬಂದೆ ಅಂತ ಆಗ್ಬೇಕಲ್ವಾ? ಯಾಕೆಂದ್ರೆ ಬಂದವ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಶಂಖಧ್ವನಿಯನ್ನು ಮಾಡಿದೆ. ಅದರಿಂದ ಮತ್ತೊಬ್ಬರು ಬೆದರುತ್ತಾರೆ, ಅದೆಲ್ಲ ನಿನ್ಗೆ ಗಣನೆಗೆ ಬರಲಿಲ್ಲ. ಹೌದು. ಬೆದರಿ ಅವಳು ನನ್ನನ್ನು ಕರೆದ್ಲು. ಈಗ ಅವಳು ತಂದೆಯನ್ನು ಕರೆದಾಗ ತಂದೆಯಾಗಿ ನಾನು ಜಾಂಬವ ಬಂದಿದ್ದೇನೆ ಈ ಗುಹೆಯೊಳಗೆ. ನನ್ನ ಗುಹೆ ಇದು. ನನ್ನ ಗುಹೆಯೊಳಗೆ ಈ ರೀತಿಯಾಗಿ ಶಂಖಧ್ವನಿಯನ್ನು ಮಾಡಿ ನಗುತ್ತಾ ನಿಲ್ಲಬೇಕಿದ್ರೆ ನೀನು ಯಾಕೆ ಬಂದೆ? ದ್ವಾರಾವತಿ ಅಂತ ಹೇಳುವುದು ನಮ್ಮ ಊರು. ಅಲ್ಲಿಂದ ಇಲ್ಲಿಗೆ ನಾ ಬರಬೇಕು ಅಂತ ಇದ್ರೆ ಒಂದು ಉದ್ದೇಶ ಉಂಟು. ಏನು ಉದ್ದೇಶ? ನಮಗೆ ಕಾಣಿಸ್ತಾ ಉಂಟಲ್ಲ, ನಾ ತೋರು ಬೆರಳಲ್ಲಿ ತೋರಿಸ್ತಾ ಇದ್ದೇನಲ್ಲ, ಅಲ್ಲಿ ಆ ಮಣಿ ಇದೆ ನೋಡು, ಅದನ್ನು ವಿಹಿತದಿಂದ ನೀನು ಕೊಡಬೇಕು ಅಂತ ಕೇಳುವುದು ನಾನು. ಈಗ ಆ ಮಣಿ ಹೌದು. ತೋರು ಬೆರಳಿನಲ್ಲಿ ತೋರಿಸುವುದೇನನ್ನು? ಕಾಣುತ್ತಿರುವಂತಹ ತೊಟ್ಟಿಲ ಬಳ್ಳಿಗೆ ಕಟ್ಟಿದಂತಹ ಮಣಿಯನ್ನು, ಅದು ನಮಗೆ ಸಂಬಂಧಿಸಿದಂತಹ ಮಣಿ, ಶಮಂತಕ ಅಂತ ಅದಕ್ಕೆ ಹೆಸರು. ನನ್ನ ಸ್ನೇಹಿತ ಒಬ್ಬನಿಗೆ ಸಂಬಂಧಿಸಿದ್ದು. ಅವನೇನೋ ಬೇಟೆಗೆ ಅಂತ ಬಂದವನ ಕೈಯಿಂದ ಅದು ತಪ್ಪಿ ಹೇಗೋ ಬಂದು ನಿನ್ನ ಗುಹೆಯಲ್ಲಿಗ ಕಾಣ್ತಾ ಉಂಟು. ಅದು ನಮಗೆ ಸಂಬಂಧಿಸಿದ್ದಾದ್ದರಿಂದ ಅದನ್ನು ಕೊಡಬೇಕು ಅಂತ ಕೇಳುವುದು. ಆ ಮಣಿ ನಿನಗೆ ಸಂಬಂಧಿಸಿದ್ದು ಹೌದು ಎನ್ನುವುದಕ್ಕಾಗಿ ನೀನು ಗುಹೆಯನ್ನು ಪ್ರವೇಶಿಸಿದ್ದಿ ಎನ್ನುವುದು ಅರ್ಥ ಆಯಿತು ನನಗೆ. ಹೌದು. ನಾನೇನು ಹೇಳ್ತೇನೆ ಗೊತ್ತೇ? ಏನು? ಆ ಮಣಿ ಎನ್ನುವುದು ಸಿಕ್ಕಿದುದರಿಂದ ಇದುವರೆಗೆ ಕತ್ತಲಾಗಿದ್ದಂತಹ ನನ್ನ ಗುಹೆ ಈಗ ಬೆಳಕಿನ ಪ್ರಭೆಯಿಂದ ತುಂಬಿ ಹೋಗಿದೆ. ನನ್ನ ಮಕ್ಕಳಾದಂತಹ ಜಾಂಬವತಿ ಬಹಳ ಸಂತಸದಿಂದ ಮಗನಾದಂತಹ ಪ್ರವೀರನನ್ನು ತೊಟ್ಟಿಲಲ್ಲಿ ತೂಗಿಸುತ್ತಾ
ಅಂದ ಚಂದವನ್ನು ನೋಡುತ್ತಾ ಇಲ್ಲಿ ದಿನ ಕಳೆಯುತ್ತಾ ಇದ್ದಾಳೆ. ಈಗ ಬೆಳಕಿಗೆ ಬೇಕಾಗಿ ಈ ಮಣಿಯನ್ನು ನೀ ತಂದದ್ದು? ಕೇವಲ ಬೆಳಕಿಗೆ ಬೇಕಾಗಿಯೇ ಅಲ್ಲ. ಅಲ್ಲ, ಯಾಕೆ ಕೇಳಿದೆ ಅಂತ ಕೇಳಿದ್ರೆ, ಇನ್ನೊಬ್ಬರಿಗೆ ಸಂಬಂಧಿಸಿ ಇದ್ದದ್ದು ಅಂತ ಗೊತ್ತಿಲ್ಲದೆ ಇದ್ದದ್ರಿಂದ ನೀನು ಅದನ್ನು ತಂದಿದ್ದಿ. ಈಗ ಬಂದ ಮೇಲೆ ನಿನಗೆ ಕೊಡುವುದಕ್ಕೆ ಏನು ಆಕ್ಷೇಪ ಇಲ್ಲ ಅಂತ ಆದ್ರೆ ನಿನಗೊಂದು ಭಾಗ್ಯ ಜ್ಯೋತಿಯ ವ್ಯವಸ್ಥೆ ಮಾಡುವ, ನಿನಗೆ ಒಂದು ದೀಪದ ವ್ಯವಸ್ಥೆ ಅಲ್ಲ, ಅದಕ್ಕೆ ಬೇರೆ ಮಾಡು, ಇದನ್ನು ಕೊಡು. ಅಲ್ಲ, ನಿಮ್ಮ ಪಟ್ಟಣದಲ್ಲಿ ಅಂತಹ ವ್ಯವಸ್ಥೆಗಳೆಲ್ಲ ಇರಬಹುದು. ನನಗೆ ನಿನ್ನ ಯಾವ ವ್ಯವಸ್ಥೆಯೂ ಅಗತ್ಯ ಇಲ್ಲ. ಇಷ್ಟೊಂದು ದೀರ್ಘಕಾಲದಿಂದ ಈ ರೀತಿಯಾಗಿ ಬದುಕಿದಂತಹ ಜಾಮವಂತನಿಗೆ ಮತ್ತೊಬ್ಬರ ನೆರವಿನ ಅಪೇಕ್ಷೆಯೂ ಇಲ್ಲ, ಅದರ ಯಾಚನೆಯೂ ಇಲ್ಲ. ಆದರೆ ಈ ಮಣಿಯನ್ನು ನೀನು ಕೇಳುವುದರಿಂದ ಹೇಳಿದೆ, ಈ ಮಣಿ ನಮಗೆ ಸಂಬಂಧಿಸಿದು ಎನ್ನುವುದು ಅಧಿಕಾರವಾಣಿಯಲ್ಲಿ ನೀನು ಕೇಳ್ತಾ ಇದ್ದೀಯ. ಹೌದು. ನನ್ನ ಗುಹೆಗೆ ಬೆಳಕಾದ ಈ ಮಣಿ ನಾನು ಅಪೇಕ್ಷಿಸಿ ತಂದುದಲ್ಲ, ಬದಲಾಗಿ ನನ್ನ ಬಾಹು ವಿಕ್ರಮದಿಂದ ಸಂಪಾದಿಸಿದ ಮಣಿ ಅದು. ಯಾವುದೋ ಒಂದು ಸಿಂಹ ಹರಿಯಕ್ಷ ಈ ಮಣಿಯನ್ನು ಕಚ್ಚಿಕೊಂಡು ಬರ್ತಾ ಇರುವಾಗ ಇದಿರಾಗಿ ನಾನಲ್ಲಿಗೆ ಸಿಕ್ಕಿದೆ. ಹಾಗಿದ್ದರೆ ಈ ಹರಿಯಕ್ಷ ಮಣಿಯನ್ನು ಎಲ್ಲಿಂದ ತಂದಿತು ಎಂದು ನೋಡುವಾಗ ಕೇವಲ ಮಣಿ ಮಾತ್ರ ಇದ್ದದಲ್ಲ, ಅದರ ಬಾಯಿಯಲ್ಲಿ ಒಂದಷ್ಟು ರಕ್ತವು ಮೈಯಲ್ಲಿ, ಅದರ ಪಂಜದಲ್ಲಿ, ಬಾಯಿಯಲ್ಲಿ ಎಲ್ಲವೂ ಮೆತ್ತುಕೊಂಡಿತ್ತು ಎನ್ನುವಾಗ ಸೂಕ್ಷ್ಮವಾಗಿ ಗಮನಿಸಿದ್ದಾಗ ಅಲ್ಲಿ ಯಾರೋ ಒಬ್ಬ ಸತ್ತು ಬಿದ್ದಿದ್ದ. ಸತ್ತು ಬಿದ್ದವ ಯಾರು ಎನ್ನುವುದು ನನಗೆ ಅಗತ್ಯವಿಲ್ಲ. ಆದರೆ ಸಿಂಹದ ಬಾಯಿಯಲ್ಲಿದ್ದ ಈ ಮಣಿ ಇಷ್ಟೊಂದು ದಿವ್ಯವಾದ ಪ್ರಭೆಯನ್ನು ಬೀರುತ್ತದೆ ಎಂದಾದರೆ ಯಾಕೋ ಅದು ನನ್ನನ್ನು ಆಕರ್ಷಿಸಿತು. ಹಾಗಿದ್ದರೆ ಜಾಮವಂತನನ್ನು ಆಕರ್ಷಿಸುವ ಈ ಮಣಿಯೊಂದು ಸಹಜತೆ ಇಲ್ಲ, ಅದರಲ್ಲಿ ಅಸಹಜತೆ ಇದೆ. ಹಾಗಿದ್ದರೆ ಅದರಲ್ಲಿ ಸೆಳೆತ ಇದೆ. ಇದು ನನ್ನ ಬದುಕಿಗೆ ಭಾಗ್ಯೋದಯವಾಗುತ್ತದೆ ಎಂದು ಅದನ್ನು ನಂಬಿ ಆ ಹರಿಯಕ್ಷವನ್ನು ನನ್ನ ಬಾಹು ವಿಕ್ರಮದಿಂದ ಕೆಡಹಿ ಅದನ್ನು ಮಡುಹಿ ಅದರ ಬಾಯಿಯಿಂದ ಎಳೆದು ಗುಹೆಗೆ ತಂದು ಮಗನಾದಂತಹ ಪ್ರವೀರನ ತೊಟ್ಟಿಲಿಗೆ ಕಟ್ಟಿದವನಿದ್ದೇನೆ. ಹಾಗಾಗಿ ನನ್ನ ಬಾಹು ವಿಕ್ರಮದಿಂದ ಸಂಪಾದಿಸಿದ ಮಣಿ ಅದು ಇನ್ನೊಬ್ಬರಿಗೆ ಅಷ್ಟು ಸುಲಭದಲ್ಲಿ ಕೊಡ್ಲಿಕ್ಕಾಗುವುದಿಲ್ಲ. ನನ್ನ ಗುಹೆಯೊಳಗೆ ಬಂದವ ನಾನು ಕಾರಣವಿದ್ದೇ ಬಂದಿ ಎಂದು ಹೇಳ್ತಿ, ಶಂಖಧ್ವನಿಯನ್ನು ಮಾಡಿದೆ. ಈಗ ಮಣಿಯನ್ನು ತೋರಿಸಿ ಕಥೆಯನ್ನು ಹೇಳ್ತಾ ಇದ್ದಿ. ನನ್ನ ಸಂಬಂಧಿಗೆ ಸೇರಿಸಿದ್ದ ಮಣಿ, ಆ ಮಣಿಯನ್ನು ಹುಡುಕಿಕೊಂಡು ಬಂದಿದ್ದೇನೆ. ಅಧಿಕಾರಯುತವಾಗಿ ನನಗೆ ಸಂಬಂಧಿಸಿದ ಮಣಿ ಕೊಡು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಕೊಡ್ಲಿಕ್ಕೆ ಆಗುವುದಿಲ್ಲ. ಅಯ್ಯ, ನೀ ಹೇಳಿದ್ದು ನನಗೆ ಸ್ಪಷ್ಟ ಆಯಿತು. ನಾನು ಹೇಳಿದಂತಹ ಮಾತು ನಿನಗೆ ದೃಢತೆ ಬರುವುದಿಲ್ಲ ಅಂತ ಆದ್ರೆ ಒಂದು ಕೆಲಸ ಮಾಡುವುದು, ನಿನ್ನನ್ನು ಯಾಕೆ ಅದಕ್ಕೆ ನಂಬಿಕೆ ಬರಿಸುವ, ನೀನೇ ಬಂದು ಸಾರ್ವಜನಿಕವಾಗಿ ಒಂದು ದೊಡ್ಡ ಸಭೆ ಮಾಡಿ ಅದು ಯಾರಿಗೆ ಸಂಬಂಧಿಸಿದ್ದು ಅವನಿಗೆ ಪ್ರದಾನ ಮಾಡುವಲ್ಲಿ ನಿನಗೂ ಒಂದು ಸಾರ್ವಜನಿಕ ಸನ್ಮಾನ ಮಾಡುವ, ಎಲ್ಲರ ಮುಂದೆ ಕೊಡು. ನೀನು ಹಾಗೆ ಕೊಡಬೇಕಿಂತ ಇದ್ರೆ ನೀನು ಯಾಚಿಸುವ ಬದಲು, ಅದನ್ನು ಅಧಿಕಾರಯುತವಾಗಿ ಕೇಳುವ ಬದಲು, ಅಯ್ಯ ಈ ಮಣಿ ನಿನಗೆ ಉಪಯೋಗ ಇಲ್ಲದಿದ್ರೆ ನನಗೆ ಕೊಡುವಂತ ಕೇಳದಿದ್ರೆ ಒಂದು 4 ದಿನ ಆಲೋಚನೆ ಮಾಡಿ ಕೊಡ್ತಿದ್ದೇನು. ಹಾಗೆ ನೀನು ನನಗೆ ಸನ್ಮಾನ ಮಾಡಬಹುದಿತ್ತು. ನನಗೆ ಮನಸ್ಸುಂಟು. ಅಲ್ಲ, ಸನ್ಮಾನದ ಅಗತ್ಯ ನನಗಿಲ್ಲ. ಅಲ್ಲ, ಸನ್ಮಾನ ಮಾಡಿದ್ರೆ ಕೊಡ್ತೀನಿ. ಇಲ್ಲಪ್ಪ, ಕೊಡುವುದೇ ಇಲ್ಲ. ನೀನು ಅಧಿಕಾರಯುತವಾಗಿ ಆ ರೀತಿಯಾಗಿ ಕೇಳಿದ್ರೆ ನಾನು ಸಂಪಾದಿಸಿದ್ದು, ನನ್ನದಾದಂತಹ ತೋರಿಕೆಗೆ ಸಿಕ್ಕಿದ್ದು, ನನ್ನನ್ನು ಸೆಳೆದದ್ದು, ಹಾಗೆಲ್ಲ ಇರುವಾಗ ಅಷ್ಟು ಸುಲಭವಾಗಿ ನಿನ್ಗೆ ಕೊಡ್ಲಿಕ್ಕೆ ಅಂತ ನಾನು ತಂದದ್ದು ಬಹಳ ಸ್ಪಷ್ಟ ಆಯಿತು. ನಿನ್ನಲ್ಲಿ ಹೊಂತಕಾರಿತನವೇ ಕಾಣುತ್ತದೆ ಅಂತ ಆದ್ರೆ ನೀನು ತಂದ ರೀತಿಯಲ್ಲೇ ಇದನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ನನಗೆ ಗೊತ್ತಿಲ್ಲ ಅಂತ ಆಲೋಚನೆ ಮಾಡ್ತೀನಿ. ಒಳ್ಳೆ ರೀತಿಯಲ್ಲಿ ಕೊಡ್ತೀಯೋ ಇಲ್ವೋ? ಸಂಪಾದಿಸಿದವನೊಬ್ಬವನ ಅರ್ಹತೆಯಿಂದ ಅದನ್ನು ಸಂಪಾದಿಸಿದ, ಏನೋ ನಿಮಿತ್ತದಿಂದ ಕಳಕೊಂಡ. ಹಾಗಂತ ಆನಂತರ ಇದನ್ನು ಪಡ್ಕೊಂಡವರೆಲ್ಲರೂ ಕೂಡ ಸಾಮರ್ಥ್ಯದಿಂದಲೇ ಪಡ್ಕೊಂಡು ಬಂದವರಿದ್ದಾರೆ. ನಾನು ಇದರ ಒಂದು ಜಾಡನ್ನು ಅರಸಿಯೇ ಬಂದವನಾದದ್ದರಿಂದ ಹೇಳ್ತೇನೆ, ಕುದುರೆ, ಪ್ರಸೇನ, ಆಮೇಲೆ ಸಿಂಹ, ಈ 3 ಮಂದಿಗಳು ಕೂಡ ಈ ಕಾಲಕ್ಕಾಗುವಾಗ ಮರಣಿಸಿದ್ದಾರೆ ಎನ್ನುವುದು ಸ್ಪಷ್ಟ. ಸಿಂಹವನ್ನು ಕೊಂದು ನೀನು ತಂದಿದ್ದಿ ಅಂತಾದ್ರೆ ಬಾಹು ವಿಕ್ರಮದಿಂದಲೇ ಹರಿಯಕ್ಷಣನ್ನು ಮಡುಹಿ ತಂದಿದ್ದೇನೆ ಅಂತ ಹೇಳುವ ಪೌರುಷ ಹೌದು ಅಂತಾದ್ರೆ ಅದೇ ಪೌರುಷ ನಮಗೂ ಕೊಡುವುದಿಲ್ವಾ? ನಿನ್ನಲ್ಲಿ ಪೌರುಷ ಉಂಟು ಅಂತ ಕಾಡಿನ ಮೃಗವಾಗಿಯೇ ನೀ ಮಾತಾಡ್ತಿ ಅಂತಾದ್ರೆ ಕಾಡಿನಲ್ಲಿ ಯಾರು ಪ್ರಬಲರು ಅವರೇ ರಾಜರು ಹೌದು ಅಂತಾದ್ರೆ
ಒಂದು ಪ್ರಾಣಿಯ ಮುಂದೆ ಒಂದು ಮನುಷ್ಯ ವಿಕ್ರಮವನ್ನು ತೋರಿಸಿ ಅದನ್ನು ಹಿಡ್ಕೊಂಡು ಹೋಗುವುದರಲ್ಲಿ ಆರೋಪ ಏನುಂಟು, ಆಕ್ಷೇಪ ಏನುಂಟು? ಹಾಗೆ ಹೇಳ್ತೇನೆ, ಒಳ್ಳೆಯ ಮಾತಿನಲ್ಲಿ ನೀ ಕೊಡುವುದಿಲ್ಲ ಅಂತ ಆದರೆ ಮಣಿಯನ್ನು ಅಪಹರಿಸಿ ನಾ ಹೋಗುತ್ತೇನೆ. ಬಡ ಮೃಗ ನೀನು, ಕೇವಲ ಬಡ ಮೃಗ ಅಂತ ಭಾವಿಸಿದೀಯ? ಬಡ ಮೃಗ ನಿನ್ನೆ ಮೊನ್ನೆ ಹುಟ್ಟಿದ ಹುಡುಗ ನೀನು ನನ್ನನ್ನು ನನ್ನ ಗುಹೆಗೆ ಬಂದು ಬಡ ಮೃಗ. ಏನು ನಿನ್ನ ಕಣ್ಣಿಗೆ ನಾನು ಹಾಗೆ ಕಾಣುತ್ತೇನೋ? ಮತ್ತೆಂತದ್ದು ಮುದಿ ಕರಡಿ ನೀನು? ಮುದಿಯ ಆಗಿದ್ದೇನೆ, ಸಹಜ ಅದು. ಹಾಗಿದ್ದರೆ ಮುದಿಯ ಆಗಿದ್ದೇನೆ ಎನ್ನುವ ಕಾರಣಕ್ಕೆ ನಾನು ಬಡವಾಗಿದ್ದೇನೆ ಅಥವಾ ನನ್ನಲ್ಲಿ ಬಲವಿಲ್ಲ, ನಿನ್ನ ಮುಂದೆ ನಾನು ಸೋಲುತ್ತೇನೆ, ಒಳ್ಳೆಯ ಕೊಡು ಅಂತ ಹೇಳಿ ಒಳ್ಳೆಯದಾಗಿ ಕೇಳಿಕೊಳ್ತೀಯ ಅನ್ನೋದಾದರೆ ನಿನ್ನ ಈ ಮಾತಿಗೆಲ್ಲ ಬೆದರುವವ ನಾನಲ್ಲ, ಮತ್ತೆ ಬಡ ಮೃಗವೂ ನಾನಲ್ಲ. ನಿನ್ನೆ ಮೊನ್ನೆ ಹುಟ್ಟಿದ ನಿನಗೆ ನಾನೊಂದು ಮಾತು ಹೇಳ್ತೇನೆ. ಏನದು? ನಾನು ಯಾವಾಗ ಹುಟ್ಟಿದ್ದೇನೆ ಅಂತ ಹೇಳಿ ಸರಿಯಾಗಿ ನೋಡಿದ್ರೆ ನನಗೇ ಗೊತ್ತಿಲ್ಲ. ತ್ರೇತೆಯಲ್ಲಿ ಆದಿಯಲ್ಲಿ ಹುಟ್ಟಿದವ ನಾನು. ಒಂದರ್ಥದಲ್ಲಿ ಹೇಳುವಾಗ ಹೇಳ್ತಾರೆ, ಕುಂಬಿನಿ ಉದಿಸುವ ಮೊದಲು ಜಾಂಬವ ಉದಿಸಿದ ಅಂತ ಹೇಳಿ. ಅದು ಹೇಳುವವರು ಹಾಗೆ, ಪ್ರಾಯದವರೆಲ್ಲ ಪ್ರಾಯ ಹೇಳುವುದೇ ಹಾಗೆ. ಅವನಿಗಿಂತ ಎಲ್ಲಿಯೂ ಸ್ವಲ್ಪ ಹೆಚ್ಚಾಗಿರ್ಬೇಕು ನನಗೆ ಅಂತ ಯಾವ ಪ್ರಾಯದವರ ಹತ್ರ ಕೇಳಿದ್ರು ಇಷ್ಟೇ ವರ್ಷ ಅಂತ ಯಾರು ಹೇಳುವುದಿಲ್ಲ. ಆದ್ರೂ ಹೇಳುವವರಿಗೆ ಕುಂಬಿನಿ ಉದಿಸಿದ ಮೊದಲು ನಾನು ಉದಿಸಿದ್ದೇನೆ ಇಲ್ವೋ ಬೇರೆ. ಆದ್ರೆ ಬ್ರಹ್ಮದೇವನ ಆಕಳಿಕೆಯಿಂದ ಹುಟ್ಟುವಾಗ ಅದು ತ್ರೇತೆಯ ಆದಿ ಕಾಲವಾಗಿತ್ತು. ಅಲ್ಲಿಂದ ನನ್ನದೇ ಆದಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಾಗ ನನ್ನ ಅಪ್ಪ ಮಾನಸ ಪುತ್ರನಾದಂತಹ ಜಾಂಬವಂತ ನನಗೆ ನೀನು ಕಿಷ್ಕಿಂದೆಗೆ ಹೋಗು ಇರು, ಅಲ್ಲಿ ನಿನ್ನ ಜೀವನವನ್ನು ಮಾಡು ಅಂತ ಹೇಳಿಕೊಂಡಾಗ ಬಲ್ಲೂಕನಾಗಿ ಬಲ್ಲೂಕ ರಾಜನಾಗಿ ಕಿಷ್ಕಿಂದೆಯ ವಾನನ ವೀರರಿಗೆಲ್ಲ ಮಂತ್ರಿಯಾಗಿ ನಾನು ಮಂತ್ರಿತ್ವವನ್ನು ಮಾಡಿದವ. ಅಷ್ಟೊಂದು ಪ್ರಬುದ್ಧತೆಯನ್ನು ಪಡೆದವ. ಈ ರೀತಿಯ ಪ್ರಬುದ್ಧತೆಯನ್ನು ಪಡೆದ ನಂತರವು ತ್ರೇತೆಯ ನಂತರ ತ್ರೇತಾಯುಗದಲ್ಲಿ ರಾಮನ ಕಾಲಘಟ್ಟದಲ್ಲಿ ಪ್ರಭು ಶ್ರೀರಾಮಚಂದ್ರಮನ ಕಾಲದಲ್ಲಿ ಲೋಕಮುಖಕ್ಕೆ ನಾವು ಪರಿಚಯವಾದವರು. ವಾನರರೆಂದರೆ ಯಾರು, ಬಲ್ಲೂಕರೆಂದರೆ ಏನು, ಅವರ ಸೇವೆ ಏನು ಎನ್ನುವುದನ್ನು ಪ್ರಭು ಶ್ರೀರಾಮಚಂದ್ರನ ಮೂಲಕವಾಗಿ ಲೋಕಕ್ಕೆ ತೋರಿಸಿಕೊಟ್ಟಾಗ ಆ ಲೋಕಮುಖಕ್ಕೆ ನಮ್ಮ ಪರಿಚಯವಾಯಿತು. ಅಲ್ಲಿ ಪ್ರಭುವಿನ ಸೇವೆಯಿಂದ ಧನ್ಯತೆಯನ್ನು ಪಡೆದವರು ನಾವು. ಈ ರೀತಿಯ ಧನ್ಯತೆಯ ಬದುಕಿನಲ್ಲಿ ಅದೆಷ್ಟೋ ಯುಗ ಯುಗಗಳನ್ನು ಕಳೆದು ಇನ್ನೂ ಈ ಜಾಂಬವಂತ ಈ ರೀತಿಯಾಗಿ ಬದುಕುತ್ತಾ ಇದ್ದಾನೆ ಅಂತ ಆದರೆ ಆ ಜಾಂಬವಂತನ ಬದುಕಿನಲ್ಲಿ ಒಂದು ಅರ್ಥವಿದೆ. ಆ ಜಾಂಬವಂತನ ಬದುಕಿನಲ್ಲಿ ಪೌರುಷದ ಸಾಮರ್ಥ್ಯ ಯಾವತ್ತೂ ಕುಂದುವುದಿಲ್ಲ ಎನ್ನುವುದನ್ನು ನೀನು ತಿಳಿದು ಮಾತನಾಡಿದರೆ ನಿನಗೂ ಉತ್ತಮ, ನನಗೂ ಒಳ್ಳೆಯದು. ಬದಲಾಗಿ ಮಣಿಯನ್ನು ಕೈ ಇಕ್ಕಿ ಸೆಳೆಯುತ್ತೇನೆ ಅಂತ ನಿನ್ನ ಉದ್ದಟತನದ ಮಾತಿಗೆ ಈ ಜಾಂಬವಂತ ಏನು ಏನು ಅನ್ನುವುದನ್ನು ತೋರಿಸಿಕೊಡಬೇಕಾದೀತು. ಈ ಕಾಲಕ್ಕಾಗುವಾಗ ಎಲ್ಲಿದ್ದ ಕರಡಿಗಳೆಲ್ಲ ಜಾಂಬವ ಅಂತಲೇ ಹೇಳುವುದು. ಕರಡಿ ಕುಣಿಸುವವರ ಹತ್ರ ಕೇಳಿದ್ರು ಅವರು ಹೇಳುವುದು ಜಾಂಬವ ಅಂತಲೇ. ಆವ ಕಾಡಲ್ಲಿ ತಾನು ಜೇನುಂಡು ಬೆಳೆದಿದ್ದ ಜಾಂಬವಂತನ ಹಿಡಿದು ತಂದಾನ ಅಂತ. ಜಾಂಬವ ಎಲ್ಲ ಹಾಗೆ ಕುಣಿಸುವ ಕರಡಿ ಆಗ್ಲಿಕ್ಕೆ ಈಗ ನಿಮಗೆ ರೂಢಿಯಲ್ಲಿ ಹೇಳುವುದು ಹಾಗೆ ಎಲ್ಲ ಕರಡಿಗಳಿಗೆ ಜಾಂಬವ ಅಂತ ಹೇಳುವುದು. ಮಂಗ ನೋಡ್ಲಿಕ್ಕೆ ಸಿಕ್ಕಿದ್ರೆ ಹನುಮಂತ ಅಂತಲೇ ಹೇಳುವುದು. ಇದೆಲ್ಲ ಅಭ್ಯಾಸ ಆಗಿ ಹೋಗಿದೆ. ಹೌದು, ಈಗಿನವರಿಗೆ ಹನುಮಂತ ಅಂದ್ರೆ ಏನು, ಜಾಂಬವಂತರ ಅಂದ್ರೆ ಹೇಳಿದ್ರೆ ಎಲ್ಲಿ ಗೊತ್ತಾಗ. ಅದೇ ಹೇಳಿದ್ದು, ಅದನ್ನೇ ಬಂಡವಾಳ ಮಾಡಿಕೊಂಡು ಇದ್ದ ಯಾವುದೋ ಕರಡಿಯನ್ನು ತಂದು ಯಾವುದೋ ಮಂಗವನ್ನು ತಂದು ಮಂಗ ಇದು ಜಾಂಬವ. ಮನುಷ್ಯರು ಹಾಗೆ ಮಾಡಿದರೆ ಅವರ ಬುದ್ಧಿವಂತಿಕೆ, ಇದು ಮೃಗಗಳು ಈ ಬುದ್ಧಿವಂತಿಕೆ ತೋರಿಸಿದರೆ ನಾನು ಜಾಂಬವ ಅಂತ ಹೇಳಿದ್ರೆ ನಾನು ನಂಬುವುದಿಲ್ವೋ? ನಂಬುವುದಿಲ್ಲ. ನನಗೆ ಮಣಿ ಬೇಕು, ಕೊಡುವುದಿಲ್ಲ ಅಂತ ಆದ್ರೆ ಬಡಿಯುವುದು. ನೋಡುವುದೇ
ನಿನಗಂಧಗಿರಿಯ ಹೋರಾಟದ ಹೊಂತಕಾರಿತನವನ್ನು ನಿನ್ನ ಉಲ್ಲಾಸವನ್ನು ಕಾಣುವಾಗ ಹರ್ಷವಾಗುತ್ತಾ ಉಂಟು. ಎಷ್ಟು ಬಾರಿ ಎರಡು ಕೈಗಳನ್ನು ಹಿಡಿದು ದೂಡಿ ಹಾಕಿದರೂ ಕೂಡ ಅತ್ಯಂತ ಗರ್ವದಿಂದ ಮತ್ತೆ ಮೇಲೆದ್ದು ಬಂದು ಮೇಲೆ ಬೀಳುವ ನಿನ್ನ ಉತ್ಸಾಹ ನೋಡಿದರೆ ನಿನ್ನ ಪ್ರಾಯವನ್ನು ಮೀರಿದಂತಹ ಸಾಹಸ ಇದು. ನನ್ನ ಸಾಮರ್ಥ್ಯ ಇನ್ನೂ ಕುಂದಿಲ್ಲ. ಹಾಗಂತ ಒಂದು ಎಚ್ಚರಿಕೆಯ ಮಾತನ್ನು ಹೇಳುವುದಕ್ಕೆ ಬೇಕಾಗಿ ಹೇಳ್ತೇನೆ. ಯಾಕಂದ್ರೆ ನೀನು ಸತ್ರು ಬಿಡುವುದಿಲ್ಲ ಅಂತ ಗೊತ್ತಾಗಿದೆ. ಹಾಗಂತ ಸಾಯುವುದು ಬೇಡ ಅಂತ ಹೇಳುವ ಕಾರಣಕ್ಕಾಗಿ ನನ್ನ ಶೌರ್ಯವನ್ನು ಅಷ್ಟು ಸುಲಭದಲ್ಲಿ ನಾನು ಸಾಯುವುದೂ ಇಲ್ಲ ಅಲ್ಲ, ನಾನು ಆ ಕನಿಕರದಿಂದ ಹೇಳುವುದು. ನೀ ಸಾಯುವುದಿಲ್ಲ, ಹಾಗಂತ ನೀನು ಬಿಡದೇ ಇದ್ರೆ ನಾನು ಕೊಲ್ಲದೆಯೂ ಬಿಡುವುದಿಲ್ಲ. ಹಾಗಾಗಿ ಇದಕ್ಕೊಂದು ಮಾನದಂಡ ಏನು? ಇದನ್ನು ನಿನ್ನ ಗಮನಕ್ಕೆ ತರುವುದಕ್ಕಾಗಿ ಒಂದು ಘಟನೆ ನನ್ನ ಜೀವನದಲ್ಲಿ ನಡೆದದನ್ನು ಹೇಳ್ತೇನೆ. ನಾವೆಲ್ಲ ಗೋಪಾಲಕರ ವರ್ಗಕ್ಕೆ ಸೇರಿದವರು. ಗೋವರ್ಧನ ಎನ್ನುವಂತಹ ಒಂದು ಪರ್ವತ ನಮಗೆ ಅತ್ಯಂತ ಹತ್ತಿರದಲ್ಲಿದ್ದದ್ದು. ನಮ್ಮ ಗೋವುಗಳಿಗೆಲ್ಲ ಆಹಾರವನ್ನು ಕೊಡುವಂತಹ ಒಂದು ಗೋವರ್ಧನಕ್ಕೆ ವರ್ಷಂಪ್ರತಿ ನಾವು ಪೂಜೆ ಮಾಡ್ತಾ ಇದ್ದೆವು. ಇದೊಂದು ಕ್ರಮ. ಆದರೆ ನಾನೇನು ಮಾಡಿದೆ, ಆ ಗೋವರ್ಧನಗಿರಿಯಲ್ಲಿ ವರ್ಷಂಪ್ರತಿ ನಡೆಯುವಂತಹ ಒಂದು ವಿಶೇಷವಾದ ಇಂದ್ರೋತ್ಸವ ಅಂತ ಇತ್ತು. ಗೋವರ್ಧನಕ್ಕೆ ಪೂಜೆ ಮಾಡಿದ್ದು ನಾ ಮಾಡಿದ ಮೇಲೆ ಒಂದು ಇಂದ್ರೋತ್ಸವ ಅಂತ ಆಗ್ತಾ ಇತ್ತು. ಇಂದ್ರನಿಗೆ ಪೂಜೆ. ಆ ಇಂದ್ರ ಪೂಜೆಯನ್ನು ಬೇಡ ಅಂತ ನಾ ಹೇಳಿದೆ. ಯಾಕೆ ಅಂತ ಕೇಳಿದ್ರೆ, ಹುಲ್ಲು ಕೊಡುವ ಗೋವರ್ಧನಕ್ಕೆ ನಾವು ಪೂಜೆ ಮಾಡುವ, ಇಂದ್ರೋತ್ಸವ ಬೇಡ. ಪ್ರಕೃತಿಯಲ್ಲಿ ದೇವರನ್ನು ಕಾಣುವ ಒಂದು ತತ್ವವನ್ನು ಕಾಣಿಸುವುದಕ್ಕೆ ಬೇಕಾಗಿ ಹೀಗೆ ಮಾಡಿದ್ದು. ಆದ್ರೆ ಮಳೆ ಕೊಡುವವ ಇಂದ್ರ ಮಳೆ ಕೊಡುವವ. ಹಾಗಂತ ಪ್ರಕೃತಿಯಲ್ಲಿ ದೇವರನ್ನು ಕಂಡು ಅದನ್ನೇ ನಾವು ಪೂಜಿಸಿದರೆ ದೈವಾನುಗ್ರಹ ಸಿಗುವುದಕ್ಕೆ ಸಾಧ್ಯ ಆಗ್ತದೆ. ದೇವೇಂದ್ರನ ಮೂಲಕವೇ ಪರಮಾತ್ಮನ ಪೂಜೆ ಆಗಬೇಕು ಅಂತ ಇಲ್ಲ. ಅಷ್ಟು ಸಮಯ ಇದ್ದಂತಹ ಆ ನಿಯಮವನ್ನು ನೀನು ಮುರಿದ ಹಾಗಾಯ್ತು. ಹೌದೌದೌದು. ಹಾಗೆ ಮಾಡಿದ್ದರಿಂದಲೇ ಇಂದ್ರನಿಗೆ ಸಿಟ್ಟು ಬಂದದ್ದು. ಮುಸಲಧಾರೆಯ ಹಾಗೆ ಮಳೆಯನ್ನು ತರುವುದಕ್ಕೆ ಯತ್ನ ಮಾಡಿದ. ಹಾಗೆ ಏನು ಮಾಡಿದೆ ನಾನು, ಅದೇ ಗೋವರ್ಧನಗಿರಿಯನ್ನು ಕಿರಿಬೆಟ್ಟಿನಲ್ಲಿ ಎತ್ತಿ ಹಿಡಿದು ಒಂದು ವಾರಗಳ ಪರ್ಯಂತ ಸತತವಾಗಿ ದೇವೇಂದ್ರ ಸುರಿಸಿದಂತಹ ಮಳೆಗೆ ಯಾವ ಹಾನಿಯೂ ಆಗದ ಹಾಗೆ ಗೋಪಾಲಕರನ್ನು ಗೋವುಗಳನ್ನು ರಕ್ಷಿಸಿ ಆ ಕಾಲಕ್ಕೆ ಪೊರೆದೆ. ಏನು ಮಾಡಿದ್ದು? ಕಿರುಬೆರಳಿನಲ್ಲಿ ಗೋವರ್ಧನವನ್ನು ಎತ್ತಿ ಹಿಡಿದದ್ದು ಒಂದು ವಾರದ. ಹೌದೌದು, ಹಾಗೆ ಎತ್ತಿ ಹಿಡಿದು. ಕತೆ ಅದ್ಭುತವಾಗಿದೆ. ಹೌದು, ಕತೆ ಅಲ್ಲ ಇದು, ನಿಜ. ಇದು ವ್ಯಥೆಯ ಕತೆ ಅಲ್ಲ, ನಿಜ ಜೀವನದ ಕತೆ. ನನ್ನದು ನಿಜ ಆಗಿರಬಹುದು, ಆದ್ರೆ ನನಗೆ ಕತೆ ಅಲ್ವಾ ಹೇಳುದು. ನಿನಗೆ ಕತೆ ಹೇಳಿದ್ದಲ್ಲ, ನಿಜ ಸತ್ಯ ವಿಷಯ ಹೇಳಿದ್ದು, ಆದ ಘಟನೆಯನ್ನು ಹೇಳಿದ್ದು. ಇಷ್ಟು ಮಾಡುವಾಗ ಇಂದ್ರನಿಗೆ ಸಿಟ್ಟು ಬಂದು ಅವೈ ಸೋತ ತಕ್ಷಣದಲ್ಲಿ ನನ್ನಲ್ಲಿ ಬಂದು ಶರಣಾಗತನಾಗಿ ಗೋವಿಂದರಾಜ ಪಟ್ಟಾಭಿಷೇಕವನ್ನು ಆ ಕಾಲಕ್ಕೆ ಮಾಡಿದ್ದಾನೆ. ಹಾಗೆ ಈಗ ಪರಂಪರೆಯಿಂದ ಅಲ್ಲಿ ಇಂದ್ರ ಪೂಜೆ ಆಗುವುದಿಲ್ಲ, ಈಗ ಗೋವರ್ಧನ ಪೂಜೆಯೇ ನಡೆಯುತ್ತಾ ಉಂಟು. ಹಾಗಿದ್ರೆ ಪರಂಪರೆಯನ್ನು ನಿಲ್ಲಿಸಿದವನು, ಪರಂಪರೆಯಲ್ಲಿ ನಿಂತು ದೇವರ ಅನುಗ್ರಹವನ್ನು ಪಡೆಯುವುದಕ್ಕೆ ವಿಶೇಷವಾದ ಮಾಧ್ಯಮವನ್ನು ಪ್ರಪಂಚಕ್ಕೆ ತೋರಿಸಿದವ ನಾನು. ಕಿರಿಬೆಟ್ಟಿನಲ್ಲಿ ಆ ಗೋವರ್ಧನವನ್ನು ಒಂದು ವಾರ ಪರ್ಯಂತ ಎತ್ತಿ ಹಿಡಿದಿದ್ದೇನೆ. ನಿನ್ನಂಥವನಿಗೆಲ್ಲ ಇದು ಸಾಧ್ಯವ? ಅಷ್ಟು ಮಾಡಿದ ನನಗೆ ಈ ಕಾಲಕ್ಕೆ ನೀ ಇಷ್ಟು ಹೋರಾಟ ಮಾಡಿದ್ರೆ ನಿನ್ನನ್ನು ಕೊಲ್ಲದೆ ಬಿಡುವುದಕ್ಕೆ ಸಾಧ್ಯ ಆಗ್ತದೋ? ಸಾಯ್ತಿ ನೀನು ಅಂತ ಹೇಳುವುದು. ಈಗ ನೀನು ಗೋವರ್ಧನಗಿರಿ ಬೆಟ್ಟವನ್ನು ಎತ್ತಿದ ಕತೆ ಅಲ್ಲ. ಹೌದೌದು. ನನ್ನ ಬಗ್ಗೆ ಏನ್ ತಿಳಿದಿದ್ದೀನಿ? ಏನು ಮಾಡಿದ್ದಿ?
ಸಂಕ್ಷಿಪ್ತವಾಗಿ ಹೇಳುವ ಅಂತ ಹೇಳಿ ಆಗ ಪ್ರಭು ಶ್ರೀರಾಮಚಂದ್ರಮ್ಮನ ಸೇವೆಯನ್ನು ಮಾಡಿದವರು ಅಂತ ನಾನು ಹೇಳಿದೆ. ಹೊರತಾಗಿ ಅದಕ್ಕಿಂತ ಹೆಚ್ಚಿನ ವಿಶ್ಲೇಷಣೆ ಯಾಕು ಎನ್ನುವುದು ನನ್ನೊಳಗಿನ ಆಲೋಚನೆಯಾಗಿತ್ತು. ಈಗ ನೋಡಿದರೆ ನೀನು ಬೆಟ್ಟವನ್ನು ಎತ್ತಿ ಕಿರುಬೆರಳಿನಲ್ಲಿ ಎತ್ತಿದೆ ಅಂತ ಕತೆ ಹೇಳ್ತೀನಿ. ಹಾಗಿದ್ದರೆ ನಾನು ಜಾಂಬವನಾಗಿ ಏನು ಮಾಡಿದೆ? ಕೇವಲ ಪ್ರಭು ಶ್ರೀರಾಮಚಂದ್ರಮನ ಸೇವೆ ಮಾಡಿದೆ ಅಂತ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ. ಒಂದು ಕಾಲಘಟ್ಟದಲ್ಲಿ ಸೀತೆಯನ್ನು ಅನ್ವೇಷಣೆ ಮಾಡಿ ಲಂಕೆಗೆ ಹೋಗುವಂತಹ ಸಂದರ್ಭದಲ್ಲಿ ಆ ಲಂಕೆಗೆ ವಿಶಾಲವಾದಂತಹ ಶರದಿಗೆ 100 ಯೋಜನ ವಿಸ್ತಾರವುಳ್ಳಂತಹ ಶರದಿಗೆ ಸೇತುವೆಯನ್ನು ಬಲಿಯುವಂತಹ ಸಂದರ್ಭ. ಎಲ್ಲರೂ ಕಲ್ಲು ಬಂಡೆಗಳನ್ನು ಹೊತ್ತು ತಂದರು. ನಮ್ಮಲ್ಲಿ ಅನೇಕ ಕಪಿವೀರರು, ಆಂಜನೇಯಾದಿ ವೀರರು ದೊಡ್ಡ ದೊಡ್ಡ ಪರ್ವತಗಳನ್ನೇ ಹೊತ್ತು ತರುವಂತಹ ಸಂದರ್ಭದಲ್ಲಿ ನಾನು ಸಹಜವಾಗಿ ಆಗಲೇ ಮುದುಕನಾಗಿದ್ದೆ. ಸ್ವಲ್ಪ ತಡವಾಗಿ ಆದರೂ ನಾನೇನು ಮಾಡಬಲ್ಲೆ ಎನ್ನುವುದನ್ನು ನಿರ್ಧರಿಸಿ ನೇರವಾಗಿ ಎಲ್ಲರೂ ದಕ್ಷಿಣಾಪಥದಲ್ಲಿ ಸೇತುವೆ ಬಲಿಯುತ್ತಿದ್ದರೆ ಉತ್ತರಾಭಿಮುಖವಾಗಿ ಹೋಗಿ ರಜತಾದ್ರಿಯಾಗಿ ಕಂಗೊಳಿಸುತ್ತಿರುವಂತಹ ದೊಡ್ಡ ಬೆಟ್ಟ, ಅದರ ಕಾಡಿಗೆ ಕೈಗಳನ್ನಿಟ್ಟು ಶಿವದೇವರು ಕೂತ ಬೆಟ್ಟ, ಅದು ಮತ್ತೆ ಗೊತ್ತಾದದ್ದು ನನಗೆ. ಶಿವದೇವರು ಕೂತ ಬೆಟ್ಟ ಅಂತ 2 ಕೈಗಳಿದ್ದ ಆ ಬೆಟ್ಟವನ್ನೆತ್ತಿ ಹೊತ್ತು ತರ್ತೇನೆ ಅಂತ ಹೊರಡುವಾಗ ಶಿವದೇವ ಪ್ರತ್ಯಕ್ಷ ಆದ. ಏನ್ ಹೇಳಿದ್ರು? ಅಯ್ಯ ಜಾಮವ, ಇದನ್ನೊಂದು ಬಿಟ್ಟು ಬಿಡು, ಇದನ್ನು ಕೊಂಡು ಹೋದ್ರೆ ನನ್ನ ವಾಸಸ್ಥಾನ ಒಂದು ಹೋಗುತ್ತದೆ, ಮೇಲಾಗಿ ಭೂಮಂಡಲವು ಅಡಿಮೇಲಾಗುತ್ತದೆ, ಇದು ಒಳ್ಳೆಯದಲ್ಲ, ಇದನ್ನೊಂದು ಬಿಟ್ಟು ಬೇರೆ ಏನನ್ನಾದರೂ ಮಾಡು ಅಂತ ಹೇಳಿಕೊಂಡು ನನಗೆ ಅಭಯ ಪ್ರದಾನವನ್ನು ಮಾಡಿದವ ಶಿವದೇವ. ಲೋಕಕ್ಕೆ ಲಯಾಧಿಕಾರಿಯಾಗಿ ಶಿವದೇವನ ಅನುಗ್ರಹವನ್ನು ಆ ಕಾಲಘಟ್ಟದಲ್ಲಿ ರಜತಾದ್ರಿಯನ್ನು ಎತ್ತುವ ಮೂಲಕ ಪಡೆದವ ನಾನು. ಅಲ್ಲಿಗೆ ಅದನ್ನು ಬಿಟ್ಟೆ. ಇನ್ನು ಏನಾದರೂ ಮಾಡಬೇಕಲ್ಲವೇ? ಜಾಮವನಾಗಿ ನಾನು ಸ್ವಲ್ಪ ಸೇವೆಯನ್ನಾದರೂ ಮಾಡದಿದ್ರೆ ಹೇಗಾದೀತು ಅಂತ ಹೇಳಿಕೊಂಡು ಅದರ ಸುತ್ತಮುತ್ತ ಇರುವಂತಹ ಕಿರು ಪರ್ವತಗಳನ್ನು, ಬೆಟ್ಟಗಳನ್ನು ನೋಡಿದೆ. ಶಿರದಲ್ಲಿ 8, ಭುಜಗಳಲ್ಲಿ 2, ಅಂಕುಳಲ್ಲಿ 1, ಕರತಲದಲ್ಲಿ ಮತ್ತೆ 2, ತುಳಿಯುತ್ತಾ 2 ಹೀಗೆ ಒಂದೇ ಬಾರಿಗೆ 22 ಬೆಟ್ಟಗಳನ್ನು, ರಜತಾದ್ರಿಗೆ ಸರಿಯಾಗಿದ್ದಂತಹ 22 ಬೆಟ್ಟಗಳನ್ನು ತಂದು ಆ ಶರದಿಗೆ ಸೇತುವೆ ಬಲಿಯುವಲ್ಲಿ ಹಾಕಿದವ ನಾನು. ಅಲ್ಲಿಗೆ ಸೇತುವೆಯ ಕಾರ್ಯ ಮುಕ್ಕಾಲಂಶ ಮುಗಿದು ಹೋಯಿತಂತೆ. ಎಲ್ಲರೂ ಜಾಂಬವಂತನ ಈ ಸಾಹಸವನ್ನು ಕಂಡು
ಬೆರಗಾಗಿ ನೋಡುತ್ತಾ ಇರುವಂತೆ ಒಂದೊಮ್ಮೆಗೆ ರಾಮದೇವರು ಮೂಗಿನ ಮೇಲೆ ಬೆರಳೇರಿಸಿದಂತೆ ಅಯ್ಯೋ ಜಾಮದೇವರ ಸಾಹಸವೇ. ಅಲ್ಲಿ ದೇವತೆಗಳು ಈ ಕಾರ್ಯವನ್ನು ನೋಡುತ್ತಾ ಇದ್ದವರು ಜಾಮವಂತನ ಈ ಸಾಹಸವನ್ನು ಕಂಡು ಪುಷ್ಪವೃಷ್ಟಿಯನ್ನೇ ಗರೆದವರು. ಕೇವಲ ಇಷ್ಟೇ ಅಲ್ಲ, ಆ ಮೇರು ಪರ್ವತಕ್ಕೆ ಸೂರ್ಯನೊಡನೆ ಪಂಥ ಮಾಡಿ ದಿನಕ್ಕೆ 21 ಬಾರಿ ನಾನು ಪ್ರದಕ್ಷಿಣೆಯನ್ನು ಹಾಕುತ್ತಾ ಇದ್ದವ. ಅಷ್ಟೊಂದು ಸಾಮರ್ಥ್ಯವನ್ನು ಪಡೆದವ ಈ ಜಾಮವಂತ. ಈ ಕಾಲಘಟ್ಟದಲ್ಲಿ ಚೋಟುದ್ದ ಹುಡುಗ ನೀನು ಕಿರುಬೆರಳಿನಲ್ಲಿ ಗೋವರ್ಧನ ಬೆಟ್ಟವನ್ನೆತ್ತಿದ್ದೇನೆ ಅಂದ್ರೆ ಬಿಡ್ತೇನೆ, ನಿನ್ನನ್ನು ಬಿಡ್ತೇನೆ. ಯಾವನ್ ಮಾತ್ರೋ ಹಿಮಾಲಯ ತಾವನ್ ಮಾತ್ರೋ ಪ್ರತವಿಹಿ, ಯಾವನ್ ಮಾತ್ರೋ ಹಿಮಾಲಯ ತಾವನ್ ಮಾತ್ರೋ ಪ್ರತವಿಹಿ ಅಂತ ಎನ್ನುವ ಹಾಗೆ ಹಿಮಾಲಯದ ಕುರಿತಾಗಿ ಘೋಷವಾಕ್ಯ ಒಂದುಂಟು. ಅಂತಹ ಹಿಮಾಲಯಕ್ಕೆ ಕೈ ಹಾಕಬೇಕು ಅಂತ ಇದ್ರೆ ನೀನು ಎಷ್ಟು ಉದ್ದ ಆಗಬೇಕು, ಎಷ್ಟು ಎತ್ತರ ಆಗಬೇಕು. ಕೈ ಹಾಕಿದ್ದು ಮಾತ್ರ ಅಲ್ಲ, 2 ಕೈಯಿಂದ ಒಮ್ಮೆಗೆ ಎತ್ತಿದ್ದೇನೆ. ಇಷ್ಟೇ ಎತ್ತರ ಇದ್ದದ್ದಕ್ಕಿಂತ ಎತ್ತರ. ಆಗ ನನ್ನ ದೇಹ ದೃಢವಾಗಿತ್ತು, ದೀರ್ಘವಾಗಿತ್ತು. ಯಾಕೆ ಅಂತ ಕೇಳಿದ್ರೆ ಕಾಲಲ್ಲಿ ಇಷ್ಟು ಕೈಯಲ್ಲಿ ಇಷ್ಟು ಅಂತ ಹೇಳ್ತಿ. ಎಲ್ಲಿಯೋ ಸಿಕ್ಕಿದ 4 ಕಲ್ಲು ಕೈಯಲ್ಲಿ ಹಿಡ್ಕೊಂಡು ಕಂಕುಳಲ್ಲಿ ಇಟ್ಕೊಂಡು ಪರ್ವತ ಈಗ ನೋಡ್ಲಿಕ್ಕೆ ನಿನ್ನಿಂದ ಆಗ್ಲಿಕ್ಕಿಲ್ಲ. ಹೌದಾ? ಅಲ್ಲಿಗೆ ಸೇತುವೆಯನ್ನು ಬಲಿದಾಗ ನಮ್ಮ ಜೀವಕ್ಕೆ ಸುಸ್ತು ಹೊಡೆಯಿತು. ರಾಮನು ಕಾಲಾಂತರನಾಗಿ ಹೋದ. ನಮ್ಮ ಬದುಕು ಇಲ್ಲಿಗೆ ಧನ್ಯತೆಯನ್ನು ಪಡೆಯಿತು. ಇನ್ನು ಬೇಡ ಅಂತ ಹೇಳಿಕೊಂಡು ಈ ಗುಹೆಯ ಮಧ್ಯದಲ್ಲಿ ದೇಹವನ್ನು ಕುಗ್ಗಿಸಿಕೊಂಡು ಯಾರಿಗೂ ಕಾಣದ ರೀತಿಯಲ್ಲಿ ನನ್ನದೇ ಆದಂತಹ ಬದುಕನ್ನು ಬದುಕುತ್ತಾ ಇದ್ದಂತಹ ವರ್ತಮಾನದಲ್ಲಿ ಪ್ರಶ್ನಿಸ್ಲಿಕ್ಕೆ ಬಂದಿದ್ದೀಯಲ್ಲ. ಇದು ಕಾಗಕ್ಕನ ಗುಬ್ಬಕ್ಕನ ಕತೆ ಹೇಳಿದ ಹಾಗಾಗಿದೆ. ನನ್ನ ಕುರಿತಾಗಿ ನಿನಗೆ ಇನ್ನೂ ಹೇಳಬೇಕು ಅಂತ ಇದ್ರೆ ಇಡೀ ಭೂಮಿಯನ್ನೇ ಒಂದು ಕಾಲದಲ್ಲಿ ವರಾಹ ರೂಪಿಯಾಗಿ ಎತ್ತಿದಂತಹ ಸಾಮರ್ಥ್ಯ ನನ್ನದ್ದು ಎನ್ನುವುದು ಲೋಕ ತಿಳಿದ ವಿಷಯ. ನಿನ್ನ ಹಿಮಾಲಯ ಪರ್ವತ ಇರುವುದು ಭೂಮಿಯ ಮೇಲೆ ಅಲ್ವಾ? ಅದೇ ಭೂಮಿಯನ್ನೆತ್ತಿದ್ದೇನೆ. ಆ ಭೂಮಿಯನ್ನು ಎತ್ತಿದ್ದೇನೆ ಅಂತ ನೀನು ಹೇಳುವಾಗ ಅದನ್ನು ಹೇಗೆ ಎತ್ತಿದ್ದೀ ಅಂತ ನಾನು ಪ್ರಶ್ನಿಸಬೇಕಲ್ವೇ? ಹೌದು, ವರಾಹ ಸ್ವಾಮಿಯಾಗಿ. ವರಾಹ ಆಗಿ. ಹೌದು. ಅಂದ್ರೆ ಆ ಕಾಲದಲ್ಲಿ ನೀನು ಹಂದಿಯಾಗಿದ್ದಿ. ಹೌದು. ಈಗ ಹಂದಿಯ ಹಾಗೆ ನನ್ನ ಗುಹೆಯನ್ನು ಪ್ರವೇಶಿಸಿದ್ದಿ. ಹೌದಾ? ಅದೇನೋ ಮಾಡುವಂತಹ ಪ್ರಯತ್ನ. ಕರಡಿ ಹೌದು ಅಂತ ಆದ್ರೆ ಈಗ ಹಂದಿಯ ದಾಡೆ ಸಾಕು ಅಂತ ಹೇಳುವುದೇ ವಿಶ್ವಾಸ. ನೋಡುವುದಾ? ನೋಡು. ಆದೀತು. ವಿಶ್ವಂಭರೆಯ ಸೃಜಿಸಿದಂಥ ಮಹಾಪುರುಷ ನೀನೆಲ್ಲ. ವಿಶ್ವಂಭರೆಯ ಸೃಜಿಸಿದಂಥ ಮಹಾಪುರುಷ ನೀನೆಲ್ಲ. ಅರೆಗೆರೆಗೆರಳಿಟ್ಟು ಛಲದಿ ಧುರವಗೈದರಿಲ್ಲ. ಸಾಕು, ಸಾಕು, ಒಮ್ಮೆಗೆ ಸಾಕು ಅಂತ ಹೇಳ್ತಾ ಇದ್ದೇನೆ. ನನ್ನಷ್ಟಕ್ಕೆ ನಾನು ಆಲೋಚಿಸುವುದು, ಅರರೆ ಜಾಂಬವ ಬದುಕಿದಂತಹ ದೀರ್ಘವಾದಂತಹ ಬದುಕೆಂತಹದ್ದು. ಆ ಬದುಕಿನಲ್ಲಿ ಕಂಡ ವಿದ್ಯಮಾನಗಳೆಷ್ಟು. ಅಜೇಯನಾಗಿ ಬದುಕಿದಂತಹ ಜಾಂಬವಂತನ ಬದುಕಿನಲ್ಲಿ ಈ ರೀತಿಯ ದಿನವೊಂದು. ಅದು ಕಂಡರಿಯದ ಹುಡುಗನೊಬ್ಬೊಡನಡೆ ಒಂದಲ್ಲ ಎರಡಲ್ಲ, ಹಗಲು ರಾತ್ರಿಯಾಗಿ 28 ದಿನಗಳು ನಾನು ಯುದ್ಧ ಮಾಡಿದರು. ಒಂದೊಮ್ಮೆಗೆ ನಾನು ವಿಜೃಂಭಿಸುತ್ತೇನೆ ಅಂತ ಅನ್ನಿಸಿದರು. ಅದು ನನ್ನ ವಿಜೃಂಭಣೆ ಅಲ್ಲವೋ ಎನ್ನುವ ರೀತಿಯಲ್ಲಿ ಈಗ ಭಾಸವಾಗುತ್ತಾ ಇದೆ. ನನ್ನ ಕೈ ಮೇಲಾಗುವ ಹಾಗೆ ಅವನೇ ನೋಡಿಕೊಂಡು ಮತ್ತೆ ನನ್ನನ್ನು ಜರ್ಜರಿತನನ್ನಾಗಿ ಮಾಡಿ ನನ್ನ ಕಸುವನ್ನೆಲ್ಲ ಈ ರೀತಿಯಾಗಿ ಅದುಮಿಟ್ಟುಕೊಳ್ಳುತ್ತಾನೆ. ನನ್ನ ಮುಷ್ಟಿ ಯುದ್ಧಕ್ಕೆ ಪ್ರತಿಮುಷ್ಟಿಯಾಗಿ, ಮಲ್ಲ ಯುದ್ಧಕ್ಕೆ ಪ್ರತಿಮಲ್ಲನಾಗಿ ನನ್ನ ಮೇಲೆ ಈ ರೀತಿಯಾಗಿ ವಿಜೃಂಭಣೆಯ ಸವಾರಿ ಮಾಡುತ್ತಾನ ಅಂತಾದರೆ ಇವ ಸಾಮಾನ್ಯನಲ್ಲ ಅಂತ ಭಾವಿಸುತ್ತಾ ಇದ್ದೇನೆ. ಆ ವಿಶ್ವಂಬರೆಯೇ ಸೃಜಿಸಿದಂತಹ ಆದಿಮೂಲನೇ ಇವನೇ. ಹುಟ್ಟಿಸಿದಂತಹ ನನ್ನಪ್ಪ ಬ್ರಹ್ಮದೇವನೇ ಬಂದನೆ. ಇರಲಿಕ್ಕಿಲ್ಲ. ಮಗನನ್ನು ಈ ರೀತಿಯಾಗಿ ಯುದ್ಧದಲ್ಲಿ ದಂಡಿಸಲು ಯಾವ ಅಪ್ಪನಾದರೂ ಯಾಕೆ ಬರುತ್ತಾನೆ? ಅವನಂತೂ ಬರಲಿಕ್ಕಿಲ್ಲ. ರಜತಾದ್ರಿಯನ್ನು ಎತ್ತಿದಂತಹ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನಗೆ ಅಭಯ ನೀಡಿದಂತಹ ಲಯಾಧಿಕಾರಿ ಈಶ್ವರನೇ ಬಂದನು. ಯಾಕೆ ಬರುತ್ತಾನೆ? ನನಗೆ ಅಭಯ ಪ್ರದಾನವನ್ನು ಮಾಡಿದ ಅವ ಬರುವುದಿಲ್ಲ ಅಂತಾದರೆ
ಉಳಿದದ್ದು 3 ಮೂರ್ತಿಗಳಲ್ಲಿ ಒಬ್ಬನೇ ಅಲ್ಲವೇ? ಸಾಕ್ಷಾತ್ ಶ್ರೀಮನ್ನಾರಾಯಣ ಹರಿ. ಹಾಗಿದ್ದರೆ ಯಾರು ಇವ ಎನ್ನುವಂತಹ ಕುತೂಹಲ, ಇವನೊಡನೆ ಯುದ್ಧ ಸಾಕು, ಯುದ್ಧ ಮಾಡಲಾರೆ ಎನ್ನುವಂತಹ ಭಾವನೆ ನನ್ನ ಈ ರೀತಿಯಾಗಿ ದಂಡಿಸಿದ ನನ್ನ ಎದುರಿರುವಂತಹ ಈ ಅಸಾಮಾನ್ಯ ಯಾರು ಎನ್ನುವುದನ್ನು ಅವನೊಡನೆ ಕೇಳುವುದು ಒಳ್ಳೆಯದಲ್ಲವೇ? ಅವನೊಡನೆ ಕೇಳುವುದು ಒಳ್ಳೆಯದೇ ಅಲ್ಲ. ಯಾರಯ್ಯ ನೀನು? ಶರಣನಿನ ನಿನಲಾಗ ಶ್ರೀ ಹರಿ ಹರಿ ಕರುಣ ಕ್ಷಮೆಯ ಧರಿ ಧರಿ ಯಾರು ಏನು ಎನ್ನುವ ಹಾಗೆ ಜಿಜ್ಞಾಸುವಾಗಿ ನನ್ನನ್ನು ಕಾಣುವುದಕ್ಕೆ ಯತ್ನಿಸುವಂತಹ ನಿಮ್ಮ ಅಂತಃಕರಣದ ಚಕ್ಷುಗಳಿಗೆ ಗೋಚರವಾಗುವ ಹಾಗೆ ಇದೋ ನಾನು ಯಾರು ಎನ್ನುವುದನ್ನು ಚೆನ್ನಾಗಿ ನೋಡಿ. ಧನ್ಯನಾದೆ. ಪರಿಗಿಸುತ್ತ ಜಾಬವನು ನೇತ್ರದಿ ಸುರಿಸುತ್ತಾನವನು ತರತರಿಸಿ ದಡಿಗೆರಗಿ ಕರಗಳ ಮುಗಿದು ಹೃದಯದಲ್ಲಿ ರಾಮ ರಾಘವ ದಶರಥ ನಿನ್ನ ದಿವ್ಯ ಮಂಗಲ ಮೂರ್ತಿಯನ್ನು ಕಂಡಾಗ ನನ್ನ ಕಣ್ಣುಗಳು ಮಂಜಾಗಿ ಕಣ್ಣ ನೀರು ಇಳಿತಾ ಇದೆ. ಒಬ್ಬಾತನಿಗೆ ಕಣ್ಣು ಮಂಜಾಗುವುದು ಯಾವಾಗ? ಒಂದು ಅವ ಅಹಂಕಾರದಿಂದ ಮೇರೆ ವರ್ತಿಸಿದಾಗ ಕಣ್ಣು ಮಂಜಾಗಿ ಎದುರಿರುವವರು ಯಾರೂ ಕಾಣುವುದಿಲ್ಲವಂತೆ. ಇದು ಹಾಗಲ್ಲ.
ನನ್ನ ಪ್ರಭು ಶ್ರೀರಾಮಚಂದ್ರಮನ ದಿವ್ಯಮಂಗಲ ಮೂರ್ತಿಯನ್ನು ಕಂಡಾಗ ಕಣನೀರು ತುಂಬಿ ಬಂದು ಕಣ್ಣಾಳಿಗಳು ಮಂಜಾಗಿ ನಿನ್ನ ದಿವ್ಯ ಮಂಗಲ ಮೂರ್ತಿಯನ್ನೇ ನೋಡಲಾರದಂತಹ ಭಾವುಕ ಸ್ಥಿತಿಗೆ ನಾನು ತಲುಪಿದ್ದೇನೆ. ಅಂತಹ ಮಂಗಲ ಮೂರ್ತಿಯನ್ನು ಮತ್ತೊಮ್ಮೆ ಬದುಕಿನಲ್ಲಿ ಯಾವಾಗ ಕಾಣುತ್ತೇನೆ ಎನ್ನುವುದಕ್ಕಾಗಿ ಯುಗ ಯುಗಾಂತರಗಳಿಂದ ಬದುಕನ್ನು ಸವೆಸಿದವ, ಬದುಕನ್ನು ಬದುಕಿದವ ಅಲ್ಲ ಈ ಜಾಂಬವ. ತ್ರೇತೆಯ ಅಂತ್ಯಯ ನಂತರ, ರಾಮನ ಕಾಲಾನಂತರ ನಮಗೆ ಮತ್ತೆ ಬದುಕಿಲ್ಲ ಎನ್ನುವುದನ್ನು ಕಂಡುಕೊಂಡು ಬದುಕನ್ನು ಸವೆಸಿ ಆ ಕಾಲಘಟ್ಟದಲ್ಲಿ ಪ್ರಭುವಾಗಿ ನನಗೆ ನೀವು ಕೊಟ್ಟೊಂದು ಮಾತು, ಮತ್ತೊಂದು ಯುಗದಲ್ಲಿ ನಿಮಗೆ ನಾನು ಕಾಣಿಸಿಕೊಳ್ಳುತ್ತೇನೆ, ಅಲ್ಲಿಯವರೆಗೆ ಕಾಯಿರಿ. ಹಾಗಿದ್ದರೆ ಕಾಯುವಿಕೆ ಎನ್ನುವುದು ಸುದೀರ್ಘವಾಗಿ ಈ ಕಾಲಘಟ್ಟದಲ್ಲಿ ಅದು ನಮ್ಮ ಪಾಲಿಗೆ ಬಂದೊದಗಿದೆಯೋ. ಹಾಗಾಗಿ ದಾಶರಥಿಯಾಗಿ ನೀನು ಕಂಗೊಳಿಸುತ್ತಾ ಇದ್ದೀಯ. ದಶರಥ ಚಕ್ರವರ್ತಿಗೆ 4 ಮಂದಿ ಮಕ್ಕಳಿದ್ದರು, ದಾಶರಥಿಯಾಗಿ ಹೆಸರು ಪಡೆದವ ನೀನು ಮಾತ್ರ. ನಿನ್ನನ್ನು ಕರೆದದ್ದು ಹಾಗೆಯೇ ಲೋಕ. ರಾಮಾಯ ರಾಮಚಂದ್ರಾಯ ರಾಮಭದ್ರಾಯ ವೇದಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಅಪ್ಪ ದಶರಥನಿಗೆ, ಜನಕ ದಶರಥನಿಗೆ ರಾಮನಾಗಿ ಮುದ್ದಿನ ಕಂದನಾಗಿ ನೀನು ಕಂಗೊಳಿಸಿದರೆ, ಗುರು ವಸಿಷ್ಠರಿಗೆ ರಾಮಭದ್ರ ನೀನು ಆನಂದವೂ ಹೌದು ಭದ್ರನೂ ಹೌದು ಎನ್ನುವುದಕ್ಕಾಗಿ ವಸಿಷ್ಠರು ರಾಮಭದ್ರ ಎಂದು ಕರೆದರು. ಅದುವೇ ನಿನ್ನವ್ವೇ ಕೌಸಲ್ಯಾದೇವಿ ರಾಮಚಂದ್ರ ಎನ್ನುವ ಮೂಲಕವಾಗಿ ರಾಮ ಮಗುವಿನ ಆನಂದವನ್ನು ಕಂಡು ಆ ಮೂಲಕವಾಗಿ ಚಂದ್ರನಿಗೆ ಹೋಲಿಸಿ ರಾಮಚಂದ್ರ ಅಂತ ನಿನ್ನನ್ನು ವರ್ಣಿಸಿದಳು. ಇನ್ನು ಊರವರೆಲ್ಲರೂ ನಿನ್ನನ್ನು ವಂಶದಿಂದ ಕೊಂಡಾಡಿ ರಘುನಾಥಾಯ ಅಂತ ಹೇಳಿ ನಿನ್ನನ್ನು ನಮಸ್ಕರಿಸಿದರು. ಸೀತೆಗೆ ಮಾತ್ರ ನೀನೊಬ್ಬ ನಾಥನಾಗಿ ಅವಳಿಗೆ ಅವತರಿಸಿದವ ನೀನು. ಆದರೆ ಮಿಥಿಲೆಯ ಜನರು ನಮ್ಮ ಸೀತೆಯ ಗಂಡ ಅಂತ ಹೇಳಿಕೊಂಡು ನಿನ್ನನ್ನು ಮುದ್ದಿನಿಂದ ಸೀತಾಯ ಪತಯೇ ಅಂತ ಕರೆದರು. ಹೀಗೆ ಲೋಕಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆನಂದದ ಆ ಒಂದು ಭ್ರಮೆಯನ್ನು ಬದುಕಿನಲ್ಲಿ ತಂದವ ನೀನು. ಎಲ್ಲರ ಬದುಕಿನಲ್ಲಿ ಆನಂದವನ್ನು ತರುವ ದಿವ್ಯಮಂಗಲ ಮೂರ್ತಿ ನೀನು ಹೌದು ಎಂತಾದರೆ ನಮ್ಮ ಬದುಕಿಗೂ ಈ ಹೊತ್ತಿನಲ್ಲಿ ಆನಂದದ ಅರ್ಥವನ್ನು ಕೊಟ್ಟಿದ್ದಿ. ಜಾಂಬವನ ಸುದೀರ್ಘವಾದಂತಹ ಈ ಬದುಕು ಇವತ್ತಿಗೆ ಮತ್ತೆ ಧನ್ಯತೆಯನ್ನು ಪಡೆಯಿತು ಎನ್ನುವ ಮೂಲಕವಾಗಿ ಜಾಂಬವಂತನ ಬದುಕಿಗೆ ಧನ್ಯತೆಯನ್ನು ಕೊಡಲೋಸುಗವೇ ಈ ರೀತಿಯಾಗಿ ಮಾಡಿದೆಯ ದೇವ. ಎಷ್ಟೊಂದು ರೀತಿಯಲ್ಲಿ ನಿನ್ನನ್ನು ನಾನು ಕಡೆಗಣಿಸಿದೆ, ಎಷ್ಟೊಂದು ರೀತಿಯಲ್ಲಿ ಹೀಗೆಳೆದೆ ಸ್ವಾಮಿ. ಕೇವಲ ಹೀಗೆಳೆದದ್ದು ಮಾತ್ರವೇ ಅಲ್ಲ, ಈ ನನ್ನ ಕೈಗಳಲ್ಲಿ ಮಾಡಬಾರದ್ದನ್ನು ಮಾಡಿ ನಿನ್ನನ್ನು ಶಿಕ್ಷಿಸುವ, ನಿನ್ನನ್ನು ಮೊಡನೆ ಹೋರಾಟ ಮಾಡುವ ಅಪ್ರಬುದ್ಧತೆಯನ್ನು ತೋರಿಸಿದೆ. ಹಾಗಿದ್ದರೆ ಬಂದವ ಯಾರು ಎಂದು ತಿಳಿಯದ ಆ ಒಂದು ಕಣ್ಣಿನ ಬೊಡರಿನಲ್ಲಿ ಅಹಂಕಾರವೆನ್ನುವುದು ಅಡರಿತ್ತೆ. ಈ ಜಾಂಬವನಿಗೆ ಮಂಜಿನ ಭ್ರಮೆ ಎನ್ನುವುದು ಕಣ್ಣಿನಲ್ಲಿ ಅಡರಿತ್ತು ಅಂದಾದರೆ ಆ ಭ್ರಮೆಯನ್ನು ಕರಗಿಸಲೋಸುಗವೇ ನೀನು ಈ ರೀತಿಯಾಗಿ ಬಂದೆಯ ದೇವೋ. ಇದೋ ನಿನಗೆ ಶರಣನಾಗಿದ್ದೇನೆ. ಶರಣ್ಯ ಭಾವದಿಂದ ಕಾಣತಿ ಅಂತಾದರೆ ನಿನ್ನನ್ನು ಶರಣನಾಗಿಯೇ ನಾನು ಅಂಗೀಕರಿಸುತ್ತೇನೆ. ಪಿಂದಕ್ಕೆ ಪಿಂದಕ್ಕೆ ಮುಂದಿನ ಯುಗಗಳು ಜಾಂಬವರೇ,
ದೇವಾ ರಾಮೋ ದ್ವಿರ್ನಾಭಿಭಾಷಿತೆ. ಈ ಮಾತು ಯಾವತ್ತಿದ್ದರೂ ಕೂಡ ಸತ್ಯ. ಆಡಿದ ಮಾತಿನಿಂದ ರಾಮನು ಯಾವತ್ತೂ ವಿಮುಖನಾಗುವುದಿಲ್ಲ. ರಾಮ ಬಾಣ ಹುಸಿಯಾಗುವುದಿಲ್ಲ, ರಾಮನ ಮಾತು ತಪ್ಪುವುದಿಲ್ಲ. ಅಂದು ತ್ರೇತೆಯಲ್ಲಿ ನಾನು ನಿಮಗೆಲ್ಲ ಇತ್ತಂತಹ ವಾಗ್ದಾನ, ಸರಯೂ ನದಿಯಲ್ಲಿ ನಿರ್ಯಾಣ ಕಾರ್ಯವನ್ನು ಪೂರೈಸುವಂತಹ ಕಾಲದಲ್ಲಿ ಬಾಷ್ಪಾಂಬ ಪೂರಿತ ಲೋಚನರಾಗಿ ಮುಂದೆ ನಿಮ್ಮದ್ದಾದಂತಹ ದರ್ಶನದ ಭಾಗ್ಯ ನಮಗೆ ಯಾವಾಗ ಎಂದು ಕೇಳಿದಂತಹ ಕಾಲಕ್ಕೆ ಕೇಳಿಕೊಂಡವರು ನಾವು. ನಾನೇ ಹೇಳಿದ್ದೇನೆ, ಯುಗ ಯುಗಗಳಲ್ಲಿಯೂ ಕೂಡ ನಿಮಗೆ ನನ್ನ ಸಂದರ್ಶನದ ಭಾಗ್ಯ ಒದಗುತ್ತದೆ ಎನ್ನುವ ಹಾಗೆ ಆ ಭರವಸೆಯಲ್ಲೇ ಬದುಕನ್ನು ಸವೆಸಿದವರು. ನಿಮಿತ್ತ ಮಾತ್ರವಾಗಿ ನಿಮ್ಮ ಜೊತೆಯಲ್ಲಿ ಹೋರಾಟ ಮಾಡುವುದಕ್ಕೆ ಸ್ಯಮಂತಕವನ್ನು ಉಪಾಧಿಯಾಗಿಸಿದೆ. ಹಾಗಾಗಿ ನಿಮ್ಮ ಅಭೀಷ್ಟವನ್ನು ಈಡೇರಿಸುವುದಕ್ಕೆ ಬೇಕಾಗಿ ಈ ಸಂದರ್ಭವನ್ನೂ ಬಳಸಿಕೊಂಡೆ. ಅದಕ್ಕೆ ಕಾರಣವಾದ ಘಟನೆಯೂ ಒಂದು ನಡೆದು ಹೋಗಿದೆಯಲ್ಲ. ರಾಮ ರಾವಣರ ಜೊತೆಯಲ್ಲಿ ಯುದ್ಧವನ್ನು ಮಾಡುವಾಗ ನನ್ನ ಹೊಂತಕಾರಿತನವನ್ನು ಕಂಡು ಯುದ್ಧ ಮಾಡುವುದಿದ್ರೆ ಇಂಥವರ ಜೊತೆಯಲ್ಲಿ ಮಾಡಬೇಕು ಅಂತ ನೀವು ಅಂತರಂಗದಲ್ಲಿ ಒಂದು ಬಾರಿ ಅಂದುಕೊಂಡದ್ದುಂಟು ನೋಡಿ. ಮಲ್ಲ ಯುದ್ಧದ ತೀಟೆ ಯಾವಾಗ ತೀರುತ್ತದೆ ಎನ್ನುವುದು ಆ ಕಾಲಘಟ್ಟದಲ್ಲಿ ಕಂಡು ನಿನ್ನಲ್ಲಿ ಅದನ್ನು ಅಪೇಕ್ಷಿಸಿದವರು. ಅಂತರಂಗದಲ್ಲಿ ನಾನು ಅದನ್ನು ಗುರುತಿಸಿದ್ದೇ. ಸದಾ ತದ್ ಭಾವಭಾವಿತ. ಭಗವದ್ಭಕ್ತರ ಅಭೀಷ್ಟಗಳನ್ನು ಈಡೇರಿಸುವುದೇ ಭಗವಂತನದ್ದಾದಂತಹ ಲಕ್ಷ್ಯ. ನಿಮ್ಮ ಜೊತೆ ಮಲ್ಲಯುದ್ಧದ ತೀಟೆ ಎನ್ನುವುದೇನುಂಟು ಅದನ್ನು ತೀರಿಸುವುದಕ್ಕೆ ಈ ಸ್ವರೂಪದಿಂದ ಒದಗಿ ನಿಮಗೆ ದರ್ಶನವನ್ನು ಒದಗಿಸುವಂತಹ ಈ ಅವಕಾಶ ನನಗೆ ಈ ಸ್ವರೂಪದಿಂದ ಲಭ್ಯವಾಗಿದೆ ಎನ್ನುವಲ್ಲಿಗೆ ನಿಮ್ಮ ಮೇಲೆ ಯಾವ ದ್ವೇಷವೂ ನನಗಿಲ್ಲ. ಯುಗ ಯುಗಗಳಲ್ಲಿಯೂ ಕೂಡ ನಿಮಗೆ ನನ್ನ ಸಂದರ್ಶನದ ಭಾಗ್ಯ ಒದಗಿಯೇ ಒದಗುತ್ತದೆ. ಹಾಗಂತ ಈ ಪ್ರಕರಣದಲ್ಲಿ ಮಾತ್ರ ಒಂದು ವಿಶೇಷತೆ ಉಂಟು. ಈ ಸ್ಯಮಂತಕ ಎನ್ನುವುದು ನಮ್ಮ ಪ್ರಸೇನನಿಗೆ ಸೇರಿದ್ದಾದ್ದರಿಂದ ಅದನ್ನು ದಯಪಾಲಿಸಿದ್ದು ಹೌದು ಅಂತಾದರೆ ನನಗೆ ಮುಂದುವರಿಯುವುದಕ್ಕೆ ಅವಕಾಶ ಆಗ್ತದೆ. ಓ ದೇವಾ, ಓ ನಿನ್ನೊಡನೆ ಉಳಿದು ಕಾದಿದ ಪರಾಧ ಪರಿಗಾರಕ್ಕೆ ಸುತೆಯ ಜಾಬವತಿಯ ಪಿವಣ ಮೋದದಿ ಶ್ರೀಕರಿಯುವುದು ಶ್ರೀ ಹರಿ ಹರಿ. ಓ ಆದಿದೇವರ ದೇವ ಜಾಂಬವರೇ, ಸಮಂತಕ ಮಣಿ ನಿನ್ನದು ಎಂದ ಮೇಲೆ ಇನ್ನು ಅದರಲ್ಲಿ ನನ್ನ ವಾದವಿಲ್ಲ. ಆ ಮಣಿಯನ್ನೇನೋ ನಾನು ನಿನಗೆ ಕೊಡುತ್ತೇನೆ, ಕೊಡಲೇಬೇಕು. ನನ್ನ ಆದಿದೇವರ ದೇವನೇ ಬಂದು ಅದನ್ನು ಕೇಳುತ್ತಾನೆ ಅಂತ ಆದಮೇಲೆ ಇದಕ್ಕಿಂತ ಧನ್ಯತೆಯ ಬದುಕು ನನಗೆ ಇನ್ನೇನಿದೆ ಹೇಳು. ಓಹೋ, ಆದರೂ ದೇವ ನಿನ್ನನ್ನು ಹುಡುಗನೆಂದು ಭಾವಿಸಿ ನಿನ್ನೊಡನೆ ಹೋರಾಟವನ್ನು ಮಾಡಿದಂತಹ ಅಪರಾಧವೊಂದು ನನಗೆ ಕಾಡುತ್ತಾ ಇದೆ. ಅಪರಾಧಿ ಮನೋಭಾವ ನನ್ನೊಳಗೆ ಇದೆ ಎಂದಾದರೆ ಅದನ್ನೂ ನಾನು ನೀಗಿಸಬೇಕಲ್ಲವೇ? ಅದಕ್ಕಾಗಿ ಇದು ಯಾವ ನಿನ್ನ ಶಂಖಧ್ವನಿಯಿಂದ ಬೆದರಿ ನಡುಗುತ್ತಿರುವಂತಹ ನನ್ನ ಮಗಳು ಜಾಂಬವತಿ ಈ ಹೊತ್ತಿನಲ್ಲಿ ನಮ್ಮಿಬ್ಬರ ವಾಗ್ಯುದ್ಧ ಹೋರಾಟವನ್ನು ಕಂಡು ಮುಂದೇನು ಎನ್ನುವ ಕುತೂಹಲದಿಂದ ಕುತೂಹಲಿಗಳಾಗಿ ಆ ಬಂಡೆಯ ಮರೆಯಿಂದ ಇಣುಕುತ್ತಾ ಇದ್ದಾಳೆ. ಸರಿ, ಹಾಗಿದ್ದರೆ ಇದುವರೆಗೆ ಅವಳು ಜಾಂಬವಂತನ ಮಗಳಾಗಿದ್ದಳು. ಜಾಂಬವಂತನ ಮಗಳು ಎನ್ನುವುದು ಕೇವಲ ವ್ಯಾಮೋಹ ಮಾತ್ರ. ಎಲ್ಲಿಯೋ ಯಮುನೆಯ ತಟ್ಟದಲ್ಲಿ ಸಿಕ್ಕಿದಂತಹ ಹುಡುಗಿ, ಆ ಹುಡುಗ ಪ್ರವೀರ ಬದುಕಿನ ಅನನ್ಯತೆಯಲ್ಲಿ ನನ್ನನ್ನು ಸೆಳೆದು ಮತ್ತೆ ಬದುಕಿನ ವ್ಯಾಮೋಹವನ್ನು ಹುಟ್ಟಿಸಿತು. ಜಾಂಬವಂತ ಈ ಬದುಕನ್ನು ವ್ಯಾಮೋಹವನ್ನೇ ಬಿಟ್ಟು ಬದುಕುತ್ತಾನೆ ಎನ್ನಾದರೆ ಅದಕ್ಕೂ ಒಂದು ಕಾರಣ ಕರ್ತೃ ಇರಬೇಕು ಎನ್ನುವುದನ್ನು ಈಗ ಭಾವಿಸಿಕೊಂಡೆ. ಯಾವುದೋ ಸಣ್ಣ ಹುಡುಗಿಯನ್ನು ತಂದು ಸಾಕಿ ಇದುವರೆಗೆ ಬೆಳೆಸಿದೆ. ಪ್ರಾಯ ಪ್ರಬುದ್ಧೆಯಾದಂತಹ ಜಾಂಬವತಿ ಸುಂದರಿಯೂ ಆಗಿದ್ದಾಳೆ. ಅಂತಹ ಸುಂದರಿ ಸುಸಂಸ್ಕೃತಿಗೆ ವರನೊಬ್ಬನನ್ನು ಹುಡುಕುವಂತಹ ಅನಾಯಾಸವಾದ ಕೆಲಸವನ್ನು ನೀನು ನನಗೆ ಒದಗಿಸಿಕೊಟ್ಟೆ. ನೀನೇ ಇಲ್ಲಿಗೆ ಬಂದ ಮೇಲೆ
ನಿನ್ನ ದರ್ಶನವೇ ಆದ ಮೇಲೆ ಇದು ಅಪರಾಧಕ್ಕಾಗಿ ಶಮಂತಕ ಮಣಿಯ ಜೊತೆಗೆ ಆ ಕನ್ಯಾಮಣಿ ಜಾಂಬವತಿಯನ್ನು ನಿನಗೆ ಕೊಡುತ್ತಾ ಇದ್ದೇನೆ. ರಾಮಾವತಾರದಲ್ಲಿ ಆದರೆ ಏಕಪತ್ನಿ ವ್ರತಸ್ಥನಾಗಿ ನಾನಿದ್ದೆ. ಈ ಕೃಷ್ಣಾವತಾರದಲ್ಲಿ ಅಂತಹ ನಿರ್ಬಂಧ ಏನೂ ನನಗಿಲ್ಲ. ಬಹುಪತ್ನಿ ವಲ್ಲಭನಾದಂತಹ ನನಗೆ ಈ ಮಣಿಯ ಜೊತೆಯಲ್ಲಿ ನೀನು ಜಾಂಬವತಿಯನ್ನು ನನಗೆ ಕೊಡ್ತಾ ಇದ್ದಿ ಅಂತಾದರೆ ಸಂತೋಷದಿಂದ ಸ್ವೀಕರಿಸ್ತೇನೆ. ಇನ್ನೂ ಒಂದು ಮಾತಿದೆ. ಏನು? ನೀನು ರುಕ್ಮಿಣಿಯನ್ನು ಮದುವೆ ಆಗಿದ್ದೀಯಂತೆ. ಹಾಗಾಗಿ ರುಕ್ಮಿಣಿಯನ್ನು ಮದುವೆಯಾಗಿ ವಿಠೋಬಾ ರುಕುಮಾಯಿಯಾಗಿ ನೀನು ಜಗತ್ತಿನಲ್ಲಿ ಬೆಳಗುತ್ತೀಯ ಅಂತ ಆದರೆ ನಿನ್ನ ಪ್ರಭಾವಲಯ ಎಲ್ಲೆಡೆಯೂ ಬೀರುತ್ತದೆ ಅಂತ ಆದರೆ ಅದರಿಂದಾಗಿ ಎಲ್ಲೆಡೆಯೂ ಒಳ್ಳೆಯದಾಗುತ್ತದೆ, ಕಲಶೋತ್ಸವಗಳು ನಿನಗೆ ಆಗುತ್ತವೆ ಅಂತ ಆದರೆ ಈ ಜಾಂಬವತಿಯನ್ನು ಸ್ವೀಕರಿಸುವ ಮೂಲಕವಾಗಿ ಒಟ್ಟಿಗೆ ಪ್ರಮೀರನನ್ನು ಕೊಟ್ಟಿದ್ದೇನೆ. ಎಲ್ಲರ ಬದುಕನ್ನು ಉದ್ಧರಿಸು ದೇವ, ಉದ್ಧರಿಸು ಉದ್ಧರಿಸು. ಅರ್ಥ ಆಯಿತು. ದಸ್ಯು ಶಿಶುಗಳಿಗೆ ಈ ಕಾಲಕ್ಕಾಗುವಾಗ ಒಂದು ನೆಲೆ ಕಲ್ಪಿಸಬೇಕು ಎನ್ನುವ ಉದ್ದೇಶದಿಂದ ಅವರನ್ನು ನನಗೆ ಕೊಟ್ಟಿದ್ದೆ ಅಂತಾದರೆ ಲೋಕದ ಬಂಧುವಾದಂತಹ ನನ್ನ ನೆರಳಿನಲ್ಲಿ ಎಲ್ಲರಿಗೂ ಆಶ್ರಯವಿದೆ ಎನ್ನುವುದನ್ನು ಒಪ್ಪಿದ್ದೇನೆ. ಗುಹೆಯಲ್ಲಿ ನಿಶ್ಚಿಂತೆಯಿಂದ ನೀವು ನಿಮ್ಮದ್ದಾದ ದಿನವನ್ನು ಮುಂದುವರಿಸಿರಿ. ಈ ಶಮಂತಕಮಣಿಯ ಜೊತೆಯಲ್ಲಿ ಈ ಇರುವರನ್ನು ಸೇರಿಕೊಂಡು ದ್ವಾರಾವತಿಯತ್ತ ನಾನು ತೆರಳುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಲಂ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಧ್ಯಾನಗಮ್ಯಂ ವಂದೇ ಸರ್ವಲೋಕೈಕನಾಥೋ ಧರೆಯೋಳುಂಡುತರ ವರಕಟಿಲ ಕ್ಷೇತ್ರದಿ ವರಕಟಿಲ ಕ್ಷೇತ್ರದಿ ಚಿರವಾಗಿ ನೆಲೆಯಾದ ಗಿರಿವರ ವಿಷ್ಣು ಮಹಾಗಣಪತಿ ಭ್ರಮರ ಜಯ ಮಂಗಲ ನಿತ್ಯ ಮಂಗಲೋ ಹರುಷದಿ ಪತಿ